ಅದ್ದೂರಿ ಇಂಜಿನಿಯರ್ಸ್ ಡೇ ಜೊತೆಗೆ ವಾಕಥಾನ್ ಈ ಕಾರ್ಯಕ್ರಮದಲ್ಲಿ ಸೆಂಟರ್ ವತಿಯಿಂದ ಗೌಡ ಪೊಲೀಸ್ ಉಪ ಅಧೀಕ್ಷಕರು ಪುತ್ತವಾಗಿ ಬಳುವಾರು ಜಂಕ್ಷನ್ ವರೆಗೆ ಸಾಗಿ ಅದಾದ ಬಳಿಕ ಅತಿಥಿ ಗಣ್ಯರ ಕೂಡುವಿಕೆಯೊಂದಿಗೆ ಅದ್ದೂರಿ ಇಂಜಿನಿಯರ್ಸ್ ಡೇ ಜನ್ಮದಿನದ ಪ್ರಯುಕ್ತ ಸಾಮಾಜಿಕ ಬದ್ಧತೆ 6 ಗಂಟೆಗೆ ಸರಿಯಾಗಿ ಶಿವಾಗೇಗೌಡ ಪೊಲೀಸ್ ಉಪ ಅಧೀಕ್ಷಕರು ಉಪಸ್ಥಿತಿಯೊಂದಿಗೆ ಡಾಕ್ಟರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಇವರ ಜನ್ಮದಿನದ ಪ್ರಯುಕ್ತ ಸಿವಿಲ್ ಇಂಜಿನಿಯರ್ಗಳ ಸೇವೆಯನ್ನ ಗುರುತಿಸಿಕೊಂಡು ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ವಿನಂತಿಯನ್ನ ಮಾಡಿಕೊಳ್ಳುತ್ತಾರೆ. ಇಂಜಿನಿಯರ್ಸ್ಗಳು ನಮ್ಮ ಜೊತೆ ಒಂದು ಕಡೆ ಸೇರಿಸಿಕೊಂಡು ಸಾಮಾಜಿಕ ಬದ್ಧತೆಯನ್ನ ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಉದ್ಯಮ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ದೇಶಕ್ಕೆ 2ನೇ ನುಡಿಯಾಗಿ ವಾಕಥಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಅರುಣ್ ನಾಗೇಗೌಡ ಇವರಿಗೆ ಸ್ವಾಗತ ವರ್ಗ. ವಾಕಥಾನ್ 2024 ಕಾರ್ಯಕ್ರಮಕ್ಕೆ ಚಾಲನೆ. ಆದರಣೀಯರೇ, ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರ್ ಕಾಯ್ದೆ ಈ ವರ್ಷವೇ ದೇಶದಲ್ಲಿ 2ನೇ ರಾಜ್ಯವಾಗಿ ಲಾಗೂ ಆಗುವ ಈ ಶುಭ ಗಳಿಗೆಯಲ್ಲೇ ಡಾಕ್ಟರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಇವರ ಜನ್ಮದಿನದ ಪ್ರಯುಕ್ತ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ಸೆಂಟರ್ ವತಿಯಿಂದ ಇಂಜಿನಿಯರ್ಸ್ ಡೇಗೆ ಮುನ್ನುಡಿಯಾಗಿ ಇದೀಗ ವಾಕಥಾನ್ಗೆ ಪುಷ್ಪದ ಸ್ವಾಗತ ಗೌರವದ ಸ್ಮರಣಿಕೆಯನ್ನು ಶ್ರೀಯುತ ಪ್ರಮೋದ್ ಚೇರ್ಮನ್ ಎಪಿಸಿಜಿ ಪುತ್ತೂರು ಸೆಂಟರ್ ಇವರು ನೀಡಿ ದಿನದ ಪ್ರಯುಕ್ತ ಎಲ್ಲ ಇಂಜಿನಿಯರ್ಗಳ ಜಾಣ್ಮೆ ಮತ್ತು ಜಿಲ್ಲೆಗೆ ಡಾಕ್ಟರ್ ಬ್ರಿಜೇಶ್ ಕವಿತಾ ಇವರ ಉಪಸ್ಥಿತಿ ಪುತ್ತೂರು ತಾಲೂಕಿನ ಮಾನ್ಯ ಶಾಸಕರಾಗಿರುವಂತಹ ವ್ಯಕ್ತಿಯೊಂದಿಗೆ ಅದ್ದೂರಿ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮಕ್ಕೆ ಮುನ್ನುಡಿಯಾಗಿ ಸ್ವಾಗತ. ನಮ್ಮ ಉದ್ದೇಶ ಸಾಮಾಜಿಕ ಬದ್ಧತೆ ವೃತ್ತಿಪರ ಒಗ್ಗಟ್ಟು. ನಮ್ಮ ಉದ್ದೇಶ ಸಾಮಾಜಿಕ ಬದ್ಧತೆ ವೃತ್ತಿಪರ ಒಗ್ಗಟ್ಟು. ನಮ್ಮ ನಡಿಗೆ ಗಾಂಧಿ ಪಥದಿಂದ ಬಳುವಾರಿನ ಕಡೆಗೆ. ಆದರಣೀಯ ಪುತ್ತೂರಿನ ಸಮಸ್ತ ನಾಗರಿಕ ಬಂಧುಗಳೇ, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಪುತ್ತೂರು ಸೆಂಟರ್ ವತಿಯಿಂದ ಡಾಕ್ಟರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಇವರ ಜನ್ಮದಿನದ ಪ್ರಯುಕ್ತ ಇವತ್ತು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಪುತ್ತೂರು ಸೆಂಟರ್ ವತಿಯಿಂದ ವಾಕಥಾನ್ ನಮಗೆ ಗಾಂಧಿ ಪಥದಲ್ಲಿ ಬಳುವಾರಿನ ಕಡೆಗೆ. ಆದರಣೀಯ ಭಾರತದ ರಾಜ್ಯ ವ್ಯವಸ್ಥೆಗೆ ಐಎಎಸ್ ಮಾನ್ಯ ಸಹಾಯಕ ಆಯುಕ್ತರ ಉಪಸ್ಥಿತಿಯೊಂದಿಗೆ ಪುತ್ತೂರು ತಾಲೂಕಿನ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಪುತ್ತೂರು ಸೆಂಟರ್ ವತಿಯಿಂದ ಇಂಜಿನಿಯರ್ಸ್ ಡೇ ಮುನ್ನುಡಿಯಾಗಿ ಪುತ್ತೂರಿನ ಎಲ್ಲ ಸಿವಿಲ್ ಹೊರಗೆ ವಾಕಥಾನ್ ನಮ್ಮ ನಡಿಗೆ ಬಳುವಾರಿನ ಕಡೆಗೆ. ನಮ್ಮ ಉದ್ದೇಶ ವೃತ್ತಿಪರ ಒಗ್ಗಟ್ಟು, ನಮ್ಮ ಉದ್ದೇಶ ಸಾಮಾಜಿಕ ಬದ್ಧತೆ. ಇವತ್ತು ಮತ್ತು ಸೃಜನಶೀಲತೆಯಿಂದ ನಾಡಿಗೆ ತೋರಿಸುವ ಅದ್ದೂರಿ ಕಾರ್ಯಕ್ರಮ ಕಾಯ್ದೆಗಾಗಿ ಹೋರಾಟವನ್ನ ಮಾಡಿಕೊಂಡು ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಗುಜರಾತಿನ ಬಳಿಕ 2ನೇ ರಾಜ್ಯವಾಗಿ ಕರ್ನಾಟಕದ 5 ಲಕ್ಷ ಸಿವಿಲ್ ಇಂಜಿನಿಯರ್ಗಳ ಒಗ್ಗಟ್ಟಿನ ಪ್ರದರ್ಶನಕ್ಕಾಗಿ ಕರ್ನಾಟಕದ ವೃತ್ತಿಪರ ಸಿವಿಲ್ ಇಂಜಿನಿಯರ್ಗಳ ಕಾಯ್ದೆ 2024 ಇನ್ನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಕಾನೂನಾಗಿ ಮಾರ್ಪಾಡುಗೊಳ್ಳುವ ಈ ಸಮೀಕ್ಷಣದಲ್ಲಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ
ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಶೇಕಡ 24ರ GDP ನಡೆಸುವಿಕೆಯಲ್ಲಿ ಜಾಗತಿಕವಾಗಿ 3ನೇ ಸ್ಥಾನವನ್ನ ಪಡೆದ ಕರೆಯೋಣ. ವಿಶ್ವೇಶ್ವರಯ್ಯ ಇವರ ಜನ್ಮದಿನದ ಪ್ರಯುಕ್ತ ಇಂಜಿನಿಯರ್ಸ್ ಡೇ ಸಂಜೆ 6 ಗಂಟೆಗೆ ಸರಿಯಾಗಿ ಹೋಟೆಲ್ ಅಶ್ವಿನಿಯಲ್ಲಿ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಮುನ್ನೋಡಿಯಾಗಿ ವಿಭಾಗದಲ್ಲಿ ಪುತ್ತೂರಿನ ಜಾಣ್ಮೆ ಮತ್ತು ಸೃಜನಶೀಲತೆಯಿಂದ ಪುತ್ತೂರಿಗೆ ತೋರ್ಪಡಿಸಿದ ಪುತ್ತೂರಿನ ಸಮಸ್ತ ಸಿವಿಲ್ ಇಂಜಿನಿಯರ್ಗಳು ಸಮವಸ್ತ್ರಧಾರಿಗಳಾಗಿ ನೀಡಬಲ್ಲ ತಾಕತ್ತು ಭಾರತದ ಒಟ್ಟು ಉದ್ಯೋಗ ಸೃಷ್ಟಿಯಲ್ಲಿ ಭಾರತಕ್ಕೆ 2ನೇ ಸ್ಥಾನ, ಕಾಮಗಾರಿಗಳನ್ನ 2ನೇ ಸ್ಥಾನವನ್ನ ಪಡೆದುಕೊಂಡು ಕರ್ನಾಟಕದಲ್ಲೇ 5 ಲಕ್ಷ ವೃತ್ತಿಪರ ಸಿವಿಲ್ ಇಂಜಿನಿಯರ್ ಪುತ್ತೂರು ವಿಧಾನಸಭಾ ಕ್ಷೇತ್ರ ಶ್ರೀಯುತ ಜುಬಿನ್ ಮಹೋಪಾತ್ರ IAS ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗ ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಪುತ್ತೂರಿನ ಸಮಸ್ತ ಸಿವಿಲ್ ಇಂಜಿನಿಯರ್ಗಳ ಸಹಕಾರದೊಂದಿಗೆ ಇಂಜಿನಿಯರ್ಸ್ ಮುನ್ನುಡಿಯಾಗಿ ನಮ್ಮ ನಡಿಗೆ ಗಾಂಧಿಕಟ್ಟೆಯಿಂದ ಬುಡವಾರಿನ ಕಡೆಗೆ, ನಮ್ಮ ನಡಿಗೆ ಗಾಂಧಿಕಟ್ಟೆಯಿಂದ ಬುಡವಾರಿನ ಕಡೆಗೆ, ನಮ್ಮ ನಡಿಗೆ ಪುತ್ತೂರಿನ ಸಮಸ್ತ ಇಂಜಿನಿಯರ್ಗಳ ಸಾಮಾಜಿಕ ಬದ್ಧತೆ, ಪುತ್ತೂರಿನ ಸಮಸ್ತ ಇಂಜಿನಿಯರ್ಗಳ ವೃತ್ತಿಪರ ಒಗ್ಗಟ್ಟು, ಪುತ್ತೂರಿನ ಸಮಸ್ತ ಇಂಜಿನಿಯರ್ಗಳ ಜಾಣ್ಮೆ ಮತ್ತು ಸೃಜನಶೀಲತೆಯ ಅನಾವರಣ, ಪುತ್ತೂರಿನ ಸಮಸ್ತ ಜನತೆಗೆ ಡಾಕ್ಟರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಇವರ ಜನ್ಮದಿನದ ಪ್ರಯುಕ್ತ ಇಂಜಿನಿಯರ್ಸ್ ಡೇ ಶುಭಾಶಯಗಳನ್ನ ಕೋರುತ್ತಾ ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಭಾರತದ GDP ಶೇಕಡ 24ರ ಕೊಡುಗೆ ಉದ್ಯೋಗ ಸೃಷ್ಟಿಯಲ್ಲಿ ದೇಶಕ್ಕೆ 2ನೇ ಸ್ಥಾನವನ್ನು ಕೊಟ್ಟಿರುವ ಉದ್ಯಮ ಅನ್ಯವಾದಂತಹ ಉದ್ಯಮ ಕ್ಷೇತ್ರ 1958 ಸೆಪ್ಟೆಂಬರ್ 15ರಿಂದ 2024 ಸೆಪ್ಟೆಂಬರ್ 15ರವರೆಗಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಇಂಜಿನಿಯರ್ಸ್ ಡೇ ಶುಭಾಶಯಗಳನ್ನ ಕೋರುತ್ತಾರೆ. ಸುರಕ್ಷತೆ ನಮ್ಮ ಉದ್ದೇಶ, ಸಾಮಾಜಿಕ ಬದ್ಧತೆ ನಮ್ಮ ಉದ್ದೇಶ, ಪುತ್ತೂರಿನ ಸಮಸ್ತರ ಒಗ್ಗಟ್ಟು ನಮ್ಮ ಉದ್ದೇಶ, ಪುತ್ತೂರಿನ ಸಮಸ್ತ ಜೊತೆಗೆ ಪುತ್ತೂರಿನ ಭಾರತದ ಕರ್ನಾಟಕದ ಸಮಸ್ತ ಸಿವಿಲ್ ಇಂಜಿನಿಯರ್ಗಳ ವೃತ್ತಿಪರ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಇವರ ಜನ್ಮದಿನದ ಪ್ರಯುಕ್ತ ಹತ್ತೂರಿ ಇಂಜಿನಿಯರ್ಸ್ ಡೇ ಸಾಮಾಜಿಕ ಬದ್ಧತೆ, ಪುತ್ತೂರಿನ ಸಮಸ್ತ ಇಂಜಿನಿಯರ್ಗಳ ವೃತ್ತಿಪರ ಒಗ್ಗಟ್ಟು 3 ಅಂಶಗಳ ಹಿನ್ನೆಲೆಯಲ್ಲಿ ಇದೀಗ ವಾಕಥಾನ್ 2024 ಗಾಂಧಿಕಟ್ಟೆಯಿಂದ ಹೊರಟು ಮುಖ್ಯ ಕಾಮಗಾರಿಗಳಲ್ಲಿ ಜಾಗತಿಕವಾಗಿ 3ನೇ ಸ್ಥಾನದ ಹೆಗ್ಗಳಿಕೆಯೊಂದಿಗೆ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಪುತ್ತೂರು ಸೆಂಟರ್ ವತಿಯಿಂದ ಪುತ್ತೂರಿನ ಸುರಕ್ಷಿತ ಕಟ್ಟಡದ ಬಗ್ಗೆ ಜಾಗೃತಿ, ಪುತ್ತೂರಿನ ಸಮಸ್ತ ಜನತೆಗೆ ಸುರಕ್ಷತೆಯ ಕಟ್ಟಡದ ಜಾಗೃತಿ, ಜೊತೆಗೆ ಪುತ್ತೂರಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಪುತ್ತೂರಿನ ಸಮಸ್ತ ಸಿವಿಲ್ ಇಂಜಿನಿಯರ್ಗಳ ಸಾಮಾಜಿಕ ಬದ್ಧತೆ ಮತ್ತು ವೃತ್ತಿಪರ ಒಗ್ಗಟ್ಟನ್ನ ಪ್ರಸ್ತುತಪಡಿಸುವ ಹತ್ತೂರಿ ವಾಕಥಾನ್ 2024 ಕಾರ್ಯಕ್ರಮಕ್ಕೆ ತಮಗಿದು ಅಕ್ಕರೆಯ ಆದರದ ಕರೆಯೋಲೆ. ಪುತ್ತೂರಿನ ಸಮಸ್ತ ಸಿವಿಲ್ ಇವತ್ತು ಪ್ರೀತಿ ಇಟ್ಟು ಸಿವಿಲ್ ಇಂಜಿನಿಯರ್ಗಳಿಗೆ ಮಾದರಿಯಾಗಿ ಶ್ರೀಮತಿ ಐಶ್ವರ್ಯ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಪುತ್ತೂರು ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿರುವ ಪ್ರಮೋದ್ ಕುಮಾರ್ ಕೆಕೆ ಇವರ ನೇತೃತ್ವದಲ್ಲಿ ನಮ್ಮ ಪ್ರತಿನಿಧಿ ಅದು ಐಶ್ವರ್ಯ, ಡಾಕ್ಟರ್ ಐಶ್ವರ್ಯ ಸಿವಿಲ್ ಇಂಜಿನಿಯರ್ಸ್ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಮರ್ಪಿಸಬೇಕು. ನಮ್ಮ ಹೆಮ್ಮೆ ಪುತ್ತೂರಿನ ವಿವೇಕಾನಂದ ಇವರಿಗೆ ಸಮಸ್ತ ಪ್ರೇಕ್ಷಕ ಬಂಧುಗಳ ಪರವಾಗಿ ಒಂದು ದೊಡ್ಡ ಅಭಿನಂದನೆಯ ಚಪ್ಪಾಳೆ ಮಾದರಿಯಾಗಲಿ ಎನ್ನುವ ಆಶಯದೊಂದಿಗೆ ಐಶ್ವರ್ಯ ಇವರಿಗೆ ಅಭಿನಂದನೆಗಳೊಂದಿಗೆ
ಇಂದ ಡಾಕ್ಟರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಇವರ ಜನ್ಮದಿನಾಚರಣೆಯ ಪ್ರಯುಕ್ತ ಅದ್ದೂರಿ ಇಂಜಿನಿಯರ್ಸ್ ಡೇ ಸಭಾ ಕಾರ್ಯಕ್ರಮ ಇದೀಗ ಪ್ರಸ್ತುತಗೊಳ್ಳಲಿದೆ. ಮಧ್ಯಾಹ್ನ 4 ಗಂಟೆಯಿಂದ 5 ಗಂಟೆಯ ತನಕ ಅದ್ದೂರಿ ವಾಕಥಾನ್ ಕಾರ್ಯಕ್ರಮದ ಮೂಲಕ ನಮ್ಮ ಸಾಮಾಜಿಕ ಬದ್ಧತೆಯನ್ನ, ವೃತ್ತಿಪರ ಒಗ್ಗಟ್ಟನ್ನ ಸಮಾಜಕ್ಕೆ ತೋರಿಸುವ ಕಾರ್ಯವನ್ನ ಮಾಡಿದ ಬಳಿಕ ಇದೀಗ ನಾವೆಲ್ಲ ಒಟ್ಟು ಸೇರುವಂತಹ ಸಭಾ ಕಾರ್ಯಕ್ರಮ ಕೆಲವೇ ನಿಮಿಷಗಳಲ್ಲಿ ಆರಂಭಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಮಾನ್ಯ ಸಂಸದರು, ಮಾನ್ಯ ಶಾಸಕರು, ಮಾನ್ಯ ಸಹಾಯಕ ಆಯುಕ್ತರು ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗುವವರಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ವೃತ್ತಿ ಬಾಂಧವರು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಪುತ್ತೂರು ಸೆಂಟರ್ ವತಿಯಿಂದ ಇಂಜಿನಿಯರ್ಸ್ ಡೇ ಆಚರಣೆಯ ಪ್ರಯುಕ್ತ ಉಪಸ್ಥಿತರಿರುವ ಸರ್ವರಿಗೂ ಕೂಡ ಲಘು ಉಪಹಾರದ ವ್ಯವಸ್ಥೆ ಇದೆ. ಈಗ ತಾನೇ ಬಂದಿರುವ ಸರ್ವರು ಕೂಡ ಆದಷ್ಟು ಬೇಗ ಅದನ್ನು ಸ್ವೀಕಾರ ಮಾಡಿದ ಬಳಿಕ ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ.
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರ ಗಮನಕ್ಕೆ ಇನ್ನು ಕೆಲವು ನಿಮಿಷಗಳು ಮಾತ್ರ ಲಘು ಉಪಹಾರದ ಕೌಂಟರ್ ಓಪನ್ ಇರುತ್ತೆ. ಆದ್ದರಿಂದ ಯಾರೆಲ್ಲ ಉಪಹಾರವನ್ನು ಸ್ವೀಕಾರ ಮಾಡಲಿಲ್ಲ ಆದಷ್ಟು ಬೇಗ ಸ್ವೀಕಾರ ಮಾಡಿ ಸಮಾರಂಭದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಲಘು ಉಪಹಾರವನ್ನು ಸ್ವೀಕಾರ ಮಾಡದೇ ಇರುವ ಎಲ್ಲ ನಮ್ಮ ನೆಚ್ಚಿನ ವೃತ್ತಿ ಬಾಂಧವರು ಆದಷ್ಟು ಬೇಗ ಸ್ವೀಕರಿಸಿ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ.
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಸಿವಿಲ್ ಇಂಜಿನಿಯರ್ಸ್ ಗಮನಕ್ಕೆ, ನೀವೀಗಾಗಲೇ ಮೆಂಬರ್ ಆದವರು ನಿಮಗೆ ಮೆಂಬರ್ಶಿಪ್ ಸರ್ಟಿಫಿಕೇಟನ್ನು ನೀಡಲಾಗತ್ತೆ. ಯಾರೆಲ್ಲ ಪಡೆದುಕೊಳ್ಳಿಲ್ಲ, ನಮ್ಮ ಕೌಂಟರಲ್ಲಿ ನೀಡುವಂಥ ಕಾರ್ಯ ಪ್ರಗತಿಯಲ್ಲಿದೆ. ಸೊ ದಯವಿಟ್ಟು ವಿಶ್ರಾಂತಿ ಇರುವವರು ಆದಷ್ಟು ಬೇಗ ನಿಮ್ಮ ಮೆಂಬರ್ಶಿಪ್ ಸರ್ಟಿಫಿಕೇಟನ್ನು ಪಡೆದುಕೊಳ್ಳಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಈಗಾಗಲೇ ನೋಂದಣಿ ಮಾಡಿಕೊಂಡವರಿಗೆ ಸರ್ಟಿಫಿಕೇಟ್ ನೀಡಲಾಗ್ತಾ ಇದೆ. ದಯವಿಟ್ಟು ನೋಂದಣಿ ಕೇಂದ್ರವನ್ನು ಸಂಪರ್ಕ ಮಾಡಬೇಕು ಅನ್ನುವ ಕೋರಿಕೆ.
ಆದರಣೀಯರೇ, ಹೊರಭಾಗದಲ್ಲಿ ಉಪಸ್ಥಿತರಿರುವ ಸರ್ವರು ಕೂಡ ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಸದಬಿಟ್ಟು ಸಹಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಆದರಣೀಯರೇ, ಸಂಜೆ 4 ಗಂಟೆಗೆ ಸರಿಯಾಗಿ ಗಾಂಧಿ ಕಟ್ಟೆಯಿಂದ ಬಳುವಾರಿನ ತನಕ ವಾಕಥಾನ್ ನಡೆಸಿ ನಮ್ಮ ನಡಿಗೆಯಲ್ಲೇ ನಮ್ಮ ಸಂದೇಶವನ್ನ ಸಮಸ್ತ ಪುತ್ತೂರಿಗರಿಗೆ ಪರಿಚಯಿಸಿದ ಬಳಿಕ ಸಂಜೆ 6:30 ಸರಿಯಾಗಿ ಸಭಾ ಕಾರ್ಯಕ್ರಮ ಆರಂಭಗೊಳ್ಳುವುದಿದೆ. ಆ ನಿಟ್ಟಿನಲ್ಲಿ ಉಪಸ್ಥಿತರಿರುವ ಸರ್ವರು ವೇದಿಕೆಯ ಮುಂಭಾಗದ ಎಲ್ಲ ಆಸನಗಳು ಭರ್ತಿಯಾಗುವ ರೀತಿಯಲ್ಲಿ ಕುಳಿತುಕೊಂಡು ಸಹಕಾರವನ್ನ ನೀಡಬೇಕು. ಹಿಂಭಾಗದಲ್ಲಿ ಕುಳಿತವರು ಆದಷ್ಟು ಮುಂಭಾಗಕ್ಕೆ ಬಂದು ಕುಳಿತುಕೊಂಡು ಸಹಕಾರವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ.
ಅದು ಬಿಟ್ಟು ಹೊರಭಾಗದಲ್ಲಿ ಉಪಸ್ಥಿತರಿರುವ ಸರ್ವರು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಒಂದು ಕುಳಿತುಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಒಂದು ಆ ಫನ್ನಿ ಗೇಮ್ಸ್ ಅನ್ನ ಎಲ್ಲರೂ ಕುಳಿತಲ್ಲೇ ಆಡುವ ರೀತಿಯಲ್ಲಿ ಮಾಡ್ತೇವೆ. ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಆಸನವನ್ನ ಸ್ವೀಕಾರ ಮಾಡಬೇಕಿನ್ನು 10 ನಿಮಿಷ ಸಭಾ ಕಾರ್ಯಕ್ರಮಕ್ಕೆ ಸಮಯ ಇದೆ. ಸದಬಿಟ್ಟು ಆದಷ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಹೊರಭಾಗದಲ್ಲಿ ಪ್ರವೇಶ ದ್ವಾರದಲ್ಲಿ ನಿಂತಿರುವ ಸರ್ವರು ಕೂಡ ನಮ್ಮ ವೇದಿಕೆಯ ಬಲಭಾಗದ ಚಾರೆಗಳು ತುಂಬಾ ಖಾಲಿ ಇದೆ. ಕೂತವರು ಹಿಂದೆ ಕೂತಿದ್ದೀರಿ, ಮುಂದೆ ಕೂತ್ರೆ ಇನ್ನೂ ಚಂದ ಆಗತ್ತೆ. ಗೆಸ್ಟ್ಗಳು ಬಂದಾಗ ಕಾರ್ಯಕ್ರಮ ಆರಂಭ ಮಾಡ್ಲಿಕ್ಕೂ ಕೂಡ ಅನುಭವ ಆಗತ್ತೆ. ಇದು ನಮ್ಮ ಕಾರ್ಯಕ್ರಮ, ಅದರಿಂದ ನಮ್ಮ ಮನೆಯಲ್ಲಿ ನಾವು ಮುಂದೆ ಇರಬೇಕಂತೆ. ಸೊ ಅದರಿಂದ ಇವೆಲ್ಲ ಮುಂದೆ ಬಂದು ಕುಳಿತುಕೊಂಡು ಸಹಕಾರವನ್ನ ನೀಡಬೇಕು. ಪ್ರವೇಶ ದ್ವಾರದಲ್ಲಿ ಉಪಸ್ಥಿತಿ ಇದ್ದವರೆಲ್ಲ ಆದಷ್ಟು ಬೇಗ ವೇದಿಕೆಯ ಮುಂಭಾಗದ ಆಸನದಲ್ಲಿ ಕುಳಿತುಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಸದ್ಯಬಿಟ್ಟು ಪ್ರವೇಶ ದ್ವಾರದಲ್ಲಿ ಉಪಸ್ಥಿತರಿರುವ ಸರ್ವರ ಗಮನಕ್ಕೆ ನೀವು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇನ್ನು 10 ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಆರಂಭ ಆಗುತ್ತೆ. ಆ 10 ನಿಮಿಷಗಳ ಸದುಪಯೋಗ ಮಾಡುವಂತ ಒಂದು ಪುಟ್ಟ ಪ್ರಯತ್ನ ನಮ್ದಾಗಿದೆ. ಸದ್ಬಿಟ್ಟು ಸಭಾ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಆದಷ್ಟು ಬೇಗ ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಸೊ ಈಗಾಗಲೇ ನೀವು ಮೆಂಬರ್ಶಿಪ್ ಆಗಿದ್ದೀರಿ, ಸಂತಸದ ಸಂಗತಿ. ಆದ್ರೆ ನಿಮ್ಮ ಸರ್ಟಿಫಿಕೇಟ್ ಬ್ಯಾಕಲ್ಲೇ ತುಂಬಾ ಎತ್ತರದಲ್ಲಿ 3 ಅಟ್ಟಿಯಲ್ಲಿ ಬಾಕಿ ಇದೆ. ಅದು ಬಿಟ್ಟು ಯಾರೆಲ್ಲ ಮೆಂಬರ್ಶಿಪ್ ಆಗಿ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಳಿಲ್ಲ, ನಮ್ಮ ಕೌಂಟರ್ ಅಲ್ಲಿ ನೀಡಲಾಗ್ತಾ ಇದೆ. ಸದ ಬಿಟ್ಟು ಈಗ ಹೋಗಿ ಅದನ್ನ ಪಡೆದುಕೊಳ್ಳಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಇನ್ನು 10 ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಆರಂಭ ಆಗುವುದಕ್ಕಿದೆ. ಹಿಂಭಾಗದಲ್ಲಿ ನಿಂತವರೆಲ್ಲ ಮುಂಭಾಗಕ್ಕೆ ಬಂದು ಕುಳಿತುಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಆದರಣೀಯ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಪುತ್ತೂರು ಸೆಂಟರ್ ವತಿಯಿಂದ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ಪ್ರಯುಕ್ತ ನಿನ್ನೆಯ ದಿನ ಆ ಕಾರ್ಯಕ್ರಮವಾಗಿ ಇವತ್ತು ಅಸೋಸಿಯೇಷನ್ ವತಿಯಿಂದ ಇಂಜಿನಿಯರ್ಸ್ ಡೇ ಆಚರಣೆ ಕಾರ್ಯಕ್ರಮವನ್ನ ಅತ್ಯಂತ ಅದ್ದೂರಿಯಾಗಿ ಇವತ್ತು ಅರ್ಥಪೂರ್ಣವಾಗಿ ವಾಕಥಾನ್ ಕಾರ್ಯಕ್ರಮವನ್ನ ಮುಗಿಸಿಕೊಂಡು ಎಲ್ಲ ವೃತ್ತಿ ಬಾಂಧವರು ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿದ್ದೇವೆ. ದಯವಿಟ್ಟು ಮೆಂಬರ್ಶಿಪ್ ಪಡೆದುಕೊಂಡವರಿಗೆ ಮೆಂಬರ್ಶಿಪ್ ಸರ್ಟಿಫಿಕೇಟಿನ ಜೊತೆ ಒಂದು ID ಕಾರ್ಡ್ ಅನ್ನ ಕೂಡ ನೀಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಂದಣಿ ಕೌಂಟರ್ ಅನ್ನ ಸಂಪರ್ಕ ಮಾಡಿದ್ರೆ ಒಂದು ಲಿಂಕ್ ಅನ್ನ ಕೊಡ್ತೇವೆ. ಅದರಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ನೀಡಿದ್ರೆ ಮತ್ತೆ ID ಕಾರ್ಡ್ ಪ್ರಿಂಟ್ ಮಾಡಿ ನಮ್ಮ ಸಂಘದ ವತಿಯಿಂದ ನೀಡುವಂತ ಕಾರ್ಯ ಆಗತ್ತೆ. ಸೊ ದಯವಿಟ್ಟು ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಅನ್ನುವ ವಿನಂತಿಯನ್ನ ಎಲ್ಲ ವೃತ್ತಿ ಬಾಂಧವರಲ್ಲಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಇನ್ನು ಕೂಡ ಮೆಂಬರ್ಶಿಪ್ ಆದವರು ನಮ್ಮ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಳಿಲ್ಲ, ಆದ್ದರಿಂದ ಮೆಂಬರ್ಶಿಪ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡು ಸಹಕಾರವನ್ನ ಕೊಡಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಕೈಯಲ್ಲಿ ಸ್ವಲ್ಪ ಭಾರ ಅಂತ ಅನಿಸಿದ್ರೆ ಹೋಗುವಾಗಾದ್ರೂ ಪಡೆದುಕೊಳ್ಳಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ.
ದಯವಿಟ್ಟು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಪುತ್ತೂರು ಸೆಂಟರಿನ ಎಲ್ಲ ಸದಸ್ಯರ ಗಮನಕ್ಕೆ, ನಿಮ್ಮ ಮೊಬೈಲ್ ತೆಗೆದು ವಾಟ್ಸಪ್ ಗ್ರೂಪ್ ಅನ್ನ ನೋಡಿದ್ರೆ ನಿಮ್ಮ ತಾಲೂಕಿನ ವಾಟ್ಸಪ್ ಗ್ರೂಪ್ ಅಲ್ಲಿ ನಿಮ್ಮ ID ಕಾರ್ಡ್ಗೆ ಸಂಬಂಧಪಟ್ಟ ಒಂದು ಲಿಂಕ್ ಮತ್ತೊಂದು QR ಕೋಡ್ ಅನ್ನ ಹಾಕುವಂತ ಕಾರ್ಯ ಮಾಡಲಾಗಿದೆ. ಯಾರೆಲ್ಲ ID ಕಾರ್ಡ್ ಇದೆ ಅವರು ಅಲ್ಲಿ ನೋ ಅಂತ ಹೇಳಿ ಲಿಂಕ್ ಕೊಟ್ರೆ ನಿಮ್ಗೆ ಓಪನ್ ಆಗಲ್ಲ. ಆದ್ರೆ ಯಾರಿಗೆಲ್ಲ ID ಕಾರ್ಡ್ ಆಗ್ಲಿಲ್ಲ ಅವರು ನಿಮ್ಮ ಮಾಹಿತಿಯನ್ನ, ವೈಯಕ್ತಿಕ ಮಾಹಿತಿಯನ್ನ ಆ ಲಿಂಕ್ ಅಲ್ಲಿ ಭರ್ತಿ ಮಾಡಿ ಸಬ್ಮಿಟ್ ಕೊಟ್ರೆ ಅದು ಸಂಬಂಧಪಟ್ಟ ವಿಭಾಗದಲ್ಲಿ ಹೋಗಿ ದಾಖಲಾಗತ್ತೆ. ಅಸೋಸಿಯೇಷನ್ ವತಿಯಿಂದ ನಿಮಗೆ ID ಕಾರ್ಡ್ ಅನ್ನ ನೀಡುವಂತ ಕಾರ್ಯ ಆಗತ್ತೆ. QR ಕೋಡ್ ಅನ್ನ ಕೂಡ ಉಪಯೋಗ ಮಾಡಬಹುದು ಅಥವಾ ಲಿಂಕ್ ಅನ್ನ ಬಳಕೆ ಕೂಡ ಸದುಪಯೋಗ ಮಾಡಿಕೊಳ್ಳಿ ಅನ್ನುವ ಕೋರಿಕೆಯೊಂದಿಗೆ ಇನ್ನು 10 ನಿಮಿಷ ಇದೆ. ನೀವೆಲ್ಲ ಕುಳಿತಲ್ಲೇ ಸಹಕಾರವನ್ನ ಕೊಡಿ ಅಂತ ಹೇಳುತ್ತಾ, ಎಲ್ಲರೂ ಕೂಡ ಕುಳಿತಲ್ಲೇ ನಿಮ್ಮ ಮೊಬೈಲ್ ಅನ್ನ ಒಮ್ಮೆ ಕೈಯಲ್ಲಿ ಹಿಡ್ಕೊಳ್ಳಿ. ಎಲ್ಲರೂ ಕೂಡ ಸಹಕಾರವನ್ನ ಕೊಡ್ತೀರಿ ಅಂತ ಹೇಳುತ್ತಾ, ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ಪ್ರಯುಕ್ತ ಸಿವಿಲ್ ಇಂಜಿನಿಯರ್ಸ್ಗಳು ಒಂದು ಕಡೆ ಸೇರಿ ಇಂಜಿನಿಯರ್ಸ್ ಡೇ ಅನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುವಂತಹ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ. ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳುತ್ತಾರೆ, ಕೆಲಸದ ಕಡೆ ಯಾವ ರೀತಿಯಲ್ಲಿ ಗಮನವನ್ನ ಕೊಡಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದು ಕೆಲಸ ಕೂಡ ಅದು ಕೀಳಲ್ಲ. ಒಂದು ವೇಳೆ ನಿನಗೆ ರಸ್ತೆಯನ್ನ ಕುಡಿಸುವಂತ ಕೆಲಸದ ಅವಕಾಶಗಳು ಸಿಕ್ಕಿದ್ರೆ ನೀನು ಯಾವ ರೀತಿ ಕುಡಿಸಬೇಕು ಅಂತ ಹೇಳಿದ್ರೆ, ಜಗತ್ತಿನಲ್ಲೇ ಅತ್ಯಂತ ಸ್ವಚ್ಛ ರಸ್ತೆ ಅದಾಗಿರ್ಬೇಕು ಅನ್ನುವಷ್ಟರ ಮಟ್ಟಿಗೆ ಶ್ರಮವನ್ನ ಹಾಕಿ ಆ ರಸ್ತೆಯನ್ನ ಕುಡಿಸು ಅಂತ ಹೇಳ್ತಾರೆ. ನಿಮ್ಮ ಅದೃಷ್ಟದ ಕೀಲಿಕೈ ಭಗವಂತನ ಕೈಯಲ್ಲಿದೆ ಅಂತ ಯಾವತ್ತು ಅಂದುಕೊಳ್ಳಬೇಡಿ. ಆ ಅದೃಷ್ಟದ ಕೀಲಿಕೈ ನಿಮ್ಮ ಕೈಯಲ್ಲೇ ಇರ್ತದೆ ಅನ್ನುವುದನ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳುತ್ತಾರೆ. ಇದರ ಅರ್ಥ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ. ನಿಮ್ ಕರ್ತವ್ಯವನ್ನ ನೀನು ಮಾಡುವಾಗ ಪ್ರತಿಫಲದ ಅಪೇಕ್ಷೆಯನ್ನ ಪಡದೆ ಅತ್ಯುತ್ತಮ ರೀತಿಯಲ್ಲಿ ನೀನು ಪ್ರಯತ್ನವನ್ನ ಪಟ್ಟಿದ್ರೆ ಆ ಫಲಿತಾಂಶ ಕೂಡ ಅದು ನಿನ್ನ ಪ್ರಯತ್ನದ ಮುನ್ನುಡಿಯಾಗಿರುತ್ತೆ ಅಂತ ಹೇಳುತ್ತಾ, ಇವತ್ತು ಉಪಸ್ಥಿತಿ ಇರುವ ಎಲ್ಲ ಸಿವಿಲ್ ಇಂಜಿನಿಯರ್ಗಳಿಗೆ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ವಹಿಸ್ತಾ, ಮಾಧ್ಯಮ ಮಿತ್ರರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಕುಳಿತಲ್ಲೇ ಕೈಯಲ್ಲಿ ಲೋಟ ಇದೆ, ಎಡಗೈಯಲ್ಲಿ ಮೊಬೈಲ್ ಅನ್ನ ಇಟ್ಕೊಳ್ಳಿ. ಈ ಸ್ಟೇಜ್ನ ಒಂದು ಫೋಟೋವನ್ನ ತೆಗೆದು ನಾನು ಹೇಳಿದ ಕ್ಷಣದಿಂದ ಸ್ಟೇಟಸ್ ಹಾಕಬೇಕು. 3 ನಿಮಿಷ ಟೈಮ್ ಕೊಡುತ್ತೇವೆ. ಆ 3 ನಿಮಿಷದಲ್ಲಿ ಅತಿ ಹೆಚ್ಚು ಆಗ್ಲಿಲ್ಲ ವೇಟ್ ಅಣ್ಣ ಸರ್ 1 ನಿಮಿಷ ನಾನು ಹೇಳ್ತೇನೆ, ರೆಡಿ ಅಂತ ಹೇಳ್ತೇನೆ, ಆಗ ಹಾಕ್ಲಿಕ್ಕೆ. ಇಲ್ಲಂದ್ರೆ ಟೈಮಿಂಗ್ಸ್ ಅಲ್ಲಿ ವ್ಯತ್ಯಾಸ ಇದ್ರೆ ಕಷ್ಟ ಆಗತ್ತೆ. ಯಾರದ್ದು ಅತಿ ಹೆಚ್ಚು ವ್ಯೂ 3 ನಿಮಿಷ ಕೊಡುತ್ತೇವೆ. 3 ನಿಮಿಷದಲ್ಲಿ ಪತ್ರಿಕೆಯವರು ಹಾಕಬಹುದು. 3 ನಿಮಿಷ ಕೊಡುತ್ತೇವೆ. ಅತಿ ಹೆಚ್ಚು ವ್ಯೂ ಸಿಕ್ಕವರಿಗೆ ಒಂದು ಒಳ್ಳೆಯ ಸರ್ಪ್ರೈಸ್ ಗಿಫ್ಟ್ ಅನ್ನ ಪ್ರಮೋದ್ ಕುಮಾರ್ KK ರೆಡಿ ಇಟ್ಟಿದ್ದಾರೆ. ಖಂಡಿತವಾಗಿಯೂ ಕೂಡ ಕೊಡುತ್ತೇವೆ. ರೆಡಿ, ನಿಮ್ಮ ಸಮಯ ಆರಂಭ. ರೆಡಿ, ಲೆಟ್ಸ್ ಗೋ. ಉತ್ತಮ ಗಿಫ್ಟ್ ಅನ್ನ ನಮ್ಮ ಸಂಘದ ವತಿಯಿಂದ ನೀಡಲಾಗುತ್ತೆ. ಎಲ್ಲರೂ ಕೂಡ ನೀವು ಭಾಗವಹಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಸ್ಟೇಟಸ್ ಹಾಕುವಂತ ಒಂದು ಸ್ಪರ್ಧೆ ಇದು. ಕೆಲವರು ಮೊಬೈಲ್ ಇದ್ರು ಬೇಡ ಅಂತ ಸುಮ್ಮನೆ ಕೂತಿದಾರ ಅಂತ. 2 ಮೊಬೈಲ್ ಇದ್ರೆ 2ರಲ್ಲೂ ಹಾಕಬಹುದು. ಬಟ್ ನಮಗೆ ಬರುವಾಗ ನಾವು ಟೈಮಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ. 30 ಸೆಕೆಂಡ್ ಓವರ್ ಆಗಿದೆ. ಇನ್ನು 2.5 ನಿಮಿಷ ಇದೆ. ಫೋನ್ ಮಾಡಿ ಬೇಗ ನೋಡಿ ಅಂತ ಕೂಡ ಹೇಳ್ಬೋದು ಅಂತ. ನಮಗೆ 33 ನಿಮಿಷದಲ್ಲಿ ಅತಿ ಹೆಚ್ಚು ವ್ಯೂ ಬಂದವರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನ ನೀಡಲಾಗುತ್ತೆ. ಇದೀಗ 1 ನಿಮಿಷದ ಹತ್ರ ಬಂದಿದ್ದೇವೆ. ಇನ್ನು 2 ನಿಮಿಷ ಉಳಿದಿದೆ. 2 ನಿಮಿಷ ಉಳಿದಿದೆ. 100ಕ್ಕಿಂತ ಹೆಚ್ಚು ವ್ಯೂ ಯಾರದ್ದಾದ್ರೂ ಇದೆಯಾ? 1 ನಿಮಿಷ ಆಗಿದೆ. 2 ನಿಮಿಷ ಇದೆ. 50 ವ್ಯೂ ಯಾರಿಗಾದ್ರೂ ಬಂತ? 50,
40 30 30 25 ಎನಿವನ್ 25 20 20 15 15 ಅಣ್ಣವರ ಕೈದರಿತಿರ್ತಿರ್ತು ಪಾಡ್ರಿ 15 10 10 ತುಂಬಾ ಇರ್ಬೋದಂತ ಎಸ್ 10 15 ಇದೆ ಲೀಡಿಂಗ್ ಅಲ್ಲಿ 15 ಇದೆ ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ ಇನ್ನು 1.5 ನಿಮಿಷ ಇದೆ ಎಸ್ 1.25 ನಿಮಿಷ ಇದೆ 1.25 ನಿಮಿಷ ಇದೆ 1.25 ನಿಮಿಷ ಇದೆ ಎಸ್ ಎಕ್ಸಾಕ್ಟ್ 2 ನಿಮಿಷ ಮುಕ್ತಾಯ ಆಗಿದೆ ಇನ್ನು 1 ನಿಮಿಷ ಇದೆ 20 20 20 20 19 18 18 ಲೀಡಿಂಗ್ ಅಲ್ಲಿ ಇದ್ದಾರೆ ನಮ್ಮ ಮಾಧ್ಯಮ ಮಿತ್ರರು ಎಸ್ ಎಸ್ ಇನ್ನು 30 ಸೆಕೆಂಡ್ ಮಾತ್ರ ಇದೆ 2.5 ನಿಮಿಷ ಕಂಪ್ಲೀಟ್ ಆಗಿದೆ ಇನ್ನೊಮ್ಮೆ ನೋಡಿ ಶಾರಲ್ಲಿ ದುಡ್ಡು ಹಾಕಿದವರು ಒಮ್ಮೆ ಹಾಕಿ ನೋಡುದಿಲ್ಲ ಅಂತ ಟೆನ್ಷನ್ ಬೇಡ ಅಂತ ಹಾಗೆ ಸುಮ್ಮನೆ ಕೂತ್ಕೊಳ್ಳಬೇಡಿ ಖಂಡಿತ ನೀವು ನೋಡಬೇಕು ನಾನು ಸ್ಟಾಪ್ ಅಂತ ಹೇಳ್ತೇನೆ ಆಗ ಅತಿ ಹೆಚ್ಚಾದವರು ಒಮ್ಮೆ ಎದ್ದು ನಿಂತು ನಮಗೆ 20 ಮೇಲೆ ಯಾರಾದ್ರೂ ಇದೆಯಾ ಎಸ್ ರೆಡಿ 10 9 8 7 6 5 4 3 2 ಬೋಬಾ ಸ್ಟಾಪ್ ಈಗ ಅತಿ ಹೆಚ್ಚು ಸರ್ 19 20 ಇದೆ ಎಸ್ ಈಗ 19 ಕೌಂಟ್ ಮಾಡ್ತೇವೆ 19 20 ಎಸ್ 20 20 ಅಲ್ಲಿದೆ 20 ಬೇರೆ ಬೇರೆ ಎಸ್ 20 ಒಂದು ಚಪ್ಪಾಳೆ ಸರ್ ನಿಮ್ಮ ಹೆಸರು ರವಿರಾಜ್ ಎಸ್ ರವಿರಾಜ್ ಅವರಿಗೆ ಈ ಬಹುಮಾನ ಹೋಗಿದೆ ಒಂದು ಚಪ್ಪಾಳೆಯಲ್ಲಿ ಕಂಜೂಸ್ ಬೇಡ 20 ಬಗೆಯ ರೋಗಗಳು ಮಾಯ ಆಗ್ತದಂತೆ ಚಪ್ಪಾಳೆ ಹೊಡೆದ್ರೆ ಒಂದು ದೊಡ್ಡ ಚಪ್ಪಾಳೆ ರವಿರಾಜ್ ಅವರಿಗೆ ಕೊಡುವ ಅಂತ ಹೇಳುತ್ತಾ ಇನ್ ಟೈಮ್ ಇದೆ ಸುಮ್ಮನೆ ಕುತ್ಕೊಳ್ಬೇಡಿ ಮಕ್ಕಳಿಗೆ ಮಾತ್ರ ಒಂದು ಸಪರೇಟ್ ಗೇಮ್ಸ್ ಇದೆ ಬರ್ತೀರಾ ಬನ್ನಿ ಮಕ್ಕಳಿದ್ದವರು 10ನೇ ಕ್ಲಾಸಿನ ಒಳಗೆ ಬೇಡ 5 ವರ್ಷದ ಒಳಗೆ ಬೇಡ 10 ವರ್ಷದ ಒಳಗೆ ಬನ್ನಿ 3 ಜನ ಇದ್ದೀರಿ ಇಲ್ಲಿ ಬನ್ನಿ ಪುಟ ಇಲ್ಲಿ ಬನ್ನಿ ಏನಿಲ್ಲ ನಿಮಗೆ ಮನೆಯಲ್ಲಿ ಮಾಡುವ ಕೆಲಸ ಅಷ್ಟೇ ಇಲ್ಲಿ ಬನ್ನಿ ಈಗ ಇನ್ನೊಂದು ಪುಟ್ಟ ಬಂದ ಈಗ ಈ ಗೇಮ್ಗೆ ಜಡ್ಜ್ ಯಾರು ಅಂತ ಕೇಳಿದ್ರೆ ಕೂತವರು ನೀವು ಯಾರು ಫಸ್ಟ್ ಯಾರು ಸೆಕೆಂಡ್ ಅಂತ ನನಗೆ ಹೇಳಬೇಕು ನನ್ನ ಮಗ್ಗಿ ಹೇಳಲಿಕ್ಕೆ ಕೇಳೋದಿಲ್ಲ ಅರ್ಧ ಏನು ಅಂತ ಹೇಳಿದ್ರೆ ಮನೆಯಲ್ಲಿ ಅಪ್ಪ ಇಷ್ಟವ ಅಮ್ಮ ಇಷ್ಟವ ಅಂತ ಹೇಳಿದ್ರೆ ಆಯ್ತು ನಿನಗೆ ಯಾರು ಇಷ್ಟ ಮುಂದೆ ಇದ್ದಾರಾ ಏನಾದ್ರೆ ಬೇಡ ಗಟ್ಟಿ ಹೇಳು ಯಾರು ಇಷ್ಟ ನಿನಗೆ ಅಪ್ಪ ಇಬ್ಬರು ಸಹ ಇಂಥದ್ದು ಪ್ರಶ್ನೆ ಇಲ್ಲ ಒಂದು ಪ್ರಶ್ನೆಗೆ 2 ಉತ್ತರ ಅಂತ ಆದ್ರೆ ಒಂದೇ ಉತ್ತರ ಇರಬೇಕು ಸರಿ ಅಲ್ಲ ಹೌದಾ ಶಾಲೆಯಲ್ಲಿ ಒಂದು ಪ್ರಶ್ನೆಗೆ 2 ಉತ್ತರ ಬರ್ದ್ರೆ ಮಾರ್ಕ್ ಕೊಡ್ತಾರಾ ಇಲ್ಲ ಅಪ್ಪವಾ ಅಮ್ಮ ಜೋರಾ ಎಸ್ ಇಲ್ಲಿದ್ದಾರಾ ಎಸ್ ನಿನಗೆ ಅಪ್ಪ ನಿನಗೆ ಅಮ್ಮ ನಿನಗೆ ಅಪ್ಪ 3 ಜನರಿಗೆ ಅಪ್ಪ ಅಪ್ಪಂದಿರು ಗ್ರೇಟ್ ಒಂದು ಚಪ್ಪಾಳೆ ಅಪ್ಪಂದಿರಿಗೆ ಎಲ್ಲ ಮನೆಯಲ್ಲಿ ಅಮ್ಮ ಜೋರಲ್ಲ ನಿನ್ನಮ್ಮ ಮಾತ್ರ ಪಾಪವ ಅಂತ ಎಸ್ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಏನಿಲ್ಲ ನಿಮ್ಗೆ ಯಾವ್ದು ಈಸಿ ಆಗ್ತದೆ ಅಪ್ಪವು ಕರಿಬಹುದು ಅಮ್ಮನೂ ಕರಿಬಹುದು ಒಂದೇ ಉಸಿರಿನಲ್ಲಿ ಕರಿಬೇಕು ಅಲ್ಲಿ ಅಪ್ಪ ಇದ್ರೆ ಓಡಿ ಬರ್ಬೇಕು ಕೆಳಗೆ ಮಗನಿಗೇನಾಯ್ತು ಮಗಳಿಗೇನಾಯ್ತು ಅಂತ ಇಷ್ಟೇ ಅಪ್ಪ ಅಂದ್ರೆ ಅಪ್ಪ ಗೊತ್ತಾಯ್ತಾ ನಾನು ಅರ್ಧದಲ್ಲಿ ಬಿಟ್ಟೆ ನೀವು ಲಾಂಗ್ ಯಾರು ಉದ್ದ ಕರೀತಾರೆ ಅವರಿಗೆ ಒಂದು ಬಹುಮಾನ ಪ್ರಮೋದ್ ಸರ ಕಾರಲ್ಲಿದೆ ಈಗ ತಗೊಂಡು ಬರ್ತೇವೆ ಎಸ್ ಒಳ್ಳೆಯ ಸರ್ಪ್ರೈಸ್ ಗಿಫ್ಟ್ ಅನ್ನ ತಂದಿಟ್ಟಿದ್ದಾರೆ ಕಾಂಪಿಟಿಷನ್ ಏನಪ್ಪಾ ಅಂತ ಕೇಳಿದ್ರೆ ಏನು ಇದು ಪ್ರಾಕ್ಟೀಸ್ ಶಾಲೆಯಿಂದ ಗೇಟಿನಿಂದ ಬರುವಾಗಲೇ ಅಮ್ಮನಿಗೆ ಕರೀಲಿಕ್ಕೆ ಪ್ರಾಕ್ಟೀಸ್ ಮಾಡೋದು ಬಾ ನನ್ನ ಬ್ಯಾಗ್ ಹೊತ್ಕೊಂಡು ಹೋಗು ಅಂತ ಎಸ್ ಕರಿತೀರಾ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾ ದೊಡ್ಡವನಿಂದ ಸ್ಟಾರ್ಟ್ ಮಾಡುವಾಗ ಇವನಿಗೆ ಪ್ರಾಕ್ಟೀಸ್ ಆಗ್ತದೆ ಹೌದಲ್ಲ ಮೊದಲ ಪ್ರಶ್ನೆ ನನಗೆ ಬರಬಾರ್ದು ಅಂತ ಎಲ್ಲರೂ ಬೇಡಿಕೊಳ್ಳುತ್ತಿದ್ರಂತೆ ನೀವು ಶಾಲೆಗೆ ಹೋಗುವಾಗ 2ನೇ ಪ್ರಶ್ನೆಗೆ ಮತ್ತೆ ಆರಾಮದಲ್ಲಿ ಉತ್ತರ ಕೊಡಬಹುದು
ಅವನ ಪೆಟ್ಟಿನ ಗಟ್ಟಿ ಹೇಗಿದೆ ಅಂತ ಮೊದಲಿನವನಿಗೆ ಗೊತ್ತಾಗ್ಲಿ ಅಂತ. ಈಗ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ತಾನೆ. ಪ್ರಶ್ನೆ ಅರ್ಥ ಆಯ್ತಲ್ಲ? ಎಸ್, ಈಗ ನಿಮ್ಗೊಂದು ಪ್ರಶ್ನೆ ಇದೆ, ಯೋಚನೆ ಮಾಡಿ. ನಿಮ್ಗೊಂದು ಪ್ರಶ್ನೆ ಕೇಳುತ್ತೇನೆ. ಅದಕ್ಕಿಂತ ಮುಂಚೆ ಇವನು ಎಂತ ಯಾವನ ಅಪ್ಪ ಅಂತ ಕರೀತಿ, ಅಮ್ಮ ಅಂತ ಕರೀತೀಯ? ಅಮ್ಮ. ಅಪ್ಪ ಸ್ವಲ್ಪ ಕಷ್ಟ ಕರೀಲಿಕ್ಕೆ, ಅಮ್ಮ. ಎಸ್, ಈಗ ಟ್ವಿಸ್ಟ್ ಆಗಿದೆ, ಸ್ಟಾರ್ಟ್. ಗೊತ್ತಾಯ್ತಲ್ಲ ಹೇಗೆ ಅಂತ? ಅಮ್ಮ. ಹುಡುಗನಿಗೆ ಭಯಂಕರ ದಮ್ಮಿದೆ. ಒಂದ್ ಚಪ್ಪಾಳೆ ಜೋರು ತಟ್ಟಬೇಕಪ್ಪ. ಎಸ್, ನಿಮ್ಗೆ ಗೊತ್ತಾಗತ್ತಲ್ಲ ಯಾರು ಲಾಂಗ್ ಅಂತ. ಎಸ್, ವೆರಿ ನೆಕ್ಸ್ಟ್. ಹೆಸರು ಆದಿಶ್. ಅಮ್ಮ. ಈಗ ನಾನು ಟೈಮರ್ ಇಡ್ಲಿಲ್ಲ, ಇಬ್ಬರು ಸೇರಿ ನನಗೆ ಹೊಡೆದಿದ್ರೆ ಸಾಕು. ಈಗ ಇವರಿಬ್ಬರಲ್ಲಿ ಲಾಂಗ್ ಯಾರು? ಇವನೆಯ? ಸರಿಯಲ್ಲ? ನಿಮ್ಗೆ ಗೊತ್ತಾಗತ್ತಲ್ಲ? ಮಾಧ್ಯಮದವರು ಬದುಕಿಸ್ಬೇಕು ನನ್ನನ್ನು. ಈಗ ಪುಟ್ಟ, ನಿನ್ನ ಹೆಸರಿಗೆ ನಿರ್ಬಿದ. ಎಸ್, ಇದೀಗ ನಿರ್ಬಿದ ನಿಮ್ಮ ಮುಂದೆ. ಗಟ್ಟಿಲೆಪ್ಪಡು ಅರುದ್ದಲೆತ್ತರಿ. ಅಮ್ಮ. ಚಪ್ಪಾಳೆ ತಟ್ಟಬೇಕು. ಅವಳೊಂದು ಹೊಸ ಸ್ಕಿಲ್ ಪ್ರಯೋಗ ಮಾಡಿದ್ಲು. ಅವರು ಬೇರೆ ರೀತಿ, ಇವರು ಬೇರೆ ರೀತಿ. ಎಸ್, ಇದೀಗ ಪುಟ ತ್ರಯಾಕ್ಷ ಪನ್ಪೇರೆ ಗಟ್ಟಿಲೆಪ್ಪೇರೆ. ಎಸ್. ಅಮ್ಮ. ಬೇರೆ ನಮ್ಮಗ ಬಾರಿ ಸೋಕ ಕೆಬ್ಬಿಕೆ ಉಂಟು, ಗಂಚಮೆಲ್ಲ ಕೆಂಡು. ಎಸ್, ಈಗ ಈ 4 ಜನರಲ್ಲಿ ಯಾರು ಅತಿ ಉದ್ದವಾಗಿ ಅಮ್ಮ ಅಂತ ಕರೆದವರು? ಸೆಕೆಂಡ್ ಒನ್ ಕರೆಕ್ಟ್. ಎಲ್ಲರದ್ದು ಎಗ್ರಿ ಅಲ್ಲ? ಒಂದು ಚಪ್ಪಾಳೆ. ಹೆಸರು ಆದಿಶ್. ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಅಭಿನಂದನೆಗಳು ಎಲ್ರಿಗೂ ಕೂಡ. ಬೆಟರ್ ಲಕ್. ಎಲ್ಲ ಚಂದ ಹೇಳಿದಿರಿ. ಇವನು ಕೂಡ ಬಾರಿ ಚಂದ ಹೇಳಿದಾನೆ, ಬಟ್ ಸ್ವಲ್ಪ ಲಾಂಗ್. ಸೆಕೆಂಡ್ ಒನ್ ಕರೆದ ಕಾರಣ ಅಭಿನಂದನೆಗಳು. ಪ್ರೈಸ್ಗೆ ಮತ್ತೆ ನಿಮ್ಮನ್ನ ವೇದಿಕೆಗೆ ಕರೀತೇನೆ. ಎಸ್, ಥ್ಯಾಂಕ್ ಯು. ನಿಮಗೆ ಯಾರು ಮಾಡೆಲ್ ಅಂತ ಕೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ, ಭಾರತದ ಮೊದಲ ಇಂಜಿನಿಯರ್. ಇಡೀ ವಿಶ್ವ ಕಂಡಂತಹ ಇಂಜಿನಿಯರ್. ಇಡೀ ಭಾರತ ಗೌರವಿಸುವ ಇಂಜಿನಿಯರ್. ನಿಮಗೆಲ್ಲ ಅವರು ರೋಲ್ ಮಾಡೆಲ್. ಆಗ ಪ್ರಮೋದ್ ಸರ್ ಹೇಳಿದ್ರು, ಒಂದು 4 ಪ್ರಶ್ನೆಗಳನ್ನ ಕೇಳಿ ನಮ್ಮ ಸಿವಿಲ್ ಇಂಜಿನಿಯರ್ಗಳಿಗೆ. ಸುಲಭದ ಪ್ರಶ್ನೆ. ಡಾಕ್ಟರ್ ಮೋಕ್ಷಗುಂಡಂ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಪ್ರಶ್ನೆಗೆ ಉತ್ತರ ಕೊಡುವಾಗ ಗೊತ್ತಿದ್ದವರು ಫಸ್ಟ್ ಕೈ ಮೇಲಕ್ಕೆ ಎತ್ತಬೇಕು. ನಮ್ಮ ಕ್ಯಾಮರಾ ಸ್ವಲ್ಪ ಆ ಕಡೆ ತಿರುಗಿಸ್ಬೇಕಾಯ್ತು. ಯಾರು ಫಸ್ಟ್ ಅಂತ ಎಲ್ಲರೂ ಒಟ್ಟಿಗೆ ಎತ್ತಿದ್ರೆ ಮತ್ತೆ ನಮಗೆ ಪ್ರಾಬ್ಲಮೇ ಬೇಡ. ಎಸ್, ಕ್ಯಾಮರಾವನ್ನ ಆ ಕಡೆ ತಿರುಗಿಸ್ತಾ ಇದ್ದೇವೆ. ಯಾರು ಫಸ್ಟ್ ಗೊತ್ತಿದೆ ಕೈ ಎತ್ತಬೇಕು. ಉತ್ತರವನ್ನ ಕೊಟ್ಟವರಿಗೆ ಒಂದು ಬಹುಮಾನ ಇದೆ. ಡಾಕ್ಟರ್ ಮೋಕ್ಷಗುಂಡಂ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಗಿದೆ. ಯಾವ ಇಸವಿಯಲ್ಲಿ? ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಭಾರತದ ಅತ್ಯಂತ ಶ್ರೇಷ್ಠವಾಗಿರುವ ಅತ್ಯುನ್ನತವಾದ ಪದವಿ ಅದು ಭಾರತ ರತ್ನ. ಯಾವ ಇಸವಿಯಲ್ಲಿ? ಎನಿವನ್? ಗೂಗಲ್ ಸರ್ಚ್ ಮಾಡಬೇಡಿ ದಯವಿಟ್ಟು, ಪ್ರಾರ್ಥನೆ. ಅಕ್ಕನವರ ಮೊಬೈಲ್ ತಗೊಂಡು ಹುಡುಕುವಾಗ ನಂಗೆ ಡೌಟ್ ಬಂತು. ಅಭಿಲಾಷ್ ಸರ್ ಕೈ ಎತ್ತಿದ್ರಂತೆ. ಹೌದು ಸರ್? ಸರ್ ಹೇಳ್ತೀರಾ? ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್. ಒಂದು ದೊಡ್ಡ ಚಪ್ಪಾಳೆ. ಅವರು ಪೂಟದಲ್ಲಿ ಯಾಕೆ ಸಹಾಯಕ ನಿರ್ದೇಶಕರಾಗಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ. ಇಷ್ಟೇ ಚೆನ್ನಾಗಿ ಗೊತ್ತಿದೆ. 1955ನೇ ಇಸವಿಯಲ್ಲಿ ಭಾರತ ರತ್ನ ಪ್ರಶಸ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸಿಗತ್ತೆ. ಒಂದು ಬಹುಮಾನ ನಮ್ಮ ಅತಿಥಿಗೂ ಸಿಕ್ಕಿದೆ. ಅಭಿನಂದನೆಗಳು. ಒಂದು ಚಪ್ಪಾಳೆ ತಟ್ಟಬೇಕಲ್ಲ? ಎಸ್, ನಮ್ಮ ಅಭಿಲಾಷ್ ಸರ್ ಅವರಿಗೆ ಅಭಿನಂದನೆಗಳು. ಇದೊಂದು ಪ್ರಶ್ನೆ ಕೇಳುವಲ್ಲ, ಸುಲಭದ್. ಇದಕ್ಕೆ ಗೂಗಲ್ ಸರ್ಚ್ ಇಲ್ಲ. ಇಲ್ಲಿ ಮಸ್ತಕದಲ್ಲಿ ಸರ್ಚ್ ಮಾಡಿ. ಸರ್ ಎಂ ವಿಶ್ವೇಶ್ವರಯ್ಯನವರ
ಹುಟ್ಟಿದ ಊರು ಯಾವುದು? ಎಸ್ ಕೆ ಸರ್, ಅವರಿಗೆ ಪ್ರಶ್ನೆ ಉತ್ತರ ಗೊತ್ತುಂಟಂತೆ ಬೇಡ, ಯಾರಿಗಾದ್ರು ಸರ್? ಎಸ್, ಮುದ್ದೇನಹಳ್ಳಿ ಯಾವ ಜಿಲ್ಲೆ ಗೊತ್ತಾ? ಎಸ್, ಕೋಲಾರ ಜಿಲ್ಲೆ ಮೋಸ್ಟ್ಲಿ ಮೊದಲು. ಎಸ್, ಮೊದಲು ಕೋಲಾರ ಜಿಲ್ಲೆ ಆಗಿತ್ತು. ಮುದ್ದೇನಹಳ್ಳಿಯಲ್ಲಿ ಜನಿಸಿದ್ರು. ಒಂದು ಬಹುಮಾನ ಮತ್ತೆ ಮರೆಯುವುದು ಬೇಡ. ಸರ್ ನಿಮ್ಮ ಹೆಸರು? ಅರುಣೋದಯ. ಎಸ್, ಇವತ್ತು ಒಂದು ಬಹುಮಾನವನ್ನ ಪಡ್ಕೊಂಡು ಚಪ್ಪಾಳೆ ನಮ್ಮ ಅರುಣೋದಯ ಅವರಿಗೂ ಕೂಡ, ಅರುಣೋದಯ ಅವರಿಗೆ ಅಭಿನಂದನೆಗಳು. ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕಾ? ಒಂದು ಪ್ರಶ್ನೆ, 1 2 3 4 ಟಾರ್ಗೆಟ್ ನೋಡುವ. ಎಸ್, ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ ಈಸಿ ಕ್ವಶನ್, ನಿಮ್ಗೆಲ್ಲ ಗೊತ್ತಿರುವಂತದ್ದು, ಎಲ್ಲರೂ ಕೈ ಎತ್ತಬಹುದು ಅಂತ ಅಂದ್ಕೊಂಡಿದ್ದೇನೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮವಾದ ವರ್ಷ ಯಾವುದು? ಎಸ್ ಸರ್. ಯಾವ 61? 1861, 1861 ವರ್ಷ ಅನ್ನುವಂಥದ್ದು ಕರೆಕ್ಟ್ ಇದೆ. ಸರ್ ನಿಮ್ಮ ಹೆಸರು? ನೀವು 961 ಹೇಳಿದ್ರೆ ಹೇಗೆ? ಹೌದಾ? ಎಸ್, 1861 ಕರೆಕ್ಟ್. ನಿಮ್ಮ ಹೆಸರು ಸರ್? ಪ್ರಣಾಮ್. ಸೆಪ್ಟೆಂಬರ್ 15 ಸರ್ ಕೈ ಜೋಡಿಸಿದ್ರು. ಸೆಪ್ಟೆಂಬರ್ 15, ಅದಕ್ಕೋಸ್ಕರ ನಿನ್ನೆಯ ದಿನ ಇಂಜಿನಿಯರ್ಸ್ ಡೇ ಅನ್ನ ಆಚರಣೆಯನ್ನ ಮಾಡ್ತೇವೆ. ಪ್ರಣಾಮ್ ಅವರಿಗೆ ಒಂದು ಚಪ್ಪಾಳೆ ತಟ್ಟಬೇಕಲ್ಲ. ಪ್ರಣಾಮಗಳು. ಎಸ್, ಕೃತಜ್ಞತೆಗಳು. ಇನ್ ಪ್ರಶ್ನೆಯನ್ನ ಕೇಳುವ ಮುಂಚೆ ಸ್ಟೇಟಸ್ ಆಗಿದೆ, ನಿಮ್ಮ ಕಿಸೆಯಲ್ಲಿರುವ ಒಂದು ನೋಟ್ ಅನ್ನ ತೆಗೆಯಿರಿ. ಯಾವುದು ಆಗತ್ತೆ, ಮೇಡಮ್ ಬ್ಯಾಗ್ ಅಲ್ಲಿ ಇದ್ರೂ ಆಗತ್ತೆ, ಯಾವ ನೋಟು ಆಗತ್ತೆ, ಯಾವ ನೋಟು ಆಗತ್ತೆ, ಯಾವುದಾದ್ರೂ ಒಂದು ನೋಟ್, 500 ಆಗ್ಬೋದು, 100 ಆಗ್ಬೋದು, 200 ಆಗ್ಬೋದು, ನಿಮಗೆ ಇಷ್ಟ ಬರುವ ಒಂದು ನೋಟ್ ಅನ್ನ ಮೆಲ್ಲ ಕಿಸೆಯಿಂದ ತೆಗೀರಿ. ಅದ್ರಲ್ಲಿ ನೋಟ್ ಅಲ್ಲಿ ಒಂದು ನಂಬರ್ ಇರುತ್ತೆ. ಆ ನಂಬರ್ ಅಲ್ಲಿ ಏನು ಅಂತ ಕೇಳಿದ್ರೆ, ಆ ನಂಬರ್ ಕೌಂಟ್ ಮಾಡಬೇಕು ನೀವು. ಆಲ್ಫಾಬೆಟ್ ಬಿಟ್ಟು, ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳನ್ನ ಬಿಟ್ಟು ಉಳಿದಿರುವಂತ ನಂಬರ್ ಟೋಟಲ್ ಕೌಂಟ್ ಮಾಡಿ. ಎರಡು ರೀತಿಯ ಬಹುಮಾನ ಇದೆ. ರೆಡಿ? ಟೋಟಲ್ ಮಾಡಿ ಆಯ್ತಾ? ಮಾಡಿದ್ರಾ? ನಮ್ಮ ರವೀಶ್ ಸರ್, ಡಾಕ್ಟರ್ ರವೀಶ್ ಸರ್, ಎಸ್ ಕೌಂಟ್ ಮಾಡಿದಿರಿ. ಯಾರಿಗೆ 15 ನಂಬರ್ ಕೌಂಟ್ ಆಗತ್ತೆ ಅಂತವರಿದ್ರೆ ಅವರಿಗೆ ಫಸ್ಟ್ ಬಹುಮಾನವನ್ನ ನೀಡುತ್ತೇವೆ. ನೀವು ಟೋಟಲ್ ಮಾಡುವಾಗ ನಿಮ್ಮ ನಂಬರ್ 15 ಆಗಿದ್ದರೆ, ಇದೆಯಾ? 15 ಮೇಲಕ್ಕೆ ಹೋಗಿದೆಯಾ? ಎಸ್. ಈಗ ಅದು ಯಾರ್ದು ಇಲ್ಲ ಅಂತ ಹೇಳುತ್ತಾ, ನಿಮ್ಮೆಲ್ಲ ನಂಬರ್ಗಳನ್ನ ಟೋಟಲ್ ಮಾಡುವಾಗ ಅತಿ ಚಿಕ್ಕ ಸಂಖ್ಯೆ ಯಾರಲ್ಲಿದೆ ಅವರಿಗೆ ಬಹುಮಾನವನ್ನ ಕೊಡುತ್ತೇವೆ. 10 ನಂಬರ್ ನಿಮ್ಮ 15 ಯಾರ್ದು ಇಲ್ಲ, 10 ಇದೆಯಾ? ಅರ್ಥ ಆಯ್ತಾ? ಯಾರಿದೆ? 15 ಇದೆ. ಎಸ್, ಅಂದ್ರೆ ನಂಬರ್ 15 ಅಲ್ಲ, ಟೋಟಲ್ ಮಾಡುವಾಗ ನಂಬರ್ ಅಷ್ಟೇ. ಎಸ್, ಬನ್ನಿ. ಅಭಿನಂದನೆಗಳು. ನಾನು ಕ್ಯಾಲ್ಕುಲೇಟರ್ ಆಗ್ಲೇ ರೆಡಿ ಇಟ್ಟಿದ್ದೇನೆ, ಒಮ್ಮೆ ಚೆಕ್ ಮಾಡ್ಲಿಕ್ಕೆ. ಎಸ್, ಅಭಿನಂದನೆಗಳು. ಲಕ್ಕಿ ಮ್ಯಾನ್, ಒಂದು ಚಪ್ಪಾಳೆ ತಟ್ಟಬೇಕಲ್ಲ. ಹೆಸರು? ಶಿವಾನಂದ್. ನಂಬರ್ ಹೇಳಿ. 5 4 2 0 3 1. ಎಸ್, ಎಕ್ಸಾಕ್ಟ್ 15 ಬಂದಿದೆ. ಅದರಿಂದ ಒಂದು ದೊಡ್ಡ ಚಪ್ಪಾಳೆ ಶಿವಾನಂದ್ ಅವರಿಗೆ. ಈ ಒಂದು ಚಿಕ್ಕ ಸ್ಪರ್ಧೆಯಲ್ಲಿ ನಮ್ಮ ಜೊತೆ ಸಹಕಾರವನ್ನ ಕೊಟ್ಟಿರುವಂತ ಸರ್ವರಿಗೂ ಕೂಡ ಕೃತಜ್ಞತೆಗಳು. ಮುಂದಕ್ಕೆ ಸಭಾ ಕಾರ್ಯಕ್ರಮ ಆರಂಭಗೊಳ್ಳುತ್ತೆ. ಸೊ ಬಹುಮಾನವನ್ನ ಸಭಾ ಕಾರ್ಯಕ್ರಮದ ನಂತರ ನಾವು ನೀಡುತ್ತೇವೆ. ಕೃತಜ್ಞತೆಗಳು. ಆತ್ಮೀಯರೇ, ಎಲ್ಲರಿಗೆ ಶುಭ ಸಂಜೆ ಹೇಳುತ್ತಾ
ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇದರ ಪುತ್ತೂರು ಶಾಖೆಯ ಇಂಜಿನಿಯರ್ಸ್ ಡೇ ಆಚರಣೆ 2024 ಇಷ್ಟರವರೆಗೆ ತಮ್ಮ ವಿಶಿಷ್ಟ ಶೈಲಿಯ ಮೂಲಕ ಸಭಿಕರನ್ನು ರಂಜಿಸಿದಂತಹ ಶ್ರೀ ಬಾಲಕೃಷ್ಣ ಪೊರ್ದಾಲ್ ಸಹ ಶಿಕ್ಷಕರು ಲಿಟಲ್ ಫ್ಲವರ್ ಸ್ಕೂಲ್ ಪುತ್ತೂರು ಇವರಿಗೆ ನಮ್ಮ ಪುತ್ತೂರು ಸೆಂಟರ್ನ ಚೇರ್ಮನ್ ಆದಂತಹ ಪ್ರಮೋದ್ ಕುಮಾರ್ ಸರ್ ಅವರು ಸಣ್ಣ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಮುಂದೆ ಈ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮವನ್ನು ಸಭಾ ಕಾರ್ಯಕ್ರಮವನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಿಸುತ್ತಿದ್ದೇವೆ. ಮೊದಲನೆಯದಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ನಮಗೆಲ್ಲರಿಗೂ ತಿಳಿದ ವಿಷಯವೇ, ಆದರೂ ಅವರ ಜೀವನ ಚರಿತ್ರೆಯ ಸಣ್ಣ ಕಿರುಚಿತ್ರವನ್ನು LED ಸ್ಕ್ರೀನ್ನಲ್ಲಿ ತೋರಿಸಲಿಕ್ಕಿದ್ದೇವೆ. ಎಲ್ಲರೂ ದಯವಿಟ್ಟು ಆ ಕಡೆಗೆ ತಮ್ಮ ಗಮನವನ್ನು ಹರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. The engineer who engineered Bharat. Kaveri, a major river in Karnataka. Still, Mysore region had less water in 1900. To help a large community of farmers and residents, Mysore wanted to construct a dam. With a grand vision of a genius man, the world's largest and one of the oldest dams on the river bed was constructed, Krishna Raj Sagar. The genius man, none other than Bharat Ratna Mokshagundam Visvesvaraya. The dam wall is as high as a 14-story building and its capacity is 136 crore cubic meter water. It gave employment to more than 10,000 people in the region and brought prosperity to the land. The world-famous Brindavan Gardens are the creations of Shri Visvesvaraya. It houses natural flowers, trees, plantations from nearby Rangantittu Wildlife Sanctuary and more than 220 species of birds have been spotted in the garden. It is a marvel in itself. You will be amazed to know that Visvesvaraya influenced the creation of Bharat's first aircraft factory, the Hindustan Aircraft Factory in 1940. Needless to say that this resulted in huge employment and jobs for thousands of people. Today it's known as HAL, Hindustan Aeronautics Limited. When the British awarded him with the knighthood title, Sir, he stopped using it as a true patriot of Bharat. Visvesvaraya had a clear vision that Bharat's economy will benefit tremendously through large industries. So he advocated the establishment of an automobile factory to manufacture vehicles, especially cars. It came to be known as Premier Automobiles Limited. To ensure continued growth of the manufacturing sector, Visvesvaraya proposed the formation of All India Manufacturers Organization. Internationally, Visvesvaraya developed a clean water management system for Saudi Arabia, for which he was awarded the Kaiser-i-Hind title. Until 1947, Saudi Arabia's region was ruled by Bharat through the government of Bombay. Odisha used to face flood problems due to Mahanadi. Visvesvaraya created the Hirakud project as a solution, and it became a huge multi-river project, one of its kind. Not only an engineer, Visvesvaraya was a great educationist also. In 1913, he established an agriculture school. He created short-term courses in Kannada language. He created many public libraries in rural areas. Visvesvaraya gave special importance to girls' education and non-English local languages. In 6 years of his active involvement, 6,500 new schools were created in the region. Visvesvaraya was instrumental in creating the Mechanical Engineering Department and School of Commerce in the Government Engineering College of Mysore. Through his personal wealth, he established Jayachamrajendra Polytechnic College. He laid the foundation for courses in radio, mining, automobile, acoustics, cinematography, film projections, and many different fields. Visvesvaraya also invented and created collector well in a town called Sukkur. Today the collector wells are included in the engineering syllabus. For Khadakwasla Dam in Pune, Maharashtra,
Visvesvaraya designed and developed a patented automatic sluice gates system. Mysore Iron and Steel Works to make Bharat self-reliant. Mysore Sugar Factory to bring farmers and industries together. Government Sandalwood Company and Government Soap Factory to promote local enterprises. Hundreds of kilometers of rail lines to develop better infrastructure for Bharat. Development of local banks to boost economy. Visvesvaraya's work is so vast that it is impossible to narrate in a short film like this. If you felt that this short film is informative, then do share with your family, friends, students, and colleagues. On this note, wish you all a great Engineers Day, a tribute to Bharat Ratna Mokshagundam Visvesvaraya, the nation builder. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಪುತ್ತೂರು ಸೆಂಟರ್ನ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಇದೀಗ ಪ್ರಾರಂಭಗೊಳ್ತಾ ಇದೆ. ರಾಷ್ಟ್ರಕಂಡ ಅಪ್ರತಿಮ ಅಭಿಯಂತರ, ಆಡಳಿತಗಾರ, ಕುಶಲಮತಿ, ಇಂದಿನ ಯುವಕರಿಗೆ ಮಾರ್ಗದರ್ಶಕರಾಗಿರುವಂತಹ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಜನ್ಮದ ದಿನದ ಪ್ರಯುಕ್ತ ಇಂಜಿನಿಯರ್ಸ್ ಡೇ ಆಚರಣೆ ನಾವೆಲ್ಲ ಈ ದಿನ ಇಲ್ಲಿಗೆ ಸೇರುತ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಜುಬಿನ್ ಮಹಾಪಾತ್ರ, ಸಹಾಯಕ ಕಮಿಷನರ್ ಪುತ್ತೂರು ಇವರು ನಮ್ಮೊಡನೆ ಸೇರಿಕೊಳ್ಳಲಿದ್ದಾರೆ. ಅದು ಅಲ್ಲದೆ ಶ್ರೀ ಅಶೋಕ್ ಕುಮಾರ್ ರೈ, ಮಾನ್ಯ ಶಾಸಕರು ಪುತ್ತೂರು, ಇವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಸೇರಿಕೊಳ್ಳಲಿಕ್ಕಿದ್ದಾರೆ. ಅದಲ್ಲದೆ ಇಂಜಿನಿಯರ್ ಅಭಿಲಾಷ್, ಸಹಾಯಕ ನಿರ್ದೇಶಕರು ಪೂಡ ಪುತ್ತೂರು, ಇಂಜಿನಿಯರ್ ವಿಜಯ ವಿಷ್ಣುಮಯ್ಯ, ಸೆಕ್ರೆಟರಿ ಜನರಲ್ ಪಾಸ್ಟ್ ACCI ಇವರು ನಮ್ಮೊಡನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅತಿಥಿಗಳೆಲ್ಲರೂ ಸರ್ ಎಂ ವಿಶ್ವೇಶ್ವರಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ನಮ್ಮ ನಲ್ಮೆಯ ಶಾಸಕರಾದಂತಹ ಶ್ರೀ ಅಶೋಕ್ ಕುಮಾರ್ ರೈ ಅವರು ಸಭಾಂಗಣವನ್ನು ಪ್ರವೇಶಿಸಿದ್ದಾರೆ. ಅವರಿಗೆ ACCI ಪುತ್ತೂರು ಸೆಂಟರ್ನ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಮೊದಲಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಗೈದು ದೀಪವನ್ನು ಪ್ರಜ್ವಲಿಸಿ ಸಭಾಸೀನರಾಗಬೇಕಾಗಿ ಎಲ್ಲ ಗಣ್ಯರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದರೊಡನೆ ಇಂಜಿನಿಯರ್ ಪ್ರಮೋದ್ ಕುಮಾರ್, ಚೇರ್ಮನ್ ACCI ಪುತ್ತೂರು, ಇಂಜಿನಿಯರ್ ವಿನೋದ್ ಕುಮಾರ್ ಕೆ, ಕಾರ್ಯದರ್ಶಿಗಳು ACCI ಪುತ್ತೂರು, ಹಾಗೂ ಚೇತನ್, ಕೋಶಾಧಿಕಾರಿ ACCI ಪುತ್ತೂರು, ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಶ್ರೀ ಜುಬಿನ್ ಮಹಾಪಾತ್ರ, ಸಹಾಯಕ ಕಮಿಷನರ್ ಪುತ್ತೂರು, ಶ್ರೀ ಅಶೋಕ್ ಕುಮಾರ್ ರೈ, ಮಾನ್ಯ ಶಾಸಕರು ಪುತ್ತೂರು, ಇಂಜಿನಿಯರ್ ಅಭಿಲಾಷ್, ಸಹಾಯಕ ನಿರ್ದೇಶಕರು ಪೂಡ ಪುತ್ತೂರು, ಇಂಜಿನಿಯರ್ ವಿಜಯ ವಿಷ್ಣುಮಯ್ಯ, ಸೆಕ್ರೆಟರಿ ಜನರಲ್ ಪಾಸ್ಟ್ ACCI ಇವರು ಮೊದಲಿಗೆ ದೀಪವನ್ನು ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವೇದಿಕೆಯನ್ನು ಅಲಂಕರಿಸಬೇಕು ಅಂತೇಳಿ ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇವೆ. शत्रुबुद्धिविनाशाय दीपज्योतिर्नमोऽस्तुते, दीपज्योतिर्नमोऽस्तुते। शुभं कुरु त्वं कल्याणम् आरोग्यं धनसम्पदः।
ज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीप नमोऽस्तु ते शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎಲ್ಲ ಅತಿಥಿ ಅಭ್ಯಾಗತರು ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಜಗನ್ನಿಯಾಮಕನಾದಂತಹ ಭಗವಂತನ ಅಡಿದಾವರೆಗಳಿಗೆ ತಲೆಬಾಗಿ ಪ್ರಾರಂಭಿಸುವುದು ನಮ್ಮ ಸಂಪ್ರದಾಯ. ಅದರಂತೆ ಕುಮಾರಿ ನವಿತಾ ಇವರು ಪ್ರಾರ್ಥನೆಯನ್ನು ನಡೆಸಿಕೊಡಲಿದ್ದಾರೆ. ನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭೋ ಮಾ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಷಣ್ಮುಖ ಸೋದರ ಗಜಾನನ ಷಣ್ಮುಖ ಸೋದರ ಗಜಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭೋ ಮಾ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ. ಧನ್ಯವಾದಗಳು ಕುಮಾರಿ ನವಿತಾ ಇವರಿಗೆ. ಆಗಮಿಸಿದಂತಹ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ಇಂದಿನ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆಯನ್ನು ಹಾಗೆ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವುದಕ್ಕಾಗಿ ಎಸಿಸಿಐ ಪುತ್ತೂರು ಚಾಪ್ಟರ್ನ ಅಧ್ಯಕ್ಷರಾದಂತಹ ಪ್ರಮೋದ್ ಕುಮಾರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಲೋ, ಶ್ರೀಮತಿಯವರಾದ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸುತ್ತಾ, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ನಾಳೆಗೆ ಒಂದು ವರ್ಷವನ್ನು ಪೂರೈಸುವಂಥ ಒಂದು ಸುದಿನ. ನಿನ್ನೆ
ಈಗೆಲ್ಲರೂ ನಾವೇನು ಪುಷ್ಪಾರ್ಚನೆ ಮಾಡಿದ್ದೇವೆ, ಇಂಜಿನಿಯರಿಂಗ್ನ, ಸಿವಿಲ್ ಇಂಜಿನಿಯರಿಂಗ್ನ ಲೆಜೆಂಡರ್ ಅಂತ ಹೇಳ್ಬೋದು, ದೇವರಂತಲೇ ನಾವು ಅವರನ್ನು ಪೂಜಿಸ್ಬೋದು. ಆ ಒಂದು ಮೇರು ವ್ಯಕ್ತಿತ್ವ ಹೊಂದಿರುವಂಥ ಮೋಕ್ಷಗುಂಡಂ ಸರ್ ಎಂ ವಿಶ್ವೇಶ್ವರಯ್ಯರವರ ಜನ್ಮದಿನದ ಪ್ರಯುಕ್ತ ಇಂಜಿನಿಯರ್ಗಳ ದಿನಾಚರಣೆಯನ್ನು ನಾವು ಆಚರಿಸ್ತಾ ಬಂದಿದ್ದೇವೆ. ಕಳೆದ ಬಾರಿ ನಮಗೆ ಆ ಇಂಜಿನಿಯರ್ಸ್ ಡೇ ನಂತರ ನಮ್ಮ ಇನ್ಸ್ಟಾಲೇಷನ್ ಆಯಿತು. ಆದ ಕಾರಣ ಇಂಜಿನಿಯರ್ಸ್ ಡೇ ನಾವು ಅದರ ಜೊತೆಗೆ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಈ ಬಾರಿ 15ನೇ ತಾರೀಕು ನಮ್ಮ ಹುಬ್ಬಳ್ಳಿಯಲ್ಲಿ, ನಿನ್ನೆ ತಾನೇ ಹುಬ್ಬಳ್ಳಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಇಂಜಿನಿಯರ್ಸ್ ಡೇ ಅನ್ನು ನಮ್ಮ ಇತ್ತೀಚೆಗಷ್ಟೇ ಸಿವಿಲ್ ಇಂಜಿನಿಯರ್ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿ ಆದಂಥ ಒಂದು ಆ್ಯಕ್ಟ್ ಅಂತ ನಾವು ಹೇಳ್ಬೋದು. ಸನ್ಮಾನ್ಯ ಶಾಸಕರಿಗೆ ಕೂಡ ನಾವು ಮನವಿ ಕೊಟ್ಟು ಅವರು ಕೂಡ ಸದನದಲ್ಲಿ ನಮಗೆ ಸಂಪೂರ್ಣ ಸಹಕಾರವನ್ನು, ಸಂಪೂರ್ಣ ಒಂದು ಸಪೋರ್ಟನ್ನು ಮಾಡಿ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟನ್ನು ಜಾರಿಗೊಳಿಸಿದ ಒಂದು ಸಂದರ್ಭದಲ್ಲಿ ಒಂದು ಸಂತೋಷದ ಒಂದು ಹಬ್ಬವನ್ನು ನಿನ್ನೆ ನಮ್ಮ PW ಮಿನಿಸ್ಟರ್ ಹಾಗೂ ನಮ್ಮ ಲಾ ಮಿನಿಸ್ಟರ್ ಅವರ ಸಮ್ಮುಖದಲ್ಲಿ ನೆರವೇರಿದೆ. ಈ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಆಚರಿಸಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತು ನಾವು ಆಚರಿಸುವ ನಿಟ್ಟಿನಲ್ಲಿ ಇವತ್ತು 4 ಗಂಟೆಗೆ ವಾಕಥಾನ್ನ ಮೂಲಕ, ಬಹುಶಃ ಇವತ್ತು ನಾವು ಸಿವಿಲ್ ಇಂಜಿನಿಯರ್ಗಳಿಗೆ ಆಗಾಗ ನಮಗೆ ಒಂದು ಕಾಣಿಸುವಂಥದ್ದು ಅಲ್ಲಲ್ಲಿ ಆಗ್ತಾ ಇರುವಂಥ ಅನಾಹುತಗಳು, ಗುಡ್ಡ ಜರಿತ ಇರಲಿ, ಕೆಲವೊಂದು ಕಡೆ ತಡೆಗೋಡೆಗಳು ಬೀಳ್ತಾ ಇರುವಂಥದ್ದು, ಮನೆಗಳು ಆಗ್ತಾ ಇರುವಂಥದ್ದು, ಸೇತುವೆಗಳು ಕುಸಿತಗಳಾಗ್ತಾ ಇರುವಂಥದ್ದನ್ನು ಕಂಡಾಗ ಒಂದು ರೀತಿಯಲ್ಲಿ ಇಟ್ಸ್ ಅನ್ ಅಲಾರ್ಮಿಂಗ್ ಸಿಚುವೇಶನ್ ಫಾರ್ ಸಿವಿಲ್ ಇಂಜಿನಿಯರ್ಸ್. ಸೊ ಈ ನಿಟ್ಟಿನಲ್ಲಿ ಅದು ಯಾಕೆ ಆಗ್ತದೆ, ಏನಾಗ್ತದೆ, ಯಾಕೆ ಆಗ್ತದೆ, ಇಲ್ಲಿ ತಾಂತ್ರಿಕ ತಂತ್ರಜ್ಞರ ಒಂದು ಅನುಪಸ್ಥಿತಿ ಇರುವ ಕಾರಣ ಹೆಚ್ಚಿನ ಅನಾಹುತಗಳು ಆಗ್ತಾ ಇದೆ. ಪ್ರಾಕೃತಿಕ ವಿಕೋಪಗಳನ್ನ ಹೊರತುಪಡಿಸಿ ಕೆಲವೊಂದು ತಡೆಗೋಡೆಗಳು ಬೀಳ್ತಾ ಇರುವಂಥದ್ದನ್ನು ನಾವು 3-4 ತಡೆಗೋಡೆಗಳ ಬಗ್ಗೆ ನಾವು ಸೈಟ್ ವಿಸಿಟ್ ಮಾಡಿ ಚೆಕ್ ಮಾಡಿದಾಗ ಕಂಡು ಬಂದಂಥ ವಿಷಯ ಏನಂದರೆ, ಅವರು ಯಾರು ಸಿವಿಲ್ ಇಂಜಿನಿಯರ್ಗಳ ಯಾವುದೇ ನಕ್ಷೆಯನ್ನಾಗಲಿ ಡಿಸೈನ್ ಆಗಲಿ ಏನನ್ನು ತಗೊಳ್ಳಿಲ್ಲ. ಮೇಸ್ತ್ರಿ ಬಂದು ಹೇಳಿದರು ಇಷ್ಟು ಕಟ್ಟಿದರೆ ಸಾಕು ಅಂತೆಲ್ಲ. ಆ ಒಂದು ಅವರ ಪ್ರಕಾರ, ಯಾಕೆಂದರೆ ಇಂಜಿನಿಯರನ್ನು ಕರೆಸಿದರೆ, ಬಹುಶಃ ಮೊನ್ನೆ ನಮ್ಮ ಮಾಧ್ಯಮದ ಮಿತ್ರರು ಕೂಡ ಒಂದು ಪ್ರಶ್ನೆ ಹಾಕಿದರು ಪ್ರೆಸ್ ಮೀಟಲ್ಲಿ, ಇಂಜಿನಿಯರನ್ನು ಕರೆಸಿದರೆ ನಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ತದೆ, ನೀವು ಸುಮ್ಮನೆ 60,000 ಯಾಕೆ ಕೊಡೋದು, ನಾವು ನಮಗೆ ಮೇಸ್ತ್ರಿ ಒಂದು ಕಟ್ಟಿ ಕೊಡ್ತಾನಲ್ಲ ಹಾಗೆ ಅಂತೇಳಿ ಒಂದು ಪ್ರಸ್ತಾಪ ಕೂಡ ಬಂತು. ಸೊ ಅಲ್ಲಿ ಒಂದು ಏನು ಕೊರತೆ ಆಗಿದೆ ಅಂತ ಹೇಳಿದರೆ ವಿನ್ಯಾಸದ ಕೊರತೆ ಇತ್ತು. ಎಲ್ಲಿ ತಡೆಗೋಡೆಗಳು ಎಷ್ಟು ಅಗಲಕ್ಕೆ ಏನು ಡಿಸೈನ್ ಮಾಡ್ತೇವೆ, ಎಷ್ಟು ಎತ್ತರ ಹೋದಾಗೆ ಅದರದ್ದು ಡಿಸೈನನ್ನು ಕ್ಯಾಲ್ಕುಲೇಷನ್ ಮಾಡ್ತೇವೆ, ವಾಟರ್ ಏನು ನೀರು ಪರ್ಕುಲೇಟ್ ಆದಾಗ, ನೀರು ಅದರಲ್ಲಿ ಬಂದು ಸೇರಿದಾಗ ಅದರ ವೆಯ್ಟ್ ಎನಾರ್ಮಸ್ ಆಗಿ ಇನ್ಕ್ರೀಸ್ ಆಗ್ತದೆ ಲೋಡು. ಇದನ್ನೆಲ್ಲ ನಾವು ಟೆಕ್ನಿಕಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ಡಿಸೈನ್ ಮಾಡಿದಾಗ ಅದಕ್ಕೊಂದು ಸರಿಯಾದ ಒಂದು ಸೇಫ್ ಸ್ಟ್ರಕ್ಚರನ್ನು ನಾವು ಕೊಡಲಿಕ್ಕೆ, ಸ್ಟೇಬಲ್ ಸ್ಟ್ರಕ್ಚರ್ ಅಂತ ನಾವು ಹೇಳ್ತೇವೆ, ಅದನ್ನು ಕೊಡಲಿಕ್ಕೆ ನಾವು ಅನುಕೂಲ ಆಗ್ತದೆ. ಆದರೆ ಅಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಈ ಒಂದು 60,000 70,000 ಇಂಜಿನಿಯರ್ಗಳ ಫೀಸ್ ಉಳಿಸುವ ನಿಟ್ಟಿನಲ್ಲಿ ಮನೆಯನ್ನು ಕಳ್ಕೊಂಡಿದ್ದಾರೆ, ಜೀವ ಕಳ್ಕೊಂಡಿದ್ದಾರೆ. ಸಾಕಷ್ಟು ದನ ಕರುಗಳು, ಅದು ಮೂಕ ಪ್ರಾಣಿಗಳಾದರೂ ಕೂಡ ಜೀವಗಳು ನಷ್ಟ ಆಗಿದೆ. ಇದೆಲ್ಲವನ್ನು ನಾವು ಮನಗಂಡ ನಾವು ಈ ಬಾರಿ ವಾಕಥಾನ್ನ ಮೂಲಕ ನಮ್ಮ ಪುತ್ತೂರಿನ ಜನರಿಗೆ ನಮ್ಮ ಟೆಕ್ನಾಲಜಿ ಮತ್ತು ಇಂಜಿನಿಯರ್ಗಳ ಮಹತ್ವ ಏನಲ್ಲಿ, ಯಾಕೆ ಬೇಕೆಂಬ ಒಂದು ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ವಾಕಥಾನನ್ನು ಈಗಾಗಲೇ ನಾವು ಮುಗಿಸಿ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಾವು ಉಪಸ್ಥಿತರಿದ್ದೇವೆ. ಈ ಸಭೆಗೆ ಪುತ್ತೂರಿನ ಸನ್ಮಾನ್ಯ ಶಾಸಕರು ಹಾಗೂ ಈಗಾಗಲೇ ನಾನು ಹೇಳಿದೆ, ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟ್ ಬಗ್ಗೆ ಅತ್ಯಂತ ಧೈರ್ಯವಾಗಿ ನಾವು ಕಳೆದ ಬಾರಿ ನಾವು ಮನವಿಯನ್ನು ಕೊಟ್ಟಾಗ ನೀವು ನಮಗೆ ಕೆಲವೊಂದು ಐಡಿಯಾಗಳನ್ನು ಅವರೇ ಹೇಳಿಕೊಟ್ಟು ಕೆಲವೊಂದು ವಿಚಾರಗಳನ್ನು ನಾನು ಖಂಡಿತ ಪ್ರಸ್ತಾಪ ಮಾಡ್ತೇನೆ, ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ ನಮಗೆ ಆ ಭರವಸೆ ಕೊಟ್ಟ ಭರವಸೆಯನ್ನು ಈಡೇರಿಸಿ ಇವತ್ತು ನಿನ್ನೆ ನಮ್ಮ ಸನ್ಮಾನ್ಯ ಸಚಿವರು ಘೋಷಣೆ ಕೂಡ ಮಾಡಿದ್ದಾರೆ. ಈಗಾಗಲೇ ಕಡತ ಸಹಿ ಆಗಿದೆ. ಇವತ್ತು ರಜೆ ಆದ ಕಾರಣ ನಾಳೆಯ ದಿನದಲ್ಲಿ ನಮ್ಮ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟ್ ಅನ್ನೋದು ಅದನ್ನು ಜಾರಿಗೆ ತರ್ತೇವೆ ಅಂತ ಹೇಳೋ ಒಂದು ಭರವಸೆಯನ್ನು ಕೂಡ ನಮ್ಮ ಸಚಿವರು ಕೊಟ್ಟಿದ್ದಾರೆ. ಇದಕ್ಕೆ ಸಹಕರಿಸಿದಂಥ ನಮ್ಮ ಸನ್ಮಾನ್ಯ ಶಾಸಕರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ಈ ನಮ್ಮ ಅಸೋಸಿಯೇಷನ್ ಆಫ್ ಕನ್ಸಲ್ಟೆಂಟ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ಸೆಂಟರ್ನ ಪರವಾಗಿ ತುಂಬುವುದಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ಮೊನ್ನೆ ತಾನೇ ಶಾಸಕರನ್ನು ಭೇಟಿ ಮಾಡಿದಾಗ ನಮಗೆ ಹೇಳಿದರು, ನೀವು ಇಂಜಿನಿಯರ್ಸ್ ಅಸೋಸಿಯೇಷನ್ ಮಾಡಿದಿರಿ, ಪುತ್ತೂರಿಗೆ ನಿಮ್ಮಿಂದ ಏನು ಲಾಭ ಅಂತ ಕೇಳಿದರು. ಹೌದು ಸರ್, ನಾವು 1 ವರ್ಷ ಆದಷ್ಟೇ
ಕೆಲವೊಂದು ಪ್ರೆಸೆಂಟೇಷನ್ ಸೆಮಿನಾರ್ ಎಲ್ಲ ಸ್ವಲ್ಪ ಬ್ಯುಸಿಯಾಗಿದ್ದೆವು. ಆದರೆ ಮಗು ಚಿಕ್ಕದಿರುವಾಗ ಅದನ್ನು ಯಾರು ಕೇಳೋದಿಲ್ಲ, ಜವಾಬ್ದಾರಿ ಅಂದರೆ ಆಡ್ತಾ ಇರಲಿ ಅದರಷ್ಟಕ್ಕೆ ಇರಲಿ ಅಂತ. 1ನೇ ಕ್ಲಾಸ್ 2ನೇ ಕ್ಲಾಸ್ ಹೋದಾಗ ಅವರು ಸ್ವಲ್ಪ ನಾವು ನೀವು ಏನು ಓದಿದ್ದಿ ಏನು ಹೇಳಿದಿ ಅಂತ ನಾವು ಕೇಳುವ ಪರಿಸ್ಥಿತಿ ಬರುತ್ತೆ. ಹಾಗೆ ಸನ್ಮಾನ್ಯ ಶಾಸಕರಿಗೆ 1 ವರ್ಷ ಆಯಿತು, ಇನ್ನು ನಿಮ್ಮ ಕೆಲಸ ಏನಂತೇಳಿ ನಮಗೆ ಒಂದು ದೊಡ್ಡ ಒಂದು ಸವಾಲನ್ನು ಹಾಕಿದರು. ಅದಕ್ಕೆ ಮುಖ್ಯವಾಗಿ ನಮಗೆ ಫಸ್ಟ್ ಅವ್ರು ಇಟ್ಟಂಥದ್ದು ಏನು ನಮ್ಮ ಝೋನಲ್ ರೆಗ್ಯುಲೇಷನ್ ಏನು ZR ಅಂತ ನಮ್ಮ ಪೂಡಾದವ್ರು ಮಾಡ್ತಾರೆ. ಈ ಝೋನಲ್ ರೆಗ್ಯುಲೇಷನ್ ನೀವು ಇನ್ವಾಲ್ವ್ ಆಗಬೇಕು. ಸಾಕಷ್ಟು ಕೆಳಗಡೆ ನಮಗೆ ಇವತ್ತು ಎಲ್ಲರೂ ನಾವು ಹೇಳ್ತೇವೆ ಪುತ್ತೂರಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ, ಅಭಿವೃದ್ಧಿ ಆಗಲಿಲ್ಲ, ರಸ್ತೆ ಇಲ್ಲ, ಬೈಪಾಸ್ ಏನೋ ಒಂದು ಕಾಲದಲ್ಲಿ ಆದದಕ್ಕೆ ನಾವು ಬಚಾವಾದವು. ಇಲ್ಲಿದ್ದರೆ ಕೆಲವೊಂದು ಸಂದರ್ಭ ನಮಗೆ ಇಲ್ಲಿಂದ ಮಡಿಕೇರಿ ಅವರು ಎಲ್ಲ ಬೇರೆ ರೂಟಲ್ಲಿ ಬರುವಂಥ ಪರಿಸ್ಥಿತಿ ಆಗ್ತಿತ್ತ ಏನೋ. ಆ ಎಲ್ಲ ನಿಟ್ಟಿನಲ್ಲಿ ನಮಗೆ ಒಂದು ಮಾರ್ಗದರ್ಶನ ನೀಡಿದ ಸಲುವಾಗಿ ನಮ್ಮ ಪೂಡಾದ ಅಸಿಸ್ಟೆಂಟ್ ಡೈರೆಕ್ಟರ್ ಟೌನ್ ಪ್ಲ್ಯಾನಿಂಗ್ ಅಭಿಲಾಷ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆ್ಯಂಡ್ ಒನ್ ಆಫ್ ದಿ ಇಂಜಿನಿಯರ್ ಅಂತ ಹೇಳಲಿಕ್ಕೆ ನಮಗೆ ತುಂಬ ಪ್ರೌಡ್ ಸರ್. ಥ್ಯಾಂಕ್ ಯು ಸರ್. ಅವರನ್ನು ಈ ಸಭೆಗೆ ಬರಮಾಡಿಕೊಳ್ಳುತ್ತಾ ಸನ್ಮಾನ್ಯ ಶ್ರೀ ಜುಬಿನ್ ಮಹಾಪಾತ್ರ ಸರ್ IAS ಆದರೂ ಕೂಡ ನಾವು ಅವರನ್ನು ಮಾತಾಡಿಸಿದಾಗ ಅವರು ಇಂಜಿನಿಯರ್, ನಮ್ಮ ಜೊತೆ ಅವ್ರು ಬಂದಾಗ ಅವರು ಇಂಜಿನಿಯರ್, ಎಲ್ಲಾದರೂ ಮೀಟಿಂಗ್ ತಗೊಂಡಾಗ ಅವರು ಇಂಜಿನಿಯರ್ ಆಗಿ ನಮಗೆ ಕೆಲವೊಂದು ಸಜೆಷನ್ ಕೊಡ್ತಾರೆ. ಕಂಪ್ಯೂಟರ್ ಸೈನ್ಸ್ನಲ್ಲಿ IIT ರೂರ್ಕಿಯಲ್ಲಿ ಅತ್ಯಂತ ಶ್ರೇಷ್ಠ ಶ್ರೇಣಿಯಲ್ಲಿ ಒಂದು ಪದವಿಯನ್ನು ಪಡೆದು ನಂತರ IAS ಎಕ್ಸಾಮ್ ಕೆಲವೊಂದು ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಿ ನಂತರ IAS ಪ್ರಥಮ ಇದರಲ್ಲಿ IPS ಆಗಿ ಸೆಲೆಕ್ಷನ್ ಆಗಿ 2 ವರ್ಷ ಕೆಲಸ ಮಾಡಿದರು. ಅದನ್ನು ಬಿಡೋದಿಲ್ಲ, ನಾನು IAS ಮಾಡಿಯೇ ಮಾಡ್ತೇನೆ ಎಂಬ ಛಲದಿಂದ ಮತ್ತೆ IAS ಅನ್ನು ಒಂದು ಪದವಿಯನ್ನು ಪಡೆದು ನಮ್ಮ ಪುತ್ತೂರಿಗೆ ನಮಗೆ ನಿಜವಾಗಿ ಹೆಮ್ಮೆ ಪಡಬೇಕು. ಒಂದು ಉತ್ತಮ ಡೈನಮಿಕ್ ಲೀಡರ್ ನಮ್ಮ ಜೊತೆ ಇದ್ದಾರೆ. ನಮ್ಮ ಏನು ಸರ್ ಏನಿದ್ರು ಅವರು ಶಾಸಕಾಂಗದಲ್ಲಿದ್ದರೆ ನಾವು ಕಾರ್ಯಾಂಗದಲ್ಲಿ ಒಬ್ಬ ಒಳ್ಳೆಯ ಒಂದು ಲೀಡರ್ ನಮ್ಮ ಜೊತೆ ಇದ್ದಾರೆ. ಇವರನ್ನು ಈ ಸಂದರ್ಭ ನಾನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮ ಪಾಸ್ಟ್ ಜನರಲ್ ಸೆಕ್ರೆಟರಿ ಆಫ್ SCCI ಅಸೋಸಿಯೇಷನ್ ಆಫ್ ಕನ್ಸರ್ನ್ ಸಿವಿಲ್ ಇಂಜಿನಿಯರ್ಸ್ ಮಂಗಳೂರಿನ ಸದಸ್ಯರಾಗಿದ್ದು ರಾಷ್ಟ್ರೀಯ ಮಟ್ಟದ ಒಂದು ಹುದ್ದೆಯನ್ನು ಇದ್ದು ಕಳೆದ ಬಾರಿ ಅಂದರೆ ಈ ಚುನಾವಣೆಯಲ್ಲಿ ಮತ್ತೆ ನಮ್ಮ ಕಲ್ಬಾವಿ ಸರ್ ಅವರು ಜನರಲ್ ಸೆಕ್ರೆಟರಿ ಆಗಿ ಎಲೆಕ್ಟ್ ಆದರು. ಆ ಹಿಂದಿನ ನಮ್ಮ ಜನರಲ್ ಸೆಕ್ರೆಟರಿ ಆಗಿದ್ದಂಥ ವಾಗ್ಮಿ, ಉತ್ತಮ ವಾಗ್ಮಿ, ಬಹುಶಃ ಸಿವಿಲ್ ಇಂಜಿನಿಯರ್ ಅಂತ ಹೇಳೋದಕ್ಕಿಂತಲೂ ಅವರನ್ನು ಬೇರೆ ಬೇರೆ ಲಯನ್ಸಲ್ಲಿ ಅಥವಾ ರೋಟ್ರಿಯಲ್ಲಿ ಬೇರೆ ಬೇರೆ ಇಲಾಖೆ ನೋಡಿ ಅವರು ಬೇರೆ ರೀತಿಯ ಒಂದು ಇಂಜಿನಿಯರ್ ಅಂತ ಅನ್ನಿಸ್ಲಿಕ್ಕಿಲ್ಲ. ಯಾಕಂದರೆ ಅಷ್ಟು ಒಳ್ಳೆಯ ಒಂದು ಮಾತುಗಾರ, ಅಷ್ಟು ಒಳ್ಳೆಯ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡುವವರು. ಮೊನ್ನೆ ಅವರ ತೀರ್ಥರೂಪರಾದಂಥ ನಾರಾಯಣ ಮಯ್ಯರು ನಮ್ಮ PWDಯಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆದವರು. ತಮ್ಮ ಇಳಿ ವಯಸ್ಸಿನಲ್ಲಿ ಕೂಡ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ಸರ್ ಅವರು ಅದನ್ನು ಅರೇಂಜ್ಮೆಂಟ್ ಮಾಡಿ ನಾವೊಂದು ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ಕೂಡ ನಾವು ಅಲ್ಲಿ ಮಂಗಳೂರಲ್ಲಿ ಅವರಿಗೆ ಕೊಟ್ಟು ಬಂದಿದ್ದೇವೆ. ಈ ಒಂದು ಅದಕ್ಕೆ ಪ್ರೇರಣೆ ಕೊಟ್ಟವರು. ಯಾಕಂದರೆ ಪುತ್ತೂರಿನಲ್ಲಿ ಒಂದು ಸಿವಿಲ್ ಇಂಜಿನಿಯರ್ಗಳಿಗೆ ಒಂದು ರೀತಿಯಾಗಿ ಮೇರು ವ್ಯಕ್ತಿಯವರು ನಾರಾಯಣ ಮಯ್ಯ ಸರ್. ಅವರ ಸುಪುತ್ರರಾದಂಥ ವಿಜಯ ವಿಷ್ಣು ಮಯ್ಯ ಸರ್ ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದರೊಂದಿಗೆ ನನ್ನ ಜೊತೆಗಿನ ಆಫೀಸ್ ಬ್ಯಾರರ್ಸ್ ಸೆಕ್ರೆಟರಿ ಆಗಿರುವಂಥ ವಿನೋದ್ ಕುಮಾರ್ ಕೆ ಹಾಗೂ ಸದಾ ನನ್ನೊಟ್ಟಿಗೆ ಇವರಿಬ್ಬರು ಕೂಡ ನನ್ನ ಜೊತೆಗಿದ್ದು ಈ ಒಂದು ಅಸೋಸಿಯೇಷನ್ ಕನ್ಸರ್ನ್ ಸಿವಿಲ್ ಇಂಜಿನಿಯರ್ಸನ್ನು ಮುನ್ನಡೆಸಲಿಕ್ಕೆ ಸಹಕಾರಿ ಆಗ್ತಾ ಇದ್ದಾರೆ. ಇಂಜಿನಿಯರ್ ಚೇತನ್ ಟ್ರೆಜರರ್ ಹಾಗೂ ನಮ್ಮ MC ಮೆಂಬರ್ಸ್ಗಳಾದಂಥ ವೆಂಕಟರಾಜ್ PG ಸರ್, ಇಂಜಿನಿಯರ್ ಪ್ರಶಾಂತ ಸರ್ ಹಾಗೂ ಇಂಜಿನಿಯರ್ ಚಂದ್ರಶೇಖರ್ ಆಳ್ವ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇನ್ನೋರ್ವ ಹಿರಿಯ ಸಿವಿಲ್ ಇಂಜಿನಿಯರ್, ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿರುವಂಥ ವೇಣುಗೋಪಾಲ್ ಶೆಟ್ಟಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಈಗ ಮುಂದೆ ನಾವು ಇದ್ದೇವೆ. ಅವರನ್ನು ಕೂಡ ಈ ಸಂದರ್ಭ ನಾನು ಅತ್ಯಂತ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಸರ್. ಇಂದಿನ ಕಾರ್ಯಕ್ರಮವನ್ನು ಸ್ಪಾನ್ಸರ್ ಮಾಡ್ತೇವೆ ಸರ್ ಅಂತ ಬಹುಶಃ ಒಂದು 2 ತಿಂಗಳ ಹಿಂದೆ ಅಂದರೆ ಅಲ್ಟ್ರಾಟೆಕ್ನವರು ನಮಗೆ ಒಂದು ಬೇಡಿಕೆ ಕೊಟ್ಟಿದ್ದರು. ಈ ಅಲ್ಟ್ರಾಟೆಕ್ನ ರೀಜನಲ್ ಟೆಕ್ನಿಕಲ್ ಮ್ಯಾನೇಜರ್ ಸೌತ್ ಅಶೋಕ್ ರೆಡ್ಡಿ ಸರ್ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ
ನಾವು ಈ ಸೆಂಟ್ರನ್ನು ಪ್ರಾರಂಭಿಸಬೇಕಂದ್ರೆ ನಮ್ಮನ್ನು ಸ್ಪಾನ್ಸರ್ ಮಾಡಿರುವಂಥದ್ದು ಬೆಳ್ತಂಗಡಿಯ ಸೆಂಟರ್ನವರು. ಇಡೀ ಇಡೀ ಭಾರತದಲ್ಲಿ ಮೋಸ್ಟ್ಲಿ ಒಂದು ಜಿಲ್ಲೆಯಲ್ಲಿ 3 ಸೆಂಟರ್ ಇದ್ದರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಂತ ಹೇಳೋದಕ್ಕೆ ನಾನು ಅತ್ಯಂತ ಹೆಮ್ಮೆಯಲ್ಲಿ ಹೇಳ್ತಾ ಇದ್ದೇನೆ. ಅದನ್ನು ಇನ್ನೊಂದು 3ನೇ ಸೆಂಟರ್ ಮಾಡಲಿಕ್ಕೆ ನಮಗೆ ಪ್ರೇರಣೆ ಕೊಟ್ಟವರು ನಮ್ಮ ಜಗದೀಶ್ ಪ್ರಸಾದ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಪಾಸ್ಟ್ ಅವರ ಬೆಳ್ತಂಗಡಿಯ ಪಾಸ್ಟ್ ಟ್ರೆಜರರ್ ನಮ್ಮನ್ನು ಇನ್ಸ್ಟಾಲ್ ಮಾಡುವಾಗಿದ್ದಂಥ ಟ್ರೆಜರರ್ ಸುರೇಶ್ ಬಂಗೇರ್ ಅವ್ರ ಜೊತೆಗಿದ್ದಾರೆ. ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ನಮ್ಮ ಪೇಸ್ ಪುತ್ತೂರು ಅಸೋಸಿಯೇಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್, ಬಹುಶಃ ಪುತ್ತೂರಿಗೆ ಒಂದು ಬೇಸ್, ಸಿವಿಲ್ ಇಂಜಿನಿಯರ್ಗಳಿಗೆ ಬೇಸ್ ಕೊಟ್ಟಂಥದ್ದು ಪೇಸ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದರ ಅಧ್ಯಕ್ಷರಾದಂಥ ಸತ್ಯ ಗಣೇಶ್ ಸರ್ ಅವರಿದ್ದಾರೆ, ಅವರ ಸೆಕ್ರೆಟರಿ ಆದಂಥ ಆಕಾಶ್ ಅವರಿದ್ದಾರೆ, ಹಾಗೆ ವಿವಿಧ ಪದಾಧಿಕಾರಿಗಳಿದ್ದೀರಿ. ಅದೇ ರೀತಿಯಾಗಿ ನಮ್ಮ ಬಹುಶಃ ಸಿವಿಲ್ ಇಂಜಿನಿಯರ್ ಆಗಿ ದೈವ ನರ್ತನದಲ್ಲಿ ವಿಶೇಷ ಒಂದು ಸಾಧನೆಯನ್ನು ಮಾಡಿ ಕಳೆದ ಬಾರಿಯ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಸಿವಿಲ್ ಇಂಜಿನಿಯರ್ ಅಂತ ಹೇಳಿಕ್ಕೆ ಅತ್ಯಂತ ಹೆಮ್ಮೆಯಲ್ಲಿ ನಾನು ಡಾಕ್ಟರ್ ರವೀಶ್ ಪಡಮಳೆ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಅಲ್ಟ್ರಾಟೆಕ್ನ ಶಶಾಂಕರ್ ಅವರು ಹಾಗೂ ವಿವಿಧ ಅವರ ಸಿಬ್ಬಂದಿ ವರ್ಗದವರಿದ್ದಾರೆ. ಹಾಗೂ ಇವತ್ತು ನಾವು ನಮ್ಮ ಇಬ್ಬರು ರ್ಯಾಂಕ್ ಸ್ಟೂಡೆಂಟ್ಗಳು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 3ನೇ ಮತ್ತು 5ನೇ ರ್ಯಾಂಕ್ ಪಡೆದಂಥ ಕೇಶವ್ ಪ್ರಜ್ವಲ್ ಹಾಗೂ ಪಲ್ಲವಿ ಅವರನ್ನು ಕೂಡ ನಾವು ಇವತ್ತು ಗೌರವಿಸಲಿಕ್ಕಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಲಿಕ್ಕಿದ್ದೇನೆ. ಹಾಗೂ ಅವರ ಅದೇ ರೀತಿಯಾಗಿ ನಮ್ಮ ಇತ್ತೀಚೆಗೆ ನಮ್ಮ ಡಿಪಾರ್ಟ್ಮೆಂಟ್ ಸೆಲೆಕ್ಷನಲ್ಲಿ ಆದಂಥ ಒಂದು PW ಸೆಲೆಕ್ಷನ್, ಆಮೇಲೆ ಆದಂಥದ್ದು ರೂರಲ್ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್, 2 ಡಿಪಾರ್ಟ್ಮೆಂಟ್ಗೆ ಇಡೀ ಜಿಲ್ಲೆಯಲ್ಲಿ 2 ಜನ ಸೆಲೆಕ್ಷನ್ ಆದ್ದು. ಅದರಲ್ಲಿ ಇಬ್ಬರು ನಮ್ಮ ಜೊತೆಗಿದ್ದಾರೆ. ಅವರ ನಮ್ಮ ಸೌಭಾಗ್ಯ. ಅವರನ್ನು ಕೂಡ ಈ ಸಂದರ್ಭವನ್ನು ಅತ್ಯಂತ ಗೌರವಪೂರ್ವವಾಗಿ ನಾನು ಅವರನ್ನು ಸ್ವಾಗತಿಸ್ತಿದ್ದೇನೆ. ಒಬ್ಬರು ಶರಣ್ಯ ಅಂತೇಳಿ ರೂರಲ್ ವಾಟರ್ ಸಪ್ಲೈ ಉಡುಪಿಯಲ್ಲಿ ಕಾರ್ಯನಿರ್ವಹಿಸಿದೆ, ಇನ್ನೊಬ್ಬರು ರಶೀದ್ ಅಂತ ನಮ್ಮ ಜೂನಿಯರ್ ಇಂಜಿನಿಯರ್ ಬಂಟ್ವಾಳದಲ್ಲಿ PWಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಬ್ಬರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಅವರು ನಮ್ಮ ಮೆಂಬರ್ ಆಗಿ ಕೂಡ ಜಾಯ್ನ್ ಆಗಲಿಕ್ಕಿದ್ದಾರೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಮಾಧ್ಯಮ ಮಿತ್ರರು, ಬಹುಶಃ ನಮ್ಮೊಟ್ಟಿಗೆ ಸಿವಿಲ್ ಇಂಜಿನಿಯರ್ಗಳಿಗೆ ಹೆಚ್ಚಿನ ಒಡನಾಟ ನಮ್ಮದು. ಏನು ಈ ಸಂಸ್ಥೆ ಪ್ರಾರಂಭ ಆದಾಗಿಂದಲೂ ನಮ್ಮ ಜೊತೆಗಿದ್ದಾರೆ. ಕೆಲವೊಂದು ಕಡೆ ನಾವು ತಪ್ಪಿದಲ್ಲಿ ನಮ್ಮ ತಿದ್ದುವಂಥ ಕೆಲಸವನ್ನು ಕೂಡ ಮಾಧ್ಯಮದವರು ಮಾಡ್ತಾನೆ ಇದ್ದಾರೆ. ಆಗಾಗ ವಾಟ್ಸಪ್ ನಮ್ಮ ಗ್ರೂಪ್ ಇದೆ, PWDದು ಗ್ರೂಪ್ಗಳಿದೆ, ಎಲ್ಲ ಮಾಧ್ಯಮದ ಮಿತ್ರರಿದ್ದಾರೆ. ಅದರಲ್ಲಿ ಎಲ್ಲಿ ಹೊಂಡ ಬಿದ್ದಿದೆ, ಎಲ್ಲಿ ಜರಿದಿದೆ ಎಲ್ಲವನ್ನು ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿ ನಮ್ಮನ್ನು ತಿದ್ದುವಂಥ ಕೆಲಸವನ್ನು ಮಾಡ್ತಿರೋಂಥ ಮಾಧ್ಯಮದ ಮಿತ್ರರನ್ನು ಕೂಡ ನಾನು ತುಂಬ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೋ ಸ್ಪಾನ್ಸರ್ಸ್ ತುಂಬ ಜನ ಬಂದಿದ್ದೀರಿ. ನಮ್ಮ ನಿತ್ಯ ಚಪಾತಿಯವರು, ರಾಧಣ್ಣ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕೋ ಸ್ಪಾನ್ಸರ್ SRK ಲ್ಯಾಡರ್ಸ್ನ ಓಕೆ ಎಲ್ಲ ಯಾರ್ಯಾರು ಕೋ ಸ್ಪಾನ್ಸರ್ ಬಂದು ಎಲ್ಲರೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾನು ನಡೆದಿರುವಂಥ ಎಲ್ಲ ಇಂಜಿನಿಯರ್ಸ್ ಮಿತ್ರರು ಹಾಗೂ ನಮ್ಮ ಇಲ್ಲಿಯ ಕಾರ್ಯಕ್ರಮ ಆಯೋಜನೆ ಮಾಡುವಂಥ ಎಲ್ಲ ನಮ್ಮ ಇಲ್ಲಿಯ ಸಿಬ್ಬಂದಿ ವರ್ಗ ಎಲ್ಲರನ್ನು ಕೂಡ ನಾನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತೇನೆ. ಸ್ವಾಗತ ಭಾಷಣ ಕೊನೆಗೊಳಿಸ್ತೇನೆ. ಧನ್ಯವಾದ. ನಮ್ಮ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ವಿಭಾಗದ ಚೇರ್ಮನ್ ಆಗಿರುವಂಥ ಪ್ರಮೋದ್ ಕುಮಾರ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ನಮ್ಮ ಬಂದಂತಹ ಅತಿಥಿಗಳಿಗೆ ಹೂಗುಚ್ಛ ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಆತ್ಮೀಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರಿಗೆ ಇಂಜಿನಿಯರ್ ಚಂದ್ರಶೇಖರ ಆಳ್ವ ಇವರು ಹೂಗುಚ್ಛ ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಸಹಾಯಕ ಕಮಿಷನರ್ ಆದಂತಹ ಶ್ರೀ ಜುಬಿನ್ ಮಹಾಪಾತ್ರ IAS ಇವರಿಗೆ MC ಮೆಂಬರ್ ಆದಂತಹ ಇಂಜಿನಿಯರ್ ವೆಂಕಟರಾಜ್ ಇವರು ಹೂಗುಚ್ಛ ಹಾಗೂ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವ ಅತಿಥಿಯಾದಂತಹ ಇಂಜಿನಿಯರ್ ಅಭಿಲಾಷ್, ಸಹಾಯಕ ನಿರ್ದೇಶಕರು ಪೂಡ, ಇವರಿಗೆ ಇಂಜಿನಿಯರ್ ದೇವಿಪ್ರಸಾದ್ ಇವರು ಸ್ಮರಣಿಕೆ ಹಾಗೂ ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೋರ್ವ ಅತಿಥಿಯಾದಂತಹ ಶ್ರೀ ವಿಜಯ ವಿಷ್ಣುಮಯ್ಯ ಇವರಿಗೆ ಇಂಜಿನಿಯರ್ ಆದರ್ಶ್ ಇವರು ಹೂವನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ.
ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಸ್ಪಾನ್ಸರರ್ ಪ್ರಾಯೋಜಕರು ಆದಂತಹ ಅಲ್ಟ್ರಾಟೆಕ್ ಸಿಮೆಂಟ್ ಇದರ ರೀಜನಲ್ ಟೆಕ್ನಿಕಲ್ ಮ್ಯಾನೇಜರ್ ಇಂಜಿನಿಯರ್ ಅಶೋಕ್ ರೆಡ್ಡಿ ಇವರಿಗೆ ಇಂಜಿನಿಯರ್ ದಿನೇಶ್ ಭಟ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ಜೀವಮಾನದ ಸಾಧನೆಗೋಸ್ಕರ ನಮ್ಮ ಇಂಜಿನಿಯರ್ ವೇಣುಗೋಪಾಲ್ ಶೆಣೈ ಇವರನ್ನು ನಮ್ಮ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ವಿಭಾಗದ ಮೂಲಕ ಗೌರವಾರ್ಪಣೆಯನ್ನು ಮಾಡಲಿಕ್ಕಿದ್ದೇವೆ. ಅವರ ಕಿರು ಪರಿಚಯವನ್ನು ಶ್ರೀ ಶಿವರಾಮ್ MS ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. Dignitaries on the dais, good evening everyone. It's my pleasure to present before you the senior engineer of Puttur, Sri Engineer Venugopal Shennai, and read his biodata here. ನಾವು ಅವ್ರನ್ನ ಮನೆಯಲ್ಲಿ ಭೇಟಿಯಾಗಿ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿದ್ದ ಕೇಳ್ಕೊಳ್ಳುವಾಗ ಏನಿಲ್ಲ, ಬರೀ ಹೆಸರಷ್ಟೇ ಹೇಳಿ ಅಂತ ಹೇಳಿದರು. ಆದರೂ ಒತ್ತಾಯದ ಮೇರೆಗೆ ಕೆಲವು ಅವರ ವಿಷಯ ಸಂಗ್ರಹ ಮಾಡಿದ್ದೇವೆ, ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. Engineer Venugopal Shennai, born and brought up at Puttur, primary school done at Nellikatte High School, and PU at St. Aloysius College, Mangalore, Bachelor of Engineering at MIT Manipal, service as a junior engineer at KREC, the now NITK Surathkal, for 2 years, and for 2 years in PWD as an engineer, Mangalore. Then long back he was the leading structural engineer in Puttur, and also he has worked as consultant and authorized valuer in Puttur for various banks since 50 years. He has also worked for Vivekananda College, Bantwal Venkatramana Swami College, and Ujre SDM College as an engineer. He has also done construction works, and he has worked as project assistant at Orissa and Calcutta also, West Bengal. And his hobbies are writing spiritual books and articles, and also social service. Presently, he is working as secretary at Anandashrama Sampya, and living a life with wife Nandini happily at Darbe, Puttur. Thank you one and all. ಮಾನ್ಯ ಶಾಸಕರು ಇಂಜಿನಿಯರ್ ವೇಣುಗೋಪಾಲ್ ಶೆಣೈ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಬೇಕು. ಅದೇ ರೀತಿ ಇತರ ಅಭ್ಯಾಗತರು ಅವರಿಗೆ ಹಾರಾರ್ಪಣೆ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಪುತ್ತೂರಿನ ಹಿರಿಯ ಇಂಜಿನಿಯರ್ ಆದಂತಹ ವೇಣುಗೋಪಾಲ್ ಶೆಣೈ ಅವರು ತಮ್ಮ ಜೀವಮಾನದ ಸಾಧನೆಗೋಸ್ಕರ ಇಂದು ಪುತ್ತೂರು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ಸೆಂಟರ್ ಇದರಲ್ಲಿ ಸನ್ಮಾನಗೊಳ್ಳುತ್ತಾ ಇದ್ದಾರೆ. ಪುತ್ತೂರಿನ ಅನೇಕ ಕಟ್ಟಡಗಳಿಗೆ ತಮ್ಮ ಕೊಡುಗೆಯನ್ನು ನೀಡಿದಂತಹ ಇಂಜಿನಿಯರ್ ವೇಣುಗೋಪಾಲ್ ಶೆಣೈ ಅವರು ಅವರ ಮಹಾಲಿಂಗೇಶ್ವರನು ಅವರಿಗೆ ಆಯುರಾರೋಗ್ಯ ಸಂಪತ್ತು ನೀಡಲಿ ಎಂದು ಬೇಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಮುಂದೆಗೆ ನಮ್ಮ ಪ್ರೀತಿಯ ಶಾಸಕರಾದಂಥ ಅಶೋಕ್ ಕುಮಾರ್ ಅವರು
ಸಭೆಯನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. Association of Consulting Engineers India ಪುತ್ತೂರು ಸೆಂಟರ್ನ 1ನೇ ವರ್ಷದ ಆಚರಣೆ ಮಾಡುತ್ತಿರುವಂಥ ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ಪುತ್ತೂರಿನ ಅಸಿಸ್ಟೆಂಟ್ ಕಮಿಷನರ್ ಆಗಿರುವಂಥ ಜುಬಿನ್ ಮಹಾಪಾತ್ರರವರೇ, ಟೌನ್ ಪ್ಲ್ಯಾನಿಂಗ್ ಅಥಾರಿಟಿಯ ಸದಸ್ಯರಾಗಿರುವಂಥ ಅಭಿಲಾಷ್ ಅವರೇ, ಈ ಸಂಘಟನೆಯ ಜನರಲ್ ಸೆಕ್ರೆಟರಿ ಆಗಿರುವಂಥ ವಿಜಯ್ ವಿಷ್ಣುಮಯ್ಯ ಅವರೇ, ಅಧ್ಯಕ್ಷರು ಅಧ್ಯಕ್ಷರಾಗಿರೋಂಥ ಪ್ರಮೋದ್ ಅವರೇ, ಸೆಕ್ರೆಟರಿ ಆಗಿರುವಂಥ ವಿನೋದ್ ಕುಮಾರ್ ಅವರೇ, ಚೇತನ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಇಂಜಿನಿಯರ್ಸ್ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನನಗೆ ಇವತ್ತು ತುಂಬ ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿತ್ತು. ಆ ಕಚೇರಿಯಲ್ಲೂ ಕೂಡ ತುಂಬ ಜನ ಬಂದಿದ್ದರು. ನಾನು 7 ಗಂಟೆಗೆ ಬೇರೆಯವರಿಗೆ ಬೇರೆ ಕಾರ್ಯಕ್ರಮ ಕೂಡ ಇತ್ತು. ಆದರೆ ಈ ಕಾರ್ಯಕ್ರಮಕ್ಕೆ ಒಂದು ಬರಬೇಕು ಅಂತ ನನಗೆ ಆಸೆ ಇತ್ತು. ಈ ಇಂಜಿನಿಯರ್ಸ್ ಹತ್ರ ಒಮ್ಮೆ ನೋಡಬೇಕು, ಇಂಜಿನಿಯರ್ ಹತ್ರ ಒಮ್ಮೆ ಮಾತಾಡಬೇಕು ಅಂತ ನನಗೆ ಆಸೆ ಇತ್ತು. ಪ್ರಮೋದ್ ಅವರು ಆಗ ಪ್ರಾಸ್ತಾವಿಕ ಮಾತಾಡುವಾಗ ಹೇಳಿದರು, ನಾವು ನಿನ್ನೆ ಹೋಗಿದ್ವಿ, ನಮ್ಮ ಮೇಲೆ ದೊಡ್ಡ ಒಂದು ಬಾಂಬನ್ನು ಹಾಕಿಬಿಟ್ರು, ದೊಡ್ಡ ಪ್ರಶ್ನೆ ಕೇಳಿದರು, ಈ ಇಂಜಿನಿಯರ್ಸ್ ನಿಮ್ಮದು ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಕೇಳಿದರು ಅಂತ ಹೇಳಿದೆ. ಅವ್ರು ಬರುವಾಗಲೇ ಹೇಳಿದೆ, ನಾನು ಯಾವ ಕಾರ್ಯಕ್ರಮಕ್ಕೆ ಹೋಗೋದಿದ್ರು ಇದಕ್ಕೆ ಬರ್ತೇನೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಲಿಕ್ಕೆ ಇದೆ ಅಂತ. ನಾಳೆ ಒಂದು ಕಾರ್ಯಕ್ರಮ ಇಂಜಿನಿಯರ್ಸ್ ಇದೆ, ಆಗ ಬರುವಾಗ ಕೇಳಿದೆ, ಇದು ಇಂಜಿನಿಯರ್ಸ್ ಅಸೋಸಿಯೇಷನ್, ಅದು ಯಾವ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಂತ. ಅವರು ಲೋಕಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಂತ ಹೇಳಿದ್ರು. ಒಟ್ಟು ಇವರು ಇಬ್ಬರು ಮಿಕ್ಸ್ ಆಗಿ ಮಾಡುವ ಒಂದು ಸಂಘಟನೆಯನ್ನು ಮಾಡಿದರು. ಹಿಂದೆ ಒಮ್ಮೆ ಬರುವಾಗ ನಮಗೆ ಸರಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದರು. ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಆ್ಯಕ್ಟನ್ನು ಅವರ ಮನವಿಯ ಪ್ರಕಾರ ನಮ್ಮ ಸರ್ಕಾರ ನಿನ್ನೆ ತಾನೇ ಮಾಡುವಂಥ ಎಲ್ಲ ಭರವಸೆಗಳನ್ನು ಕೊಟ್ಟಿದೆ. ಬಹುಶಃ ನಾಳೆ ನಾಡಿದ್ರಿಂದ ಅದು ಜಾರಿಗೆ ಬರುವಂಥ ಕೆಲಸವನ್ನು ಆಗ್ತದೆ. ಚಪ್ಪಾಳೆಯದೊಟ್ಟಿಗೆ ನಿಮ್ಮ ಆಶೀರ್ವಾದನೂ ಇರಲಿ ಮುಂದಿನ ದಿವಸ. ಬರೀ ಚಪ್ಪಾಳೆಯಲ್ಲಿ ಸುಧಾರಿಸಬೇಡಿ, ಆಶೀರ್ವಾದವೂ ಇರಲಿ. ಅಂದರೆ ಈ ಬೇಡಿಕೆ ಭಾರಿ ಹಿಂದಿನಿಂದ ಇತ್ತು. ಯಾಕಂದರೆ ನನಗೆ ಮತ್ತು ಇಂಜಿನಿಯರ್ಸಿಗೆ ಭಾರಿ ಸಂಬಂಧ ಹತ್ತಿರ ಇತ್ತು. ನನ್ನ ಪ್ರೊಫೆಷನಲ್ ಕೂಡ ಬಿಲ್ಡಿಂಗ್ ಪ್ರೊಫೆಷನಲ್ಲು. ಅದರಿಂದ ನನಗೆ ಸ್ವಲ್ಪ ಹತ್ತಿರದ ಸಂಬಂಧ ಇದೆ, ಇದ್ರ ಜೊತೆಯಲ್ಲಿ ನಿಕಟ ಸಂಪರ್ಕ ಇದೆ. ಯಾಕಂತ ಹೇಳಿದ್ರೆ ಇಂಜಿನಿಯರ್ಸು ಬಳಕೆ ಮಾಡುವವರು ಭಾರಿ ಅದರಲ್ಲೂ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಸಿಗೆ ಈಗ ಬೇಡಿಕೆ ಇರುವಂಥದ್ದು ಭಾರಿ ಕಡಿಮೆ. ಎಲ್ಲಾದರೂ ಅವರು ಸ್ವಂತ ಪ್ರೊಫೆಷನಲ್ ಮಾಡಿ ಮೇಲೆ ಬಂದರೆ ಪುಣ್ಯ, ಇಲ್ಲಂತಂದರೆ ಭಾರಿ ಕಡಿಮೆ. ಅದು ಪುತ್ತೂರಿನಲ್ಲಿ ಈಗ ಕನ್ಸಲ್ಟೇಷನ್ ತಗೊಳ್ತಾ ಇದ್ದಾರೆ. ಈಗ ಅವರು ಹೇಳಿದಾಗೆ ಎಲ್ಲ ಮೇಸ್ತ್ರಿ ಹತ್ರ ಕೇಳೋದು, ಒಂದು ಅಡ್ಡ ಭೀಮ ಹಾಕೋದು, ಅದರ ಮೇಲೆ ಗೋಡೆ ಕಟ್ಟಿಕೊಂಡು ಹೋಗೋದು. ತಡೆಗೋಡೆ ಏನಂತ ಹೇಳಿದ್ರೆ ಅದು ಮೇಸ್ತ್ರಿ ಪಂತೆ ಐಕ್ ಒಂಜಿ ರಡ್ಡು ಕಂಬ ಕೊರಲೆ ಐದು ಮಿತ್ತಿದ್ದು ಏರಿಪ್ಲಿ ದಾಲ ಅಪ್ಪಜ್ಜಿ ವಾ ಬಡ್ಸೋಗಲ್ಲ ಬುರ್ಜಿ ಅಂತ. ಅದಕ್ಕೆ ಫೂಟಿಂಗ್ ಇಲ್ಲ, ಫೌಂಡೇಶನ್ ಇಲ್ಲ, ಏನಿಲ್ಲ, ಒಟ್ಟು ಕಟ್ಟಿಕೊಂಡೇ ಹೋಗೋದು. ಯುವಕರು ಅದೇ ರೀತಿ ಇರುವಂಥದ್ದು. ಮನೆ ಕಟ್ಟಬೇಕಾದ್ರೆ ಅವರೇ ಒಂದು ಚಿತ್ರ ಮಾಡೋದು, ಆ ಮೇಸ್ತ್ರಿಯೇ ಬಂದು ಅವನೇ ಒಂದು ಚಿತ್ರ ಮಾಡಿಕೊಂಡು ಅದರಲ್ಲಿ ಕಟ್ಟಿಬಿಡೋದು. ಈ ಕಡೆಯಿಂದ ಆ ಕಡೆ ಅವನ ಡಿಸೈನೇ, ಅವನೇ ಹಾಕಿದ ಕಬ್ಬಿಣ, ಅದಕ್ಕೆ ಸ್ಟ್ರಕ್ಚರಲ್ ಡಿಸೈನೇ ಇಲ್ಲ. ಟೋಟಲ್ ಹೇಳಿದ್ರೆ ಪ್ರೊಫೆಷನಲಿಸಮ್ ಭಾರಿ ಕಡಿಮೆ. ಇನ್ನೂ ಇದಕ್ಕೆ ಒಳ್ಳೆಯ ಡೆಪ್ತ್ ಇದೆ, ಒಳ್ಳೆಯ ಭವಿಷ್ಯ ಇದೆ. ಅದನ್ನು ಬಳಸ್ಕೊಳ್ಳುವಂಥದ್ದು ಆಗಬೇಕು. ಈಗ ಇಟ್ ಈಸ್ ಸ್ಲೋಲಿ ಕನ್ವರ್ಟಿಂಗ್. ಈಗ ಆಗಿದೆ ಜನರಿಗೆ ಮನೆ ಕಟ್ಟಬೇಕಿದ್ರೆ
ಒಳ್ಳೆ ಇಂಜಿನಿಯರ್ ಬೇಕು, ಆ ಡಿಸೈನ್ ಮಾಡುವಂಥದ್ದು ಆಗಬೇಕು, ಒಳ್ಳೆ ರೀತಿಯಲ್ಲಿ ಮೂಡಿ ಬರಬೇಕು ಅನ್ನೋ ಕಲ್ಪನೆಗಳು ಈಗ ಜನರಲ್ಲಿ ಬರ್ತಾ ಇದೆ. ಅದನ್ನು ಬೆಳೆಸುವಂಥದ್ದು ಆಗಬೇಕಿದ್ರೆ ಸರ್ಕಾರ ಅದಕ್ಕೆ ಒಂದು ಕಾನೂನನ್ನು ತರಬೇಕು. ಇಲ್ಲಾಂತಾದರೆ ಅದು ಇದೇ ರೀತಿ ಕಟ್ತಾ ಹೋಗ್ತಾರೆ. ಈಗ ಇಂಟೀರಿಯರ್ ಡಿಸೈನವನು ಮಾಡ್ತಾನೆ, ಹೀಗೆ ಕಟ್ಟಿ ಹಾಗೆ ಕಟ್ಟಿ, ಅದರಲ್ಲಿ ಏನಿಲ್ಲ. ಈಗ ಸರ್ಕಾರ ಯಾವತ್ತು ಈ ಕಾನೂನನ್ನು ತಂದಿದೆ, ಇನ್ನು ದೇರ್ ಶುಡ್ ಬಿ ಒನ್ ಸಿಗ್ನೇಚರ್ ಆಫ್ ಸಿವಿಲ್ ಇಂಜಿನಿಯರ್. ಸೊ ಯು ವಿಲ್ ಬಿ ಇನ್ವಾಲ್ವ್ಡ್ ಫಾರ್ ಎವ್ರಿಥಿಂಗ್. ಇಲ್ಲಾಂತಾದರೆ ನಿಮಗೆ ನಗರಸಭೆಯಲ್ಲೂ ಲೈಸೆನ್ಸ್ ಸಿಗೋದಿಲ್ಲ, ಪಂಚಾಯತಲ್ಲೂ ಕೂಡ ಕೊಡೋದಾಗೆ ಮಾಡಬೇಕು. ಆ ರೀತಿ ಮಾಡಿದರೆ ಈ ಪ್ರೊಫೆಷನಲಿಸಮ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಡೆವಲಪ್ಮೆಂಟಿಗೆ ಅದು ಪೂರಕವಾಗಿ ಕೆಲಸ ಮಾಡುವಂಥದ್ದನ್ನು ಆಗ್ತದೆ. ನಾನು ಕ್ವಶನ್ ಮಾಡಿದ್ದು ಇದಕ್ಕೆಲ್ಲ, ನನ್ನ ಕನ್ಸರ್ನೇ ಬೇತೆ, ನನ್ನ ಕನ್ಸರ್ನು ಬೇರೆ ವಿಚಾರಗಳು. ಸೊ ನೀವು ಇವ್ರು ಹೇಳಿದ್ರು, ಈಗ ಪ್ರಮೋದ್ ಅವರು ಹೇಳಿದರು ನಾವು 1 ವರ್ಷ ಮಾತ್ರ ಆಗಿತ್ತು ಚಿಕ್ಕ ಮಗು ಅಂತ. ಚಿಕ್ಕ ಮಗು ಅಸೋಸಿಯೇಷನ್ಗೆ ನಿಮಗೆಲ್ಲ ಬೇಕಾದಷ್ಟು ಬೆಳೆದಿದ್ರಿ, ನಿಮ್ಮ ಕಾಂಟ್ರಿಬ್ಯೂಷನ್ ಕೊಡೋದ್ರಲ್ಲಿ ಈ ಚಿಕ್ಕ ಮಗುಗೆ ಅದಕ್ಕೂ ಏನು ಸಂಬಂಧಗಳು ಇಲ್ಲ. ಯಾಕಂತ ಹೇಳಿದ್ರೆ ಮಂಗಳೂರಲ್ಲಿ ನೀವು ನೋಡ್ಬೋದು, ನಾವು ಭಾರಿ ಗಲಾಟೆ ಮಾಡ್ತೀವಿ, ಅದರಲ್ಲೂ ಮೈಯರಿದ್ದಾರೆ. ಆನಂತರ ಅವರು ಎಲ್ಲ ZRನ್ನು ಓದಿ 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 ಅದರಲ್ಲಿ PhD ಮಾಡ್ಬೋದು, ಆ ರೀತಿ ಓದಿದ್ದಾರೆ. ಇನ್ನೊಬ್ಬರು ಧರ್ಮರಾಜ್ ಇದ್ದಾರೆ. ಇಡೀ ಮಂಗಳೂರಿನ, ನಾನು ಧರ್ಮರಾಜ್ ದೊಡ್ಡ ಚೊರೆ, ಅದು ಬೇರೆ ವಿಚಾರ. ಆದರೆ ಅವರು ಆ ಮಂಗಳೂರಿನ ಅಭಿವೃದ್ಧಿಗೆ ಅವರ ಕಾಂಟ್ರಿಬ್ಯೂಷನ್ ಈಸ್ ವೆರಿ, ಆ ಕಾಂಟ್ರಿಬ್ಯೂಷನ್ ಈಸ್, ಅದನ್ನು ಯಾವಾಗಲೂ ಅಪ್ರಿಷಿಯೇಟ್ ಮಾಡಬೇಕು. ಪ್ಲಸ್ ಮೈನಸ್ ಇದ್ದರೆ, ಪ್ಲಸ್ ಜಾಸ್ತಿ ಇದ್ದರೆ ಅದು ಅಕ್ಸೆಪ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇವತ್ತು ZR ಬಗ್ಗೆ ಇದ್ದರೆ, ಭಾಗ್ಯದ ಬಗ್ಗೆ ಇದ್ದರೆ, TDR ಬಗ್ಗೆ ಇರಬೇಕದು, ಯಾವುದಕ್ಕೂ ಬೇಕಿದ್ರೆ ಧರ್ಮರಾಜ್ ಅದರಲ್ಲಿ ನನ್ನ ಜೊತೆಯಲ್ಲಿ ಹೋಗಿ ಎಷ್ಟೋ ಸಲ ನನ್ನನ್ನು ಕರ್ಕೊಂಡೋಗಿ ಯಾವ್ಯಾವ ಅಧಿಕಾರಿಗಳ ಹತ್ರ ಗಲಾಟೆ ಮಾಡ್ತಾರಂತೆ. ಕೆಲವು ಅಧಿಕಾರಿಗಳು ಅವರನ್ನು ನೋಡಿದರೆ ಇವನು ಯಾಕೆ ಕರ್ಕೊಂಡು ಬಂದೆ ಮಾರೆ ಅಂತ ಹೇಳಿದ್ರು. ಬಟ್ ನಾಟ್ ಫಾರ್ ಓನ್ ಇಂಟ್ರೆಸ್ಟ್, ಫಾರ್ ದ ಪಬ್ಲಿಕ್ ಕಾಸ್. ಸೊ ಆನ್ ದ್ಯಾಟ್ ಆ್ಯಂಗಲ್ ಐ ಆಸ್ಕ್ಡ್ ದ ಕ್ವಶನ್ ಯೆಸ್ಟರ್ಡೇ, ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಫಾರ್ ದ ಸೊಸೈಟಿ ಫಾರ್ ಪುತ್ತೂರು ಅಂತ ಕೇಳಿದ್ದು. ಕ್ವಶನ್ ಇಸ್ ದ್ಯಾಟ್. ಸೊ ನಾನು ಹೇಳೋದು ನೋಡಿ, ಪುತ್ತೂರಿನ ZR ಏನಿದೆ, ಇಲ್ಲಿ ಅಭಿಲಾಷ್ ಅವರು ಕೂತಿದ್ದಾರೆ. ಆ ಮನುಷ್ಯ ಬಂದು 2 ವರ್ಷನ ಎಷ್ಟಾಯ್ತು ಅಭಿಲಾಷ್? 4 ವರ್ಷ ಆಯಿತು. ಪುತ್ತೂರಲ್ಲಿ ZR ಇಲ್ಲ. ಅದು ZR ಇರೋದೇನು? ಎಲ್ಲ ಪ್ರಾಬ್ಲಮೆಟಿಕ್ ZR. ಬಂಟ್ವಾಳಕ್ಕೆ ಒಂದು, ಪುತ್ತೂರಿಗೆ ಒಂದು, ಸುಳ್ಯಕ್ಕೆ ಒಂದು. ಮತ್ತು ಈ ಅಧಿಕಾರಿಗಳು ಬಿಡ್ತಾರೆ. ಇಲ್ಲಿ FIR ಇರೋದು 2, ಅಲ್ಲಿ ಸುಳ್ಯದಲ್ಲಿ 2.5, ಆ ಕಡೆ ಬಂಟ್ವಾಳಕ್ಕೆ ಹೋದರೆ 2.5. ನಾವೀಗ ಮೊನ್ನೆ ಅದನ್ನು 2.5ಗೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ಪುನಃ ನನ್ನ ಒಂದು ಬಿಲ್ಡಿಂಗ್ ಬಂದಿದೆ. ಈಗ ಅದರಲ್ಲಿ ಕಮರ್ಷಿಯಲ್ಗೆ FIR ಇಡೋದು 2, ರೆಸಿಡೆನ್ಷಿಯಲ್ಗೆ 2.5, ಕಮರ್ಷಿಯಲ್ ಮತ್ತು ರೆಸಿಡೆನ್ಷಿಯಲ್ ಕಟ್ಟಬೇಕಿದ್ರೆ 2A. ವಯಬಿಲಿಟಿ ಬರೋದಿಲ್ಲ ಅಂತ, ಬಿಲ್ಡರ್ಸ್ಗೆ ಬರುವಾಗ ವಯಬಿಲಿಟಿ ಬರೋದಿಲ್ಲ. ಅದನ್ನು ಈಗ ಗೌರ್ಮೆಂಟಿಗೆ ಬರೆಯುವಂಥ ಕೆಲಸವನ್ನು ಮಾಡಿದ್ದೇವೆ. ಆನಂತರ ಮಾಸ್ಟರ್ ಪ್ಲ್ಯಾನ್ ಆಗದೆ ಎಷ್ಟು ವರ್ಷ ಆಯಿತು? ನಾವು ಮಾಸ್ಟರ್ ಪ್ಲ್ಯಾನ್ ಆಗದೆ ನನಗೆಲ್ಲ ಗೊತ್ತಿಲ್ಲ. ಇಲ್ಲ ಅಡ್ವರ್ಟೈಸ್ಮೆಂಟ್ ಬಂದದ್ದು, ಯಾವಾಗ ಮಾಸ್ಟರ್ ಪ್ಲ್ಯಾನ್ ಆಗಿದೆ, ಯಾವ ಚಿತ್ರ ಬಿಡ್ತೇನೆ, ಯಾರು ಎಲ್ಲೋ ಲೈನ್ ಬಡಿದೆ. ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳಿದ್ರೆ ದೊಡ್ಡ ವಿಚಾರಗಳಿಲ್ಲ. ಅಲ್ಲಲ್ಲಿ ರೋಡುಗಳು ಬಾಕಿದನ್ನೆಲ್ಲ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಮಗೆ ಮಾಸ್ಟರ್ ಪ್ಲ್ಯಾನ್ ಬೇಕು. ಈಗ ಕರಡು ಪ್ರತಿ ಆಗಿ 5 ವರ್ಷ ಆಗಿರ್ಬೋದು, ಆಗಿದೆಯಾ? ಇನ್ನು ಕರಡೇ ಆಗಲಿಲ್ಲ. ಇನ್ನು ಅದು ಗೌರ್ಮೆಂಟಿಗೆ ಹೋಗಿ ಬರಬೇಕಿದ್ರೆ ಏನದರ್ ಮಿನಿಮಮ್ 3 to 4 years. ಆಗ ನಮ್ಮ ಡೆವಲಪ್ಮೆಂಟ್ ಥಿಂಕ್ ಮಾಡಿ ಯಾವ ರೀತಿ ಆಗ್ಬೋದು, ಎಲ್ಲಿ ನಾವು ರಿಂಗ್ ರೋಡ್ ಮಾಡು, ಆಗ ಇಲ್ಲಿ ಎಲ್ಲ ಪೂರಾ ಕಟ್ಟಿ ಆಗ್ತದೆ. ಇದ್ದ ರೋಡಲ್ಲಿ ಅಲ್ಲಿ ಇಲ್ಲಿ ಬಿಲ್ಡಿಂಗ್ ಕಟ್ಟಿ ಹೋದರೆ ಮತ್ತು ನಾವು ಡೆವಲಪ್ಮೆಂಟೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೈಸೂರು ನೋಡಿ ಅಂತೆ, ಎಷ್ಟು ಪ್ಲ್ಯಾಂಡ್ ಸಿಟಿ, ಎಷ್ಟು ದೊಡ್ಡ ರೋಡುಗಳಿದೆ, ಎಲ್ಲ ಅಪ್ರೂವ್ಡ್ ಲೇಔಟ್, 30 ಫೀಟು 40 ಫೀಟು, ಡ್ರೈನೇಜ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ. ನಮ್ಮಲ್ಲಿ ಒಂದು ಬಿರ್ಮಲಗುಡ್ಡೆಗೆ ಈಗ ಹೋಗಿ ಬರಬೇಕಾದ್ರೆ ಗಂಟ್ಲಿ ಬಂದಿದೆ. ಒಂದು ಕಾರ್ ಆ ಕಡೆ ಬಂದರೆ ಒಂದು ಗಾಡಿಗೆ ಹೋಗ್ಲಿಕ್ಕಿಲ್ಲ. ಎಲ್ಲ ಕಟ್ಟುವುದು ಆ ತುದಿಯಲ್ಲಿ, ಎಲ್ಲಿ ಅರ್ಧ ರೋಡಲ್ಲೇ ಕಟ್ಟುವುದು ಕಾಂಪೌಂಡಲ್ಲಿ. ಮತ್ತು ಅವನಿಗೆ ಕಂಪ್ಲೇಂಟ್ ಕೊಡೋದು ಪಕ್ಕದವನಿಗೆ, ನೋಡಿ ಅವನು ಅಲ್ಲಿ ಕಟ್ಟಿದ್ದಾನೆ ಅಂತ. ಅವರು ಸಿಂಗಲ್ ಸೈಟ್ ಮಾಡೋಕ್ಕಾಗೋದು ಬಿಟ್ಟಿದ್ರು, ಅವರು ಕಟ್ಟೋದು ಆ ಕಡೆ ಸೈಡಲ್ಲಿ. ಮತ್ತು ಕಂಪ್ಲೇಂಟ್, ಮತ್ತು ನಮ್ಮ ಹತ್ರ ಬರೋದು ಅಭಿಲಾಷಿಗೆ 2 ಬೈರಿ ಅಂತ, ಇನ್ನು ಇಬ್ಬರಿಗೆ ಸ್ವಲ್ಪ ಜೋರು ಮಾಡಿ ಅಂತ. ಇದೆಲ್ಲ ಟೌನ್ ಪ್ಲ್ಯಾನಿಂಗ್ ಸರಿ ಇಲ್ಲದ್ರಿಂದ ಈ ಪ್ರಾಬ್ಲಮ್ ಆಗುವಂಥದ್ದು. ನಾನು ಅದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನು ಬೇಕು, ಇನ್ವಾಲ್ವ್ಮೆಂಟ್ ಬೇಕು. ನಮ್ಮಲ್ಲಿ ಎಷ್ಟು ಗೊತ್ತಿದ್ದವರು ಟೌನ್ ಪ್ಲ್ಯಾನಿಂಗ್ ಬಗ್ಗೆ, ZR ಬಗ್ಗೆ, FIR ಬಗ್ಗೆ, TDR ಬಗ್ಗೆ ಎಷ್ಟೆಷ್ಟು ಗೊತ್ತಿದ್ದವರು ಎಷ್ಟು ಇದ್ದಾರೆ ಅಂತ ಗೊತ್ತಿಲ್ಲ. ಭಾರಿ ಅದರ ಬಗ್ಗೆ ನಾಲೆಜ್ ಕಡಿಮೆ. ಝೋನಿಂಗ್ ರೆಗ್ಯುಲೇಷನು ಮತ್ತು ಈಗ ಏನು ಮಾಸ್ಟರ್ ಪ್ಲ್ಯಾನ್ ಬಗ್ಗೆ
ಯಾರಿಗೆ ಗೊತ್ತಿದ್ದವರು ಭಾರಿ ಕಡಿಮೆ. ನೀವು ಇಂಜಿನಿಯರ್ಸು ಅದನ್ನು ಸ್ವಲ್ಪ ಹೇಳಿದರೆ ಈ ನಿಮ್ಮ ಇಯರ್ಲಿ ಮೀಟಿಂಗು, ಮಂತ್ಲಿ, ಕ್ವಾರ್ಟರ್ಲಿ ಮೀಟಿಂಗಲ್ಲೆಲ್ಲ ಇದನ್ನು ಸ್ವಲ್ಪ ತಗೊಂಡ್ರೆ ಇದು ಪುತ್ತೂರಿನ ಅಭಿವೃದ್ಧಿ ಕೂಡ ಪೂರಕವಾಗಿ ಕೆಲಸ. ನಗರ ಬೆಳಿಬೇಕಂದ್ರೆ ಹೇಗೆ ಬೆಳಿಬೇಕು? ನಗರ ಬೆಳಿಬೇಕಂದ್ರೆ ಬಿಲ್ಡಿಂಗ್ ಕಟ್ಟಿದ ಕೂಡಲೇ ನಗರ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನೀವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಮಾತ್ರ ಸಾಧ್ಯ. ಡ್ರೈನೇಜ್ ಸಿಸ್ಟಮ್ ಇದೆಯಾ? ನಾನು ಫಸ್ಟ್ ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳಿದೆ. ನಾನು ಫಸ್ಟ್ ಟೈಮ್ ವಿಧಾನಸಭೆಗೆ ಹೋಗುವಾಗ ಡ್ರೈನೇಜ್ ಸಿಸ್ಟಮ್ ಪುತ್ತೂರಿಗೆ ಬೇಕು, ಡ್ರೈನೇಜ್ ಸಿಸ್ಟಮ್ ಮಾಡಬೇಕು ಅಂತ ಕೇಳಿದೆ. ಅದಕ್ಕೆ ಸರ್ಕಾರದಿಂದ ಉತ್ತರ ಎಂಥದ್ದು? ನಾವು ಸರ್ವೆ ಮಾಡಿದ್ದೇವೆ, ಜೋಗ್ರಫಿಕಲ್ ಕಂಡೀಷನ್ ಸರಿ ಇಲ್ಲ, ಮೇಲೆ ಕೆಳಗೆ ಎಲ್ಲ ಇದೆ, ಅದರಿಂದ ನಮಗೆ ಡ್ರೈನೇಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ನಾನು ಕೇಳಿದಕ್ಕೆ, ಸ್ವಾಮಿ, ಸಮುದ್ರದ ಅಡಿಯಿಂದ ಕೆಳಗೆ ಹೋಗಿ ಬುಲೆಟ್ ಟ್ರೈನು ಓಡ್ತದೆ, ಸಮುದ್ರದ ಅಡಿಯಿಂದ ಕೇಬಲಲ್ಲಿ ಕರೆಂಟ್ ಪಾಸ್ ಆಗ್ತದೆ, ಇಲ್ಲಿ ಜಿಯೋಗ್ರಫಿಕಲ್ ನೇಚರ್ ಇಲ್ಲ ಅಂತ ಹೇಳಿದ್ರು. ಇಷ್ಟು ದೊಡ್ಡ ಇಂಜಿನಿಯರ್ಗಳೆಲ್ಲ ಇದ್ದಾರೆ, ಒಂದು ಡ್ರೈನೇಜ್ ನೀರನ್ನು ಪಾಸ್ ಮಾಡಲಿಕ್ಕೆ ಸಾಧ್ಯ ಅಲ್ವಾ? ಇಟ್ ಈಸ್ ಎಸ್ ಟಿ ಪಿ ಮಾಡಿದರೆ ನೀರು ಮಾತ್ರ ಹೋಗ್ತದೆ, ಅಲ್ಲಲ್ಲಿ ಎಸ್ ಟಿ ಪಿ ಪ್ಲಾಂಟ್ಗಳನ್ನು ಹಾಕಿದರೆ ಕ್ಲೀನಾಗಿ ಹೋಗ್ತದೆ, ಮಾಡಲಿಕ್ಕೆ ಏನಂತ ಇಲ್ಲ. ಸೊ ಪ್ರಾಪರ್ ಪ್ಲ್ಯಾನ್ ಮಾಡಲಿಕ್ಕೆ ಐಡಿಯಾ ಕೊಡುವವರು ಬೇಕು. ಒಬ್ಬನಿಂದ ಈಗ ಟೌನ್ ಪ್ಲ್ಯಾನಿಂಗ್ ಆಫೀಸರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ತಿಂಗ್ಳುಗಟ್ಟಲೆ ಕೂಡ್ತಾರೆ ಮಂಗಳೂರಲ್ಲಿ, ಏನು ಪ್ಲ್ಯಾನ್ ಮಾಡುವಾಗ ಒಂದು ಯಾವ ರೀತಿ ಪ್ಲ್ಯಾನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟು ಕ್ಲೀನಾಗಿ ಪ್ಲ್ಯಾನ್ ಮಾಡಲಿಕ್ಕೆ ಸಹಕಾರವನ್ನು ಕೊಡ್ತಾರೆ. ನಮಗೆ ಡ್ರೈನೇಜ್ ಸಿಸ್ಟಮ್ ಬಂದರೆ ಮಾತ್ರ ಪುತ್ತೂರು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಪುತ್ತೂರು ಅಭಿವೃದ್ಧಿ ಆದರೆ ಮಾತ್ರ ನಿಮಗೆ ಜಾಸ್ತಿ ಬಿಲ್ಡಿಂಗ್ಗಳು ಬರಲಿಕ್ಕೆ ಸಾಧ್ಯ, ನಿಮಗೆ ಸೈನ್ ಮಾಡಲಿಕ್ಕೆ, ಜಾಸ್ತಿ ಪೇಪರ್ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳೋದು, ಡೆವಲಪ್ಮೆಂಟ್ಸು ಮತ್ತು ಇದೆಲ್ಲ ಜೊತೆಯಲ್ಲಿ ಹೋದರೆ ಮಾತ್ರ ಅದು ಮುಂದೆ ಬರಲಿಕ್ಕೆ ಸಾಧ್ಯ. ಅದಕ್ಕೂ ನಿಮ್ಮ ಸಹಕಾರಗಳು ಬೇಕು. ಈಗಲೇ ಡ್ರೈನೇಜಿಗೆ ನಮಗೆ DPR ಮಾಡಲಿಕ್ಕೆ 14.5 ಕೋಟಿ ರೂಪಾಯಿ ಬಂದಿದೆ. ಕ್ಲೀನಿಂಗ್ ಪರ್ಪಸ್ಗೆ 5 ಕೋಟಿ ರೂಪಾಯಿ ಬಂದಿದೆ. ಧರ್ಮರಾಜ್ ಅವರನ್ನು ಕರೆದು ಕೇಳಿದ್ದೀನಿ, ನಮಗೊಂದು ಫಸ್ಟ್ ಕ್ಲಾಸ್ DPR ಮಾಡಿಕೊಡಿ. ಸುಮಾರು 800-900 ಕೋಟಿ ರೂಪಾಯಲ್ಲಿ ನಮಗೆ ಡ್ರೈನೇಜ್ ಸಿಸ್ಟಮನ್ನು ಕ್ಲೀನಾಗಿ ಮಾಡ್ಬೋದು. ಕುಡಿಯೋ ನೀರು ಪುತ್ತೂರಿಗೆ ಬೇಕಾದಷ್ಟು ಇದೆ. ಒಟ್ಟಿನಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಿದ್ದು, ವಿ ವಾಂಟ್ ಯುವರ್ ಹೆಲ್ಪ್ ಫಾರ್ ದ ಹೆಲ್ಪ್ ಆಫ್ ಡೆವಲಪ್ಮೆಂಟ್ ಆಫ್ ಪುತ್ತೂರು ಸಿಟಿ ಅಂತ ನಮ್ಮ ವಿಚಾರಗಳು. ಮತ್ತು ಮಯ್ಯವ್ರಿಗೆ ಹೇಳಿದರು, ಈ ಸಿವಿಲ್ ಇಂಜಿನಿಯರ್ ಮತ್ತು ಇದಕ್ಕೆ ಮೆಕ್ಯಾನಿಕಲ್ಗೆ ಏನು ವ್ಯವಸ್ಥೆಗಳು ಏನಿಲ್ಲ, ಡಿಮಾಂಡ್ ಭಾರಿ ಕಡಿಮೆ ಇದೆ. ಇವರನ್ನು ನೀವು ಇಂಜಿನಿಯರ್ ಆಗಿ ಸೇರಿಸ್ಕೊಂಡ್ರಿ, ಇವರು ಬೇರೆ ಇಂಜಿನಿಯರು. ಈಗೆಲ್ಲ ಕಂಪ್ಯೂಟರ್ ಇಂಜಿನಿಯರ್ಗೆ ಹೈಯೆಸ್ಟ್ ಡಿಮಾಂಡ್ ಇರುವಂಥದ್ದು. ಸಿವಿಲ್ಗೆ ಕಡಿಮೆ ಆಗಿದೆ, ಮೆಕ್ಯಾನಿಕಲ್ ಕಡಿಮೆ ಆಗಿದೆ. ಹೌದು, ಅದಕ್ಕೆ ಡೆವಲಪ್ಮೆಂಟ್ ಜೊತೆ ಕೈ ಜೋಡಿಸಿದರೆ ಮಾತ್ರ ಸಾಧ್ಯ. ಆದರೆ ಸರ್ಕಾರ ಮಾತ್ರ ಈಗ ಕೊಡೋದು ನಿಮಗೇನೆ ಕೆಲಸ, ಸಿವಿಲ್ನವರಿಗೆ ಮತ್ತು ಮೆಕ್ಯಾನಿಕಲ್ನವ್ರಿಗೆ ಸೆಲೆಕ್ಟ್ ಮಾಡೋದು, PWD ಇರಲಿ, ಬೇರೆ ಬೇರೆ ಇಂಜಿನಿಯರ್ಗಳಲ್ಲಿ. ಸರ್ಕಾರದ ಮಟ್ಟದಲ್ಲೂ ಬೇಕಾದಷ್ಟು ಖಾಲಿ ವೇಕೆನ್ಸಿಗಳಿದೆ. ಕೆಲವು ಡಿಪಾರ್ಟ್ಮೆಂಟ್ನಲ್ಲಿ ಬೇಕಾದಷ್ಟು ಇಂಜಿನಿಯರ್ಗಳಿದ್ದಾರೆ, ಕೆಲಸ ಇಲ್ಲ, ದುಡ್ಡು ಇಲ್ಲ. ಅಂದರೆ ಸರ್ಕಾರದಲ್ಲಿ ದುಡ್ಡು ಬರುವುದಕ್ಕೆ ಮಾತ್ರ ಕೆಲಸ ಸಿಗುವಂಥದ್ದು. ನಮ್ಮ ಹತ್ರ ಬರ್ತಾರೆ ತುಂಬ ಇಂಜಿನಿಯರ್ಸು, ನಾವು ಆ ಡಿಪಾರ್ಟ್ಮೆಂಟು, ನಮಗೆ ಒಮ್ಮೊಮ್ಮೆ ಯಾವ ಡಿಪಾರ್ಟ್ಮೆಂಟು ಅಂತ ಹೇಳಲಿಕ್ಕೆ ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ. ನಮಗೆ ಗೊತ್ತಿರೋದು ಒಂದೇ PWD, ನ್ಯಾಷನಲ್ ಹೈವೇ, ಇದರಲ್ಲಿ ಸ್ವಲ್ಪ ಕೆಲಸಗಳು ನಮಗೆ ಪೂರಕವಾಗಿ ಆಗ್ತದೆ. ಬಾಕಿ ಈಗ ಕುಡಿಯುವ ನೀರು, ಇದು 3 ಬಿಟ್ಟರೆ ಬಾಕಿ ಯಾವ ಇಂಜಿನಿಯರು ಎಲ್ಲಿಂದ ಬರ್ತಾರಂತೆ ನಮಗೆ ಗೊತ್ತಾಗೋದಿಲ್ಲ. ಒಟ್ಟಿನಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಈಸ್ ರಿಕ್ವೈರ್ಡ್. ಇಡೀ ಇವತ್ತು ಏನಾದರೂ ನಮ್ಮ ಕರ್ನಾಟಕ ರಾಜ್ಯ ಇಲ್ಲದಿದ್ದರೆ ನಾವು ತಗೊಳ್ಬೇಕಿದ್ರೆ ಪುತ್ತೂರನ್ನು ಸೇರಿಸಿ ಮಂಗಳೂರು ಅಭಿವೃದ್ಧಿ ಆಗಿದೆ ಅಂತ ನಾವು ಎಲ್ಲಾದರೂ ತೋರಿಸಬೇಕಿದ್ರೆ ಅದು ಬಹುಶಃ ಇಂಜಿನಿಯರಿಂಗ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುವಂಥದ್ದು, ಬೇರೆ ಯಾರ್ದಲ್ಲ. ಇವತ್ತು ಸರ್ಕಾರದ ದುಡ್ಡಿನಿಂದ ಮಂಗಳೂರು ನಗರ ಆಗಿ ಬೆಳೆದದ್ದಲ್ಲ. ಇವತ್ತು ಸರ್ಕಾರದ ದುಡ್ಡಿನಿಂದ ರಸ್ತೆ ಮಾಡಿರ್ಬೋದು, ನಗರ ಆಗಿ ಬೆಳೆದಿರೋದು ಯಾವುದಂದರೆ ಇಂಜಿನಿಯರ್ಸ್ ವಿತ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ರಿಂದ ಈ ಕೆಲಸಗಳಾಗಿದೆ. ಇನ್ನಷ್ಟು ಈ ಥರ ಒಳ್ಳೆಯ ಟೆಕ್ನಿಕಲ್, ಒಳ್ಳೆಯ ರೀತಿಯ ನಾವು ಸಲಹೆ ಸೂಚನೆಗಳನ್ನು ಕೊಟ್ಟರೆ ಬಿಲ್ಡರ್ಗಳು ಕೂಡ ಬರ್ತಾರೆ. ಬಿಲ್ಡರ್ ಬರಬೇಕು. ಈ ಬಿಲ್ಡರ್ಗಳ ಮೇಲೆ ಏನಾಗ್ತದೆ ಅಂತ ಜನಗಳಿಗೆ ಮತ್ತು ಅಧಿಕಾರಿಗಳಿಗೆ, ಮತ್ತು ಅವರ ಮೇಲೆ ಅವರೊಂದು ಬಿಲ್ಡರ್ ಅಂತ ಹೇಳೋದು. ಬಿಲ್ಡರ್ ಅಂತ ಏನು, ಬಿಲ್ಡರ್ ಟ್ಯಾಕ್ಸ್ ಕಟ್ಟೋದಿಲ್ವಾ? ಬಿಲ್ಡರು ನಗರಕ್ಕೆ ಕಾಂಟ್ರಿಬ್ಯೂಷನ್ ಇಲ್ವಾ? ನಮ್ಮ AC ಅವರು ಒಳ್ಳೆ ಕೋಆರ್ಡಿನೇಷನ್ ಕೊಡ್ತಾರೆ, ಅಧಿಕಾರಿಗಳಂತೆ ಅವರು ಅದರಲ್ಲಿ ಸೇರಿಲ್ಲ. ನಾವು ಅವರಿಗೂ ಸಹಕಾರ ಕೊಡುವಂಥ ಕೆಲಸಗಳನ್ನು ಮಾಡಬೇಕು ಅಂತ. ಒಳ್ಳೊಳ್ಳೆ ಬಿಲ್ಡರು, ಡೆವಲಪ್ಮೆಂಟು, ಲೀಗ್ಯಾಲಿಟಿ ಇರುವುದನ್ನು ನಾವು ಅವರಿಗೆ ಕೊಟ್ಟರೆ ಆಟೋಮೆಟಿಕ್ಕಾಗಿ ಬೇರೆ ಕಡೆಯಿಂದ ಇನ್ವೆಸ್ಟರ್ಸ್ ಬರ್ತಾರೆ, ದುಡ್ಡು ಬರ್ತದೆ, ಇಂಡಸ್ಟ್ರಿಗಳು ಬರಬೇಕು. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಈಗ ಆಲ್ರೆಡಿ ನಮ್ಮಲ್ಲಿ ಏನಿದೆ, ಪುತ್ತೂರಿನಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಬಿಟ್ಟರೆ ಬೇರೆ ಏನಿಲ್ಲ. ಅಡಿಕೆ ಮಾರಿದರೆ ಅದು ಜಾಗ ಇರೋದೆಷ್ಟು? ಒಬ್ಬನ ಹತ್ರ ಅರ್ಧ ಎಕರೆ, 1 ಎಕರೆ, 2 ಎಕರೆ. ಒಂದು ಗ್ರಾಮದಲ್ಲಿ 5 ಎಕರೆ RTC ಇರುವವನು ಒಂದು 4-5 ಜನ ಇರ್ಬೋದು, ಬೇರೆ ಯಾರ ಹತ್ರನೂ ಇಲ್ಲ. ಮತ್ತು ಚಿಕ್ಕ ಬುಕ್ಕ ಸರ್ಕಾರಿ ಜಾಗಕ್ಕೆ ಬೇಲಿ ಹಾಕ್ಕೊಂಡು ಅಕ್ರಮ ಸಕ್ರಮ 94C ಇರೋದು ಹೊರತು
ಬೇರೆ ಯಾರತ್ರ ಈಗ ಕೋಟಿಂಬಾಡಿಯಲ್ಲಿ ಈಗ 5 ಎಕರೆ ಜಾಗ ಇರುವವರು ಒಂದು 5 ಜನ 6 ಜನ ಸಿಗಲಿಕ್ಕಿಲ್ಲ. ಈ ಘಟ್ಟದ ಮೇಲೆ ನೋಡಿ ಅಂತೆ ಒಬ್ಬನ ಹತ್ರ 13, 12, 15 ಈ ಥರ ಜಾಗೆಗಳು. ನಮ್ಮ ಹತ್ರ ನಾವೆಲ್ಲ ನಿಜವಾಗಿ ಬಡವರು. ಇಡೀ ಅವರೇ ಇಡೀ ಕರ್ನಾಟಕದಲ್ಲಿ ಹೇಳುವವರಂಥದ್ದು ಮಂಗಳೂರಿನವ್ರಲ್ಲಿ ಭಾರಿ ಬುದ್ಧಿವಂತರು, ಎಲ್ಲ ಒಳ್ಳೆ ಓದಿದವರು, ಒಳ್ಳೆ ಶ್ರೀಮಂತರು. ನೀವು ಮೊನ್ನೆ ನೀವೇ ಹೇಳಿದ್ರಿ ಏನು ಸರ್ ಕಡಬದಲ್ಲೆಲ್ಲ ನೋಡಿದರೆ ಎಷ್ಟು ಬಡವರಿದ್ದಾರೆ. ಇವರು ಅವರು ಹೇಳಿದ್ದು ನನಗೆ ಮಂಗಳೂರು ಅಭಿವೃದ್ಧಿ ಆಗಿದೆ ಅಂತ ಹೇಳ್ತೀರಲ್ಲ. ನಾನು ಕಡಬ ಬೆಳ್ತಂಗಡಿ ಈ ಕಡೆ ಹೋದರೆ ಒಂದೊಂದು ಮನೆ ತುಂಬ ಬಡವರಿದ್ದಾರೆ. ಆದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಕಲ್ತಿರ್ತಾರೆ, ಹೋರಾಟ ಅಂತ ಇಲ್ಲವೇ ಇಲ್ಲ. ಆನಂತರ ಮರ್ಯಾದೆಗೋಸ್ಕರ ಜೀವನ ಮಾಡುವವರು ಈ ಭಾಗದಲ್ಲಿ ಜಾಸ್ತಿ. ಅವನಿಗೆ ಊಟಕ್ಕೆ ಇಲ್ಲದಿದ್ದರೂ ಒಂದು ಚಿಕ್ಕ ಮನೆ ಬಾಡಿಗೆ ಮನೆಯಲ್ಲಿದ್ದರು ಒಂದು 2-3 ಕಾರು ಬೇಕು, ಒಂದು 2 ಒಳಗಡೆ ಹೊರಗಡೆ ನಮ್ಮದು ಸ್ವಲ್ಪ ಗತ್ತು ಜಾಸ್ತಿ. ಈಗ ನಾನು ಮಂಗಳೂರಲ್ಲಿ ಬಾಡಿಗೆ ಮನೆಯಲ್ಲಿರೋದು, ನನ್ನ ಹತ್ರ 4 ಕಾರು ಎದುರು ನಿಲ್ತದೆ. ಪಕ್ಕದ ಮನೆಯವರು ಕೇಳುದಂತೆ, ಬೇರೆಡೊಂಜಿ ಹೊಂತ ಇಲ್ಲಿ ಇಚ್ಚಿ ಬೇರೆ 4 ಕಾರು ದಾಯ ಮಾರ್ರಿ ಅಂತ. ನನ್ನ ಮಗಳು ಕೇಳೋದು, ಪಕ್ಕದ ಮನೆಯವರು ಹೇಳ್ತಾ ಇದ್ರು, ಬೇರೆಡೊಂಜಿ ಇಲ್ಲಿ ಇಚ್ಚಿ ಬೇರೆ 4 ಕಾರು ದಾಯಿ ಬೇರೆ ಒಂಜಿ ಇಲ್ಲು ಮಲ್ಪೇರ ಅಪ್ಪಜ ಅಂತ. ಹಾಗೆ ನಮ್ಮಲ್ಲಿ ಸ್ವಲ್ಪ ದರ್ಬಾರ್ ಜಾಸ್ತಿ. ಅದು ಶೆಟ್ರುಗಳಲ್ಲಿ ಬಾರಿ ಜೋರು ಇಟ್ಟು ಬರೆ ಹೊರ್ಚಿ ಮಾರಿ ನಾವು ಕಡೆಗೆ. ನಾನು ಅಲ್ಲಿಂದ ಭಟ್ರ ಸಂಘದಿಂದ ಹೊರಗೆ ಹಾಕಿಯವರು. ಮತ್ತೆ ಒಟ್ಟಿನಲ್ಲಿ ನಾನು ಹೇಳೋದು ಇದು ಇಲ್ಲಿಯ ಕತೆ. ಆದ್ದರಿಂದ ನೀವೆಲ್ಲ ಸಹಕಾರಗಳು ಬೇಕು. ಸಹಕಾರಗಳಿದ್ದರೆ ಅಭಿವೃದ್ಧಿ ಆಗ್ತದೆ. ನಿಮ್ಮ ಸಹಕಾರಗಳು ಇರಲಿ. ನಿಮಗೆ ಜಾಗದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ, ಒಂದು ಸ್ವಲ್ಪ ಜಾಗ ಕೊಡಬೇಕು ಅಂತ. ಎಲ್ಲ ಸಂಘಟನೆಗಳು ಜಾಗ ಕೇಳೋದು. ಮೊದಲು ತಹಸೀಲ್ದಾರ್ ಮತ್ತು ಅವರಿಗೆ ಜಾಗದ ಫೈನಲ್ ಆರ್ಡರ್ ಮಾಡುವವರು ಇಲ್ಲೇ ಕೂತಿದ್ದಾರೆ. ಆದರೆ ಈಗ ಬಹುಶಃ ಅವರಿಗೆ ಜಾಗ ಕೊಡಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಯಾವುದೇ ಸಂಘಟನೆಗಳಿಗೆ ಜಾಗ ಕೊಡಬೇಕಿದ್ರೆ ಮುಖ್ಯಮಂತ್ರಿ ಇದರದ್ದರೆ ರೆವಿನ್ಯೂ ಮಿನಿಸ್ಟರ್ ಅವರ ಆದೇಶಗಳು ಆಗಬೇಕು. ನೀವು ಜಾಗ ಎಲ್ಲಿದೆ ಅಂತ ಹುಡುಕಿ ಕೊಟ್ಟರೆ ಒಂದು 5 ಸೆನ್ಸು ಮ್ಯಾಕ್ಸಿಮಮ್ 10 ಸೆನ್ಸು ನಗರದ ಒಳಗೆ ಇಲ್ಲ ನಮ್ಮ ಹತ್ರ. ನಮಗೆ ಡೆವಲಪ್ಮೆಂಟ್ಗೆ ಬೇಕು. ಈಗಲೂ ಹೇಳ್ತೇನೆ, ಮತ್ತು ನೆಕ್ಸ್ಟ್ ಇಯರೇ ಕರೆದಾಗ ಇಲ್ಲಿ ಸುಳ್ಳು ಬಿಟ್ಟಿದ್ದೀರಿ ಅಂತ ಹೇಳೋದು ಬೇಡ. ಅದಕ್ಕೆ ಈಗಲೇ ಹೇಳ್ತೇನೆ, ಎಲ್ಲಾದರೂ ದೂರ ಸ್ವಲ್ಪ ಔಟ್ಸ್ಕಟ್ಟಲ್ಲಿ ಎಲ್ಲಾದರೂ ಇದ್ದರೆ 10 ಸೆನ್ಸು ಜಾಗ ಎಲ್ಲಾದರೂ ಇದ್ದರೆ ಅದನ್ನು ಮುಖ್ಯಮಂತ್ರಿ ಹತ್ರ ಸಹಿ ಮಾಡಿಸಿ ಅವರಿಗೆ ಕೊಡ್ತೇನೆ. ಅವರಿಗೆ ಅಧಿಕಾರ ಸಿಗ್ತದೆ, ಕೂಡಲೇ ಕೊಡುವಂಥ ಕೆಲಸ ಮಾಡ್ತೇನೆ. ಆದರೆ ಚಪ್ಪಾಳೆ ತಟ್ಟಿದ್ರಿ, ಜಾಗವನ್ನು ನಿಗದಿ ಮಾಡಿ ತೋರಿಸುವಂಥ ಕೆಲಸ ನಿಮಗೆ, ಅದು ಓಕೆ ಆದ ಮೇಲೆ ಅದನ್ನು ಸೈನ್ ಹಾಕಿಸಿ ತರುವಂಥ ಕೆಲಸ ನನಗೆ, ಮಾಡಿಕೊಡುವಂಥ ಕೆಲಸ ನಿಮಗೆ. ಆ ರೀತಿ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು. ಅಶೋಕರಯ್ಯನ ಏನಾದರೂ ಕೆಲಸಗಳಿದ್ದರೆ ದಯಮಾಡಿ ನಿಮಗೆ, ನಿಮ್ಮ ಕ್ಲೈಂಟ್ಗಳಿಗೆ, ನಿಮಗೆಲ್ಲಾದರೂ ತೊಂದರೆ ಆದರೆ ನಿಮ್ಮ ಕ್ಲೈಂಟ್ಗಳಿಗೆ ಖಂಡಿತ ನನ್ನನ್ನು ಪ್ರತಿ ಸೋಮವಾರ ಕಚೇರಿಯಲ್ಲಿ ಇಡ್ತೇನೆ. ನನ್ನನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡಿ ಪುತ್ತೂರಿಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಕಲ್ಪನೆಯನ್ನು ಕಂಡಿದ್ದೀವಿ. ನಮ್ಮ ಹತ್ರ ಒಳ್ಳೆಯ ಅಧಿಕಾರಿಗಳ ತಂಡ ಕೂಡ ಇದೆ. ಈ ಸಲ ಅಷ್ಟು ಉದ್ಯಮಗಳು ಪುತ್ತೂರಿಗೆ ಬರಬೇಕು. ಈಗ KMF ಅನ್ನು ನಾವು ಆಲ್ರೆಡಿ 15 ಎಕರೆ ಜಾಗ ಅವರು ನಾವು ಸೇರಿ ಕೊಟ್ಟಿದ್ದೇವೆ. ಆನಂತರ ಇನ್ನೊಂದು 1000 ಕೋಟಿ ಇನ್ವೆಸ್ಟ್ ಮಾಡುವವರು ಪುತ್ತೂರಿಗೆ ನಮ್ಮ ಕೈಯಲ್ಲಿ ಬಂದಿದ್ದಾರೆ. ಅವರಿಗೆ ಜಾಗವನ್ನು ಕೊಟ್ಟರೆ ಅವರು ಇಲ್ಲಿ ಖಂಡಿತ ಅವರ ಉದ್ಯಮವನ್ನು ಆರಂಭ ಮಾಡ್ತಾರೆ. ಬಟ್ ನಾವು ಜಾಗವನ್ನು ಕೂಡ ಹುಡುಕುವಂಥ ಕೆಲಸವನ್ನು ಮಾಡ್ತೀವಿ. ಇದರಿಂದ ಯುವಕರಿಗೆ ಉದ್ಯಮ ಸೃಷ್ಟಿ ಆಗ್ತದೆ ಅಂತ. ಇಲ್ಲಿ ಜನ ಬರಬೇಕು, ಉದ್ಯಮ ಸೃಷ್ಟಿ ಆಗಬೇಕು. ಎಷ್ಟೋ ಮಕ್ಕಳು ಇಂಜಿನಿಯರಿಂಗು ಬೇರೆ ಬೇರೆ ಕಲಿತು ಹೊರಗೆ ಬರ್ತಾರಲ್ಲ, ಅವರ ಕೈಗೆ ಕೆಲಸ ಕೊಡೋದಿದ್ರೆ ಅವರು ಎಲ್ಲ ಹೋಗಿ ಸರ್ವಿಸ್ ಮಾಡ್ತಾರೆ. ಬ್ಯಾಂಗ್ಳೂರ ಬೇರೆ ಬೇರೆ ಕಡೆಗೆ ಹೋಗಿ ಸರ್ವಿಸ್ ಮಾಡುವಂತಾಗುತ್ತೆ. ಇಲ್ಲಿ ತಂದೆ ತಾಯಿಯನ್ನು ನೋಡಲಿಕ್ಕೆ ಯಾರಿಲ್ಲ. ಈ ಅಡಿಕೆ ಒಂದು 100-150 ಅಡಿಕೆ ಗಿಡ ಹೋದರೆ ಅದು ಸುಟ್ಟು ಹೋಯಿತು. ಮತ್ತು ಮಾಡೋದಂಥದ್ದು ಇಲ್ಲಿ ಕೆಲಸ ಇಲ್ಲ ಅವರಿಗೆ. ಒಮ್ಮೆ ಬ್ಯಾಂಗ್ಳೂರಿಗೆ ಹೋದವನು ಮತ್ತು ಅಲ್ಲಿ ಏನಾದರೂ ಒಂದು ಅಲ್ಲಲ್ಲಿ ಅಕೌಂಟ್ ಓಪನ್ ಮಾಡಿ ಏನೇನೋ ಅವರ ಜೀವನವನ್ನು ಅಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಮ್ಮ ಕಲ್ಪನೆಗಳು ಏನಂತ ಹೇಳಿದ್ರೆ, ಇಲ್ಲಿ ಆ ಯುವಕರಿಗೆ ಕೆಲಸವನ್ನು ಕೊಟ್ಟರೆ, ಉದ್ಯಮಗಳು ಬಂದರೆ ಇಲ್ಲಿ ದುಡ್ಡು ಬರುವಂಥದ್ದು, ಹಣ ಇಲ್ಲಿ ಬರುವಂಥ ಕೆಲಸಗಳು ಆಗಬೇಕು. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾಯಿದೆ. ನಿಮ್ಮೆಲ್ಲ ಸಹಕಾರ ಇರಲಿ. ಅಶೋಕರಯ್ಯ ಮಿತೆ ಒಳ್ಳೆ ಕೆಲಸ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಆಶೀರ್ವಾದ ಮಾಡಿ ಅನ್ನೋ ಮಾತನ್ನು ಹೇಳುತ್ತಾ ನಿಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಮಾನ್ಯ ಶಾಸಕರಿಗೆ ಪುತ್ತೂರು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳಲ್ಲಿ ಕೈ ಜೋಡಿಸಲಿದೆ ಎಂಬ ಭರವಸೆಯನ್ನು ನೀಡುತ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ.
ಅನ್ಯ ಕಾರ್ಯಕ್ರಮದ ನಿಮಿತ್ತ ಶಾಸಕರು ತೆರಳಲಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಸನ್ಮಾನಿತರಾದಂತಹ ಶ್ರೀ ವೇಣುಗೋಪಾಲ್ ಶೆಣೆಯವರು ಒಂದೆರಡು ಮಾತನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾದ ಗಣ್ಯರೇ, ವೇದಿಕೆ ಮುಂದೆ ಕುಳಿತುಕೊಂಡ ಮಹನೀಯರೇ, ಇದು ಎರಡೂ ಕಡೆ ಅಲ್ಲದೆ ಅತ್ಲಗಿತ್ಲಗೆ ಯಾರಾದಿದ್ದರೆ ಅವರಿಗೆ ಎಲ್ಲರಿಗೆ ನನ್ನ ನಮಸ್ಕಾರಗಳನ್ನು ಶುರುವಿಗೆ ಹೇಳುತ್ತಾ ಎರಡು ಮಾತು ಮಾತಾಡ್ತೇನೆ. 1962ನೇ ಇಸ್ವಿ ನನ್ನ ಫೈನಲ್ ಇಯರ್ ಡಿಗ್ರಿ ಎಕ್ಸಾಮ್ ಬರೀತಾ ಇದ್ದೆ, ಏಪ್ರಿಲ್ ತಿಂಗಳು. ಆ ಸಮಯದಲ್ಲಿ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ನಿಧನರಾದರು ಅಂಥೇಳಿ ನಾವು ಪರೀಕ್ಷೆ ಬರೆಯುವ ಹಾಲ್ಗೆ ಗೊತ್ತಾಯಿತು. ಅದು ಯೂನಿವರ್ಸಿಟಿ ಎಕ್ಸಾಮ್ ಆದ್ದರಿಂದ ಶ್ರದ್ಧಾಂಜಲಿ ಸಭೆಯನ್ನೆಲ್ಲ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಆಗಲಿಲ್ಲ. ಆದರೂ ನಾವು ಕ್ಲಾಸಿನಲ್ಲಿ ಅದು ಎಕ್ಸಾಮ್ ಹಾಲಿನಲ್ಲೇ 2 ನಿಮಿಷ ಅವರಿಗೆ ಮೌನ ಪ್ರಾರ್ಥಿಸಲು ಆ ಮಹಾನ್ ಚೇತನಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ ನೆನಪು ಇನ್ನೂ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಇನ್ನು ನನ್ನ ವೃತ್ತಿ ಜೀವನದ ಬಗ್ಗೆ ಹೇಳಿಕೊಳ್ಳುವಂಥದ್ದು ಯಾವುದೇ ಒಂದು ದೊಡ್ಡ ವಿಷಯಗಳು ಯಾವುದೂ ಇಲ್ಲ. ಯಾಕಂದರೆ ನಾನು ಅಲ್ಪ ಸಂತುಷ್ಟ, ಎಷ್ಟು ಬೇಕೋ ಅಷ್ಟೇ, ಅದಕ್ಕಿಂತ ಹೆಚ್ಚು ಇದಕ್ಕೆ ಹೋಗುವ ಕ್ರಮ ಎಲ್ಲ ಇಲ್ಲ ನನ್ನ ಹತ್ರ. ಆದರೂ ಶುರುವಿಗೆ ಒಂದೆರಡು ವರ್ಷ ಬೇರೆ 3-4 ವರ್ಷ ಬೇರೆ ಮಾಡಿ ಸರ್ಕಾರಿ ನೌಕರಿಯನ್ನು ಬಿಟ್ಟು ಈ ಕಾಂಟ್ರಾಕ್ಟು ಕನ್ಸಲ್ಟೇಷನನ್ನು ಮಾಡಬೇಕು, ಪುತ್ತೂರಿನಲ್ಲೇ ನಿಲ್ಲಬೇಕು. ಸರ್ಕಾರಿ ನೌಕರಿ ಆದರೆ ಎಲ್ಲೆಲ್ಲ ಟ್ರಾನ್ಸ್ಫರ್ ಆಗಿ ಹೋಗಬೇಕು, ಬೇಡ ಇಲ್ಲೇ ನಿಲ್ತೇನೆ ಅಂತೇಳಿ ಇದು ಮಾಡಿದ್ದು. ಅದರಲ್ಲಿ ಒಂದು 6 ತಿಂಗಳು ನಾನು ಒರಿಸ್ಸಾದಲ್ಲಿದ್ದೆ ಸ್ವಾಮಿ. ಐ ಥಿಂಕ್ ಯು ಆರ್ ಫ್ರಮ್ ಒರಿಸ್ಸಾದಲ್ಲಿ ಒಂದು 6 ತಿಂಗಳಿದ್ದೆ. ನನಗೆ ಬಹಳ ಮೆಚ್ಚಿದ ಜಾಗ ಆಗಿತ್ತು ಅದು. ಅಂದರೆ ಏನಿಲ್ಲ, ಕಾಡಂದರೆ ಕಾಡು, ಒಂದು ಅಂಗಡಿ ನೋಡಬೇಕಾದ್ರೆ 20 ಕಿಲೋಮೀಟ್ರ್ ಹೋಗಬೇಕು. ಅಂಥ ಜಾಗೆಯಲ್ಲಿ ನನಗೆ ಭಾಳ ಕಾಯಿಸು. ಆದರೆ ಅಲ್ಲಿ ನಿಲ್ಲಕ್ಕೆ ನನಗಾಗಲಿಲ್ಲ. ಯಾಕಂತ ಹೇಳಿದರೆ ನನಗೆ ಆಹಾರದ ಸಮಸ್ಯೆ ಆಯಿತು. ನಾನು ವೆಜಿಟೇರಿಯನ್ ಆದ್ದರಿಂದ ಅಲ್ಲಿ ವೆಜಿಟೇರಿಯನ್ ಫುಡ್ಡು ಸಿಕ್ಕದಿದ್ದರಿಂದ ಅಲ್ಲಿಂದ ಬಿಟ್ಟು ಬರಬೇಕಾಯ್ತು. ಇಲ್ಲಾದರೆ ಆ ಕಾಡಿನಲ್ಲಿ ನಾನು ಇವತ್ತು ಕೂಡ ಆ ಸಮಯದಲ್ಲಿ ತುಂಬ ಸರ್ವಿಸ್ ಮಾಡಬೇಕು. ನನಗೆ ಭಾಳ ಖುಷಿಯಾಗಿತ್ತು. ಅದು ಭಾಳ ಹಿಂದುಳಿದ ಜಾಗ ಅದು. ಆಗಲೇ ಇದು ಖಾಲಿ ಲಂಗೋಟಿ ಇಟ್ಟುಕೊಂಡು ಬಿಲ್ಲು ಬಾಣ ಇಟ್ಕೊಂಡು ಇದು ಬೇಟೆ ಆಡಲಿಕ್ಕೆಲ್ಲ ಜನಗಳು ಬರ್ತಿದ್ದು ನಾವು ಅಲ್ಲಿ ನೋಡ್ತಾ ಇದ್ದೆವು. ಅದು ಆದ ನಂತರ ಪುತ್ತೂರಿಗೆ ಬಂದೆ. ಕನ್ಸಲ್ಟೇಷನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ವರ್ಕ್ ಶುರು ಮಾಡಿದೆ. ಈ ಕನ್ಸ್ಟ್ರಕ್ಷನ್ ವರ್ಕ್ ಶುರು ಮಾಡಿ ಆದ ಮೇಲೆ ಅಲ್ಲಿ ಸ್ವಲ್ಪ ಏರಿಳಿತಗಳು ಅಂತೇಳಿದರೆ 1-2 ವರ್ಷ ಲಾಭ, 2 ವರ್ಷ ನಷ್ಟ, ಈಗ ಒಂದು ಸಾಗ್ತಾ ಇತ್ತು. ಮಧ್ಯದಲ್ಲಿ ಪುತ್ತೂರು ಕಾಲೇಜು, ಬಂಟ್ವಾಳ ಕಾಲೇಜು ಮತ್ತು ಒಂದಿಷ್ಟು ಧರ್ಮಸ್ಥಳದ ಉಜಿರೆ ಕಾಲೇಜನ್ನು ಕಟ್ಟಿಸಿ ಅದು ತುಂಬ ಕಡಿಮೆಯಲ್ಲಿ ಆಗುವಂಥ ಗೈಡೆನ್ಸ್ ಕೊಟ್ಟು ಮಾಡಿದ ಒಂದು ಆತ್ಮ ಸಮಾಧಾನ ನನ್ನ ಮನಸ್ಸಿನಲ್ಲಿದೆ. ನಂತರ 1980ನೇ ಇಸವಿಯ ಮಧ್ಯಭಾಗದಲ್ಲಿ ಅಗಾಧ ನಷ್ಟ ಆಯಿತು. ನಷ್ಟ ಅಂತ ಹೇಳಿದರೆ ಅದು ಬಹುಶಃ ಮೇಲೆ ಹೇಳಲಿಕ್ಕಿಲ್ಲ. ಅಷ್ಟರವರೆಗೆ ಗಳಿಸಿದ್ದು ಉಳಿಸಿದ್ದು ಎಲ್ಲ ಹೋಯಿತು. ಇನ್ನೇನು ಮಾಡೋದಪ್ಪ. ಈ ವೇದಿಕೆಯಲ್ಲಿ ಇವತ್ತು ಯಾರಾದರೂ ಸಕ್ಸಸ್ಫುಲ್ಲಾಗಿ ದೊಡ್ಡ ಕಾಂಟ್ರಾಕ್ಟ್ರು ಬಂದು ಭಾಷಣ ಮಾಡಲಿಕ್ಕೆ ಹೇಳ್ತಿದ್ರೆ ಅವರು ಹೇಳ್ತಿದ್ರು, ಖಂಡಿತ ಹಾರ್ಡ್ ವರ್ಕ್ ಇಸ್ ದ ಓನ್ಲಿ ವೇ ಫಾರ್ ಸಕ್ಸಸ್, ನಥಿಂಗ್ ಎಲ್ಸ್ ಅಂತೇಳಿ ಹೇಳ್ತಿದ್ರು. ಅದು ಸಹಜವೇ, ಯಾಕಂದರೆ ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಎಲ್ಲೋ ಗೊತ್ತಿಲ್ಲ, ಅಂತೂ ಅವರು ಸಕ್ಸಸ್ ಆಗಿದ್ದಾರೆ. ನಾನು ಹಾರ್ಡ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಕಳ್ಕೊಂಡದ್ದು. ಇನ್ನು ಆಗ ಖಂಡಿತ ನನಗೆ ಇನ್ನು ಹಾರ್ಡ್ ವರ್ಕ್ ಮಾಡಿ ಕಳ್ಕೊಂಡೆ, ನೋಡುವ ಇನ್ನು ಸುಮ್ಮನೆ ಕೂತರೆ ಏನಾಗ್ತದೆ ಅಂತೇಳಿ ನೋಡುವ ಅಂತೇಳಿ ಮನಸ್ಸಿಗೆ ಹೋಯಿತು. ಎಲ್ಲ ಬಿಟ್ಟೆ, ಕನ್ಸಲ್ಟೇಷನ್ ಮಾತ್ರ ಇಟ್ಟುಕೊಂಡೆ, ಕನ್ಸ್ಟ್ರಕ್ಷನ್ ವರ್ಕು ಬಿಟ್ಟೆ. ಆಗ ಆ ಸಮಯ ಬಹಳ ಕಷ್ಟದ ಸಮಯ ಇತ್ತು ನಂದು. ಆ ಅಗಾಧವಾದ ಲಾಸ್ ಬಂದ ಟೈಮಿನಲ್ಲಿ 2 ನನಗೆ ವಿಷಯಗಳು ಆ ಸಮಯದಲ್ಲಿ ಇದು ಆತ್ಮಧೈರ್ಯವನ್ನು ಕೊಟ್ಟದ್ದು. 2 ವಿಷಯ. ಒಂದು ಪುಸ್ತಕ, ಮೆನಿ ಮ್ಯಾನ್ಷನ್ಸ್ ಅಂತೇಳಿ ಎಡ್ಗರ್ ಕೇಸ್ ವಿಷಯದಲ್ಲಿ ರುತ್ ಮೊಂಟ್ಗೊಮೆರಿ ಎಂಬವರು ಬರೆದ ಒಂದು ಪುಸ್ತಕ. ಅದು ಕರ್ಮ ಥಿಯರಿಯಲ್ಲಿ ಇದೆಲ್ಲ ಉಂಟು, ಒಳ್ಳೆಯ ಪುಸ್ತಕ, ಇಂಗ್ಲೀಷ್ ಪುಸ್ತಕ. ಅದು ಒಂದು ಓದಿದೆ.
ಮತ್ತೊಂದು ಸೋಲಾವಾಗ ದೇವರು, ದೈತ್ಯರು, ಜ್ಯೋತಿಷ, ಭೂತ ಎಲ್ಲ ನೆನಪಿಗೆ ಬರ್ತದೆ ನೋಡಿ. ಜ್ಯೋತಿಷದ ಹುಚ್ಚು ಹಿಡೀತು. ಹುಚ್ಚು ಅಂತ ಹೇಳೋದಿಲ್ಲ, ಅದರದೊಂದು ಬೇಕಂತ ಖಂಡಿತ ಏನಾದರೂ ಇದು ಉಂಟು ನೋಡೋ ಸೊಲ್ಯೂಷನ್ ಅಂತ. ನನಗೆ ನನ್ನ ಪ್ರೊಫೆಸರ್ ಒಬ್ಬರು ಬಿ ವಿ ಕೃಷ್ಣಮೂರ್ತಿ ಅಂತೇಳಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನೊಬ್ಬರು ಹೇಳಿದರು, ನೋಡಿ ಶನಿಯವರು, ಇಂಥ ಕಡೆಯಲ್ಲಿ ಒಂದು ಗ್ರಂಥ ಉಂಟು, ಆ ಗ್ರಂಥದಲ್ಲಿ ನಿಮ್ಮ ಎಲ್ಲ ಇದು ಅದರಲ್ಲಿ ಬರೆದುಕೊಂಡುಂಟು. ನಾನು ಒಮ್ಮೆ ಅಲ್ಲಿ ಹೋಗಿದ್ದೆ. ಅವರು ಅಲ್ಲಿ ಹೋಗುವಾಗ ಆ ಓಲೆ ಗ್ರಂಥದಲ್ಲಿ ಶುರುವಿಗೆ ಬರೆದುಂಟಂತೆ, ಶ್ರೀಕೃಷ್ಣ ಕ್ಷೇತ್ರೆ ಸಮುದ್ರ ತೀರೆ ತಾಂತ್ರಿಕ ಶಾಲಾ ಪ್ರಾಧ್ಯಾಪಕ ಅಂತ ಬರೆದುಂಟಂತೆ ಅದರಲ್ಲಿ. ಅಂದರೆ ಉಡುಪಿಯಲ್ಲಿ ಮಣಿಪಾಲದಲ್ಲಿ ಅವರು ಪ್ರೊಫೆಸರ್ ಆಗಿದ್ದರು. ನಾನು ಕಲಿತದ್ದು ಮಣಿಪಾಲದಲ್ಲಿ. ಅದು ನೋಡಿದೆ, ಹೇಗೋ ಅದ್ರ ಅಡ್ರೆಸ್ ಮಾಡಿಕೊಂಡು ಹೋದೆ ಅಲ್ಲಿಗೆ. ಏನಾದರೂ ಬಚಾವಾಗುವ ದಾರಿ ಉಂಟ ನೋಡಬೇಕಲ್ಲ. ಒಂದು ಅದರಿಂದಾಗಿ ನನ್ನ ಎಲ್ಲ ವರೀಸ್ ಇಲ್ಲ, ಅಷ್ಟು ಲಾಸ್ ಆದರೂ ಕೂಡ ಸುಮ್ಮನೆ ಕೂತೆ. ಹೇಳಿದರೆ ನಂಬಲಿಕ್ಕಿಲ್ಲ ನೀವು. ನನ್ನ ಎಲ್ಲ ಲಾಸುಗಳು ಮೇಕಪ್ ಆಗಿ ನಾನು ಪ್ಲಸ್ಸಿಗೆ ಬಂದದ್ದು ಹಾರ್ಡ್ ವರ್ಕ್ ಮಾಡುವಾಗ ಅಲ್ಲ, ನಂತರವೇ ಆದದ್ದು. ಹಾಗಂತೇಳಿ ಅದು ನೀವು ಯಾರು ಅದನ್ನು ಇದು ಮಾಡಬೇಡಿ, ಅದು ನನ್ನ ಮಟ್ಟಿಗೆ ಮಾತ್ರ ಸತ್ಯ, ಬಾಕಿಯವರಿಗೆ ಸತ್ಯ ಅಲ್ಲ ಅದು. ನೀವು ಮತ್ತು ಶೆಣೆಯವರು ಸುಮ್ಮನೆ ಕೂತು ಏನೋ ಮಾಡಿದ್ದಾರಂತೆ, ನಾವು ಕೂಡ ಸುಮ್ಮನೆ ಕೂತ್ಕೊಳ್ಳೋಂತ ಕೂತರೆ ನೀವು ಅಲ್ಲೇ ಕೂತ್ಕೊಳ್ಬೇಕಾದೀತು, ಮುಂದುವರಿಲಿಕ್ಕೆ ಆಗೋದಿಲ್ಲ. ಅದು ನನ್ನ ಮಟ್ಟಿಗೆ ಸತ್ಯ ಅಷ್ಟೇ. ಹೇಗೆ ಹಾರ್ಡ್ ವರ್ಕ್ ಅವನ ಮಟ್ಟಿಗೆ ಸತ್ಯ ಹೇಳುವವನ ಮಟ್ಟಿಗೆ ಇದು ಕೂಡ ಅಷ್ಟೇ. ಹಾಗೆ ನನ್ನ ಜೀವನ ಹಾಗೆ ಸಾಗಿ ಹೋಯಿತು. ನಾಡಿ ಗ್ರಂಥ ಅಂತ ಹೇಳಿದೆಲ್ಲ ನಾನು, ಇದು ಪ್ರಸ್ತುತ ಅಲ್ಲ ಈ ವೇದಿಕೆ, ಆದರೆ 2 ನಿಮಿಷದಲ್ಲಿ ಮುಗಿಸ್ತೇನೆ. ಅದರಲ್ಲಿ ನನ್ನ ಇಡೀ ಕುಟುಂಬದವರ ಹೆಸರು, ಅವನ ತಂದೆ ಅಂದರೆ ನನ್ನ ತಂದೆಯ ಅಜ್ಜನ ಹೆಸರು, ನನ್ನ ಹೆಸರು, ತಾಯಿಯ ಹೆಸರು, ಮಂಗಳೂರಿನ ಹತ್ತಿರ ಪುತ್ತೂರೆಂಬ ಊರಿನಲ್ಲಿ ಇಂಥ ವರ್ಷ ಹುಟ್ಟಿದ, ಇಷ್ಟನೇ ಮಗುವಾಗಿ ಹುಟ್ಟಿದ, ಎಲ್ಲ ಡೀಟೇಲ್ ಉಂಟು ಅದರಲ್ಲಿ. ಮತ್ತು ಎಷ್ಟು ನಿಮ್ಗೆ ನಷ್ಟ ಆಗಿದೆ ಅಂತೇಳಿ ಕೂಡ ಒಂದು ಫಿಗರ್ ಅವರ ಲೆಕ್ಕದಲ್ಲಿ ಕಲೆಕ್ಟ್ ಮಾಡಿ ಹೇಳಿದ. ಮತ್ತು ಯಾವುದೋ ಅದಕ್ಕೆ ಕಾರಣ ಕೂಡ ಹೇಳಿದ್ದೆ, ಇಂಥ ಕಾರಣದಿಂದಾಗಿ ನಷ್ಟ ಆದದ್ದು ಅಂತೇಳಿ. ಅದು ಈಗ ನಾನು ಇಲ್ಲಿ ಪ್ರಸ್ತಾಪ ಮಾಡೋದಿಲ್ಲ, ಈ ಸಭೆ ಅದಕ್ಕೆ ಸರಿಯಲ್ಲ. ಹಾಗೆ 1 ವರ್ಷದಲ್ಲಿ ಅದೆಲ್ಲ ಮೇಕಪ್ ಆಗಿ ನಾನು ಪ್ಲಸ್ಸಿಗೆ ಮುಟ್ಟಿದ್ದೆ. ಇದು ಯಾವಾಗ ಎಲ್ಲ ಬಿಟ್ಟ ಮೇಲೆ. ಹಾರ್ಡ್ ವರ್ಕ್ ಇಸ್ ಮದರ್ ಆಫ್ ಗುಡ್ ಲಕ್ ಅಂತೇಳಿ. ಮತ್ತೊಂದು, ನಾಳೆ ಮಾಡುವಂಥದ್ದನ್ನು ಇವತ್ತೇ ಮಾಡುವಂಥ ಈಗಲೇ ಮಾಡಿ ಅಂತೇಳಿ ಒಂದು ದೊಡ್ಡ ವಾಕ್ಯ ಉಂಟಲ್ಲ, ಸರಿ, ಅದು ತಪ್ಪಂತ ಹೇಳುವುದಲ್ಲ ನಾನು, ಆದರೆ ನನ್ನ ಮಟ್ಟಿಗೆ ಸರಿಯಲ್ಲ. ಅದು ವಿರುದ್ಧವಾಗಿ ಇದಾಗಿದೆ. ನಾಳೆ ಮಾಡಿದ್ದು ಒಂದು ವೇಳೆ ಇವತ್ತೇ ಮಾಡ್ತಿದ್ದರೆ ನನಗೆ ಬಹಳ ತೊಂದರೆ ಆಗ್ತಿತ್ತು, ಬಹಳ ಕಷ್ಟ ಆಗ್ತಿತ್ತು, ನಷ್ಟ ಆಗ್ತಿತ್ತು. ನಾನು ಮಾಡದಿದ್ದರಿಂದ ಬದುಕಿದೆ. ಅದು ನನ್ನ ಮಟ್ಟಿಗೆ ಮಾತ್ರ ಸರಿಯಲ್ಲದೆ ಇನ್ನೊಬ್ಬರ ಮಟ್ಟಿಗೆ, ನಿಮ್ಮ ಮಟ್ಟಿಗೆ ಇರೋದು ಸರಿಯಲ್ಲ. ಆದರೆ ನೀವು ಅದನ್ನು ಯಾರು ಕಿವಿ ಕೊಡೋದು ಬೇಡ. ಮತ್ತು ಕಿಂಗ್ ಬ್ರೂಸ್ ಆ್ಯಂಡ್ ದ ಸ್ಪೈಡರ್ ಅಂತೇಳಿ ಒಂದು ಕಥೆ ಉಂಟು. ಬ್ರೂಸ್ ಎಂಬ ರಾಜ ಸೋತು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಅಂದರೆ ರಾಜಭ್ರಷ್ಟನಾಗಿ ಅಲ್ಲಿ ಒಂದು ಜೇಡ ಬಲ್ಲೆ ಕಟ್ಟೋದು ನೋಡ್ತಾನೆ. 10 ಸರ್ತಿ ಬೀಳ್ತದೆ, 11ನೇ ಸರ್ತಿ ಬಲ್ಲೆ ಕಟ್ಟಿ ವ್ಯಾಪಾರ ಶುರು ಮಾಡ್ತದೆ, ಗಿರಾಕಿಗಳನ್ನು ಹುಡುಕಿಕೊಂಡು. ಇದು ನೋಡಿ ಅವನಿಗೆ ಇದು ಆಯಿತು, ವಾಪಸ್ ಹೋಗಿ ರಾಜ ಗೆದ್ದ ಅಂತೇಳಿ ಒಂದು ಕತೆ. ನಿಮಗೆ ಕೆಲವರಿಗೆ ಗೊತ್ತಿರಬಹುದು, ಕೆಲವರಿಗೆ ಪಾಠದಲ್ಲಿ ಬಂದಿರಲೂಬಹುದು. ಆ ಬ್ರೂಸ್ ಆಗಲಿಕ್ಕೆ ನಾನು ಹೋಗಲಿಲ್ಲ, ನಾನು ಶೆಣೆಯಾಗಿಯೇ, ವೇಣುಗೋಪಾಲ್ ಶೆಣೆಯಾಗಿ ಇಲ್ಲಿದ್ದೆ ಅಷ್ಟೇ. ಮತ್ತು ಹಾಗೆ ನನ್ನ ಇದು ಆಯಿತು, ಕಂಫರ್ಟೇಬಲ್ ಜೀವನ ಮಾಡ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ತೃಪ್ತಿ ಇದೆ. ನನಗೆ ಒಳ್ಳೆಯ ಫ್ರೆಂಡ್ಸು, ಒಳ್ಳೆಯ ಸರ್ಕಲ್ಲು, ಮತ್ತು ಒಳ್ಳೆಯ ಆರೋಗ್ಯ, ಒಳ್ಳೆಯ ಮನೆಯವಳು. ಈಗ ನನಗೆ ಪ್ರಾಯ ಎಸೆಯವರ 4 ಕೋಟಿ 4 ಎಷ್ಟು 4 ಕೋಟಿ 4 ಕೋಟಿ ಮೀನ್ಸ್ 20. ಯು ಆರ್ ಒರಿಸ್ಸನ? ಕೋಡಿ ಇಸ್ 20. ಕೋಡಿ ಎ, ಹಾಂ, ಕೋಡಿ ಎ. 4 ಕೋಟಿ ಎ 4 ಅಂದರೆ 84 ವರ್ಷ ಈಗ ನನಗೆ. ಬಿಕಾಸ್ ಐ ವಾಸ್ ಇನ್ ಕೆಂಗೇರಿ ಡಿಸ್ಟ್ರಿಕ್ಟ್ ಫಾರ್ 6 months ವರ್ಕಿಂಗ್ ಇನ್ ಎ ಬ್ಯಾರೇಜ್. But the place was very nice because nothing was there, only forest, one barrage, construction of a barrage. ಅದು ಕೆಂಜೋರು ಡಿಸ್ಟ್ರಿಕ್ಟು. ಭದ್ರಕ್ನಿಂದ ಇದ್ದು, ಭದ್ರಕ್ನಿಂದ ಮತ್ತೆ ಬಸ್ಸಿನಲ್ಲಿ ಹೋಗಬೇಕು. ಮಹಾನದಿ ಸೆಕ್ಷನ್ ಇದರಲ್ಲಿ ಇದ್ದೆ ನಾನು. ನನಗೆ ಫುಡ್ಡು ಪ್ರಾಬ್ಲಮ್ ಆಯಿತು, ಇಲ್ಲದಿದ್ದರೆ ನಾನು ಅಲ್ಲೇ ನಿಲ್ತೇನೆ. ನನಗೆ ಈ ಕಾಡು ಇದು ಎಲ್ಲ ಅಂತೇಳಿದರೆ ಭಾಳ ಒಂದು ನಮೂನೆ ಖುಷಿಯಾಗೋದು.
ಅಷ್ಟು ಇದಿತ್ತು ಮಾಡಲಿಕ್ಕೆ ಅಂತೇಳಿ ಮಾಡಿದ್ದು, ಕಡೆಗೆ ಹೋಯ್ತಾಯಿತು. ಹಾಗೆ ಇವತ್ತು ನನ್ನನ್ನು ಗುರುತಿಸಿ ಈ ದಿನ ಪೇಸಲ್ಲ ಎಂಥದ್ದು ಆಲ್ ಇಂಡಿಯಾ ಅಸೋಸಿಯೇಷನ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಅಸೋಸಿಯೇಷನ್ ನನ್ನನ್ನು ಗುರುತಿಸಿ ಸನ್ಮಾನಿಸಿದ್ದಾರೆ. ನಿಮಗೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇನ್ನು ಸಭೆ ನನ್ನ 2 ಮಾತನ್ನು ಮುಗಿಸ್ತೇನೆ. ಸನ್ಮಾನವನ್ನು ಸ್ವೀಕರಿಸಿದ ಇಂಜಿನಿಯರ್ ಕೆ ವೇಣುಗೋಪಾಲ್ ಶೆಣೈಯವರಿಗೆ ಧನ್ಯವಾದಗಳು. ಮುಂದಕ್ಕೆ ಸಹಾಯಕ ಆಯುಕ್ತರಾದಂತಹ ಶ್ರೀ ಜುಬಿನ್ ಮಹಾಪಾತ್ರ ಇವರು ಸಭೆಯನ್ನು ಉದ್ದೇಶಿಸಿ 2 ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಮ್ಮೆಲ್ಲರಿಗೆ ನಮಸ್ಕಾರ, ಗುಡ್ ಈವ್ನಿಂಗ್. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗುವಂಥ ಮತ್ತು ನಮ್ಮ PWD AWE ನನ್ನ ಕೋವರ್ಕರ್ ಫ್ರೆಂಡ್ ಪ್ರಮೋದ್ ಅವರೇ, ಈ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಗಣಮಾನ್ಯರೇ, ವೇದಿಕೆ ಎದುರುಗಡೆ ಇರುವಂಥ ಎಲ್ಲ ಗಣಮಾನ್ಯರೇ, ವೇಣುಗೋಪಾಲ್ ಶೆಣೈ ಸರ್ ಅವರೇ, ತುಂಬ ಎಕ್ಸ್ಪೀರಿಯನ್ಸ್ ಇದೆ ಸರ್ಗೆ. ಸೊ ಅವರದ್ದು ಒಂದು ಸ್ಪೀಚ್ ತಾವು ನನಗೋಸ್ಕರ ಕಟ್ ಮಾಡಿಲ್ಲ ಅಂತಲೇ ಅಂದ್ಕೊಳ್ತೀನಿ, ಬಿಕಾಸ್ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಅವರ ಒಂದು ಎಕ್ಸ್ಪೀರಿಯನ್ಸ್ದು ಸಾಗರ. ಸೊ ಆ ಎಲ್ಲ ಎಕ್ಸ್ಪೀರಿಯನ್ಸ್, ಆ ಅನುಭವನ ನಮಗೆ ಕಲಿಬೇಕು ಆ್ಯಕ್ಚುಲಿ, ಟು ಬಿ ಆನೆಸ್ಟು. ಸೊ ನನ್ನ ಒಂದು ಮೀಟಿಂಗ್ ಬಂದುಬಿಟ್ಟಿದೆ, ಅದಕ್ಕೆ ನಾನು ಜಾಸ್ತಿ ಎಲ್ಲೂ ಉದ್ದ ಮಾತಾಡೋದಿಲ್ಲ, ಭಾಳ ಸಂಕ್ಷಿಪ್ತವಾಗಿ ಇಡ್ತೀನಿ. ನಮ್ಮ ಮಾನ್ಯ ಶಾಸಕರು ಕೂಡ ಭಾಳ ಚೆನ್ನಾಗಿ ಇಂಜಿನಿಯರ್ಸ್ ಕಡೆಯಿಂದ, ನಾನು ಕೂಡ ಒಂದು ಒಬ್ಬರು ಇಂಜಿನಿಯರ್, ಇವರು ಪ್ರಮೋದ್ ಅವರು ಹೇಳಿದರು. ಸೊ ಇಂಜಿನಿಯರ್ಸ್ ಕಡೆಯಿಂದ ಸಮಾಜಕ್ಕೆ ಇರುವಂಥ ಅಪೇಕ್ಷೆಗಳು ಒಂದು ಭಾಳ ಚೆನ್ನಾಗಿ ಅವರು ಎಕ್ಸ್ಪ್ರೆಸ್ ಮಾಡಿದರು, ತಮ್ಮ ಮುಂದೆ ಇಟ್ಟಿದ್ದರು ನಮ್ಮ ಮಾನ್ಯ ಶಾಸಕರು. ನಾನೇ ಸ್ವಲ್ಪ ಹಿಂದೆ ಹೋಗಿ ಒಂದು ಇಂಜಿನಿಯರಿಂಗ್ದು ಕೆಲವು ಇಂಟ್ರೆಸ್ಟಿಂಗ್ ಇತಿಹಾಸ ಬಗ್ಗೆ ಬಯಸ್ತೀನಿ. ಯಾಕಂದ್ರೆ ನಮ್ಮ ಡೈರೆಕ್ಟರ್ ಸಾಹೇಬರು ಅವಾಗ ಫ್ಯೂಚರ್ ನಿಮ್ಮ ಇತಿಹಾಸಕ್ಕೆ ಆಫ್ ಇಂಜಿನಿಯರಿಂಗ್ ಸ್ವಲ್ಪ ಒಂದು ಐಡಿಯಾ ಇರಬೇಕು ಚೂರು. ಮತ್ತು ಅದೇ ಡೈರೆಕ್ಟರ್ ಸಾಹೇಬರು ನಾನು ಇಂಜಿನಿಯರಿಂಗ್ ಫಸ್ಟ್ ಡೇ ಕಾಲೇಜಲ್ಲಿ ಫಸ್ಟು ಕ್ಲಾಸಲ್ಲಿ ಅವರು 2 ವಾಕ್ಯ ಹೇಳಿದರು, ಅದನ್ನು ನಾನು ತಮ್ಮೊಂದಿಗೆ ಹಂಚ್ಕೊಳ್ತೀನಿ. ಫಸ್ಟ್ ಅವರೊಂದು ಪ್ರಶ್ನೆ ಕೇಳಿದರು, ಹೂ ಈಸ್ ಆನ್ ಇಂಜಿನಿಯರ್ ಅಂತ. ಯಾರೊಬ್ಬರು ಆನ್ಸರ್ ಕೊಡ್ತೀರಾ? ಎಲ್ಲರೂ ಇದ್ರಿ ಇಲ್ಲಿ, ಪ್ರೈವೇಟ್ ಇಂಜಿನಿಯರ್ಸು, ಗೌರ್ಮೆಂಟ್ ಇಂಜಿನಿಯರ್ಸು, ನಾನು ಕೂಡ ಇಂಜಿನಿಯರು, ಇವರು ನಿತಿನ್ ಕೂಡ ನಮ್ಮ ರೆವಿನ್ಯೂ ಸ್ಟಾಫ್, ಅವರು ಕೂಡ ಇಂಜಿನಿಯರು. ಸೊ ಎನಿಬಡಿ ವಾಂಟ್ಸ್ ಟು ಟೆಲ್ ಹೂ ಈಸ್ ಆನ್ ಇಂಜಿನಿಯರ್? ಇಂಜಿನಿಯರ್ ಅಂತ ಹೇಳಿದ್ರೆ ಯಾರು? ಅಭಿಲಾಷ್ ಅವರೇ. ಸೊ ಅವರ ಆನ್ಸರ್ ಏನು ಹೇಳಿದ್ರು ಅದನ್ನು ನಾನು ಹೇಳ್ತೀನಿ. ಯಾರು ಮನುಷ್ಯ ಸಮಾಜದ ಕನಸುಗಳಿಗೆ ಆಕಾರ ಕೊಡ್ತಾರೆ, ರೂಪ ಕೊಡ್ತಾರೆ, ಅವರು ಇಂಜಿನಿಯರ್. ದಿ ಪರ್ಸನ್ ಹೂ ಗಿವ್ಸ್ ಶೇಪ್ ಟು ದ ಡ್ರೀಮ್ ಆಫ್ ಸೊಸೈಟಿ ಇಸ್ ಆನ್ ಇಂಜಿನಿಯರ್. ಸೆಕೆಂಡ್ ಪ್ರಶ್ನೆ ಏನು ಅಂತ ಹೇಳಿದರೆ, ವಾಟ್ ಈಸ್ ದಿ ಹಿಸ್ಟ್ರಿ ಆಫ್ ಇಂಜಿನಿಯರಿಂಗ್? ಇಂಜಿನಿಯರಿಂಗ್ ಒಂದು ವಿಚಾರ ಅಂತ, ಒಂದು ಐಡಿಯಾ, ಅದರದ್ದು ಇತಿಹಾಸ ಏನು ಅಂತ ಕೇಳಿದರೆ ಅವರೇನು ಹೇಳಿದರು, ಹಿಸ್ಟ್ರಿ ಆಫ್ ಇಂಜಿನಿಯರಿಂಗ್ ಇಸ್ ಹಿಸ್ಟ್ರಿ ಆಫ್ ಹ್ಯೂಮನ್ ಕೈಂಡ್. ಈ ಮಾನವ ಇತಿಹಾಸನೇ ಇಂಜಿನಿಯರಿಂಗ್ ಇತಿಹಾಸ ಅಂತ. ಯಾಕೆ ಅಂತ ಕೂಡ ನಾನು ಹೇಳ್ತೀನಿ. ತಾವು ಎಲ್ಲರೂ ಕೇಳಿರಬಹುದು, ಮೊಹೆಂಜೊದಾರ ಮತ್ತು ಹರಪ್ಪ ಬಗ್ಗೆ ಕೇಳಿದಿರಾ? ತಾವು ಎಲ್ಲರೂ ಕೇಳಿದಿರಿ. ಇಡೀ ನಮ್ಮ ಪ್ರಪಂಚದ ಇತಿಹಾಸದಲ್ಲಿ ಅದ್ಭುತ ಒಂದು 2 ನಗರಗಳು ಹೇಳಿದರೆ ಮೊಹೆಂಜೊದಾರ ಮತ್ತು ಹರಪ್ಪ. ಕೆಲವು ಐತಿಹಾಸಿಕರು ಹೇಳ್ತಾರೆ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಅತಿ ಹಳೆಯ ಹೇಳಿದರೆ ಒಂದು ಯಶಸ್ವಿಯಾಗಿ ನಿರ್ಮಿಸುವ ಒಂದು ಸಿಟಿ ಅಥವಾ ನಗರ ಹರಪ್ಪ ಮೊಹೆಂಜೊದಾರ. ಅದನ್ನು ಎಲ್ಲಿ ಇದೆ? ವಿಚ್ ಕಂಟ್ರಿ? ನಮ್ಮ ಭಾರತ ವರ್ಷದಲ್ಲಿ, ಅಖಂಡ ಭಾರತ ವರ್ಷದ್ದು ಪಾಠದು. ಅದು ಆಯಿತು ಒಂದು ಕನಿಷ್ಠ ನಾನು ಹೇಳೋದು ಒಂದು 4500 ಅಥವಾ 5000 ವರ್ಷಗಳ ಹಿಂದೆ
ರಚನೆ ಆಯಿತು. ಯಾರು ಮಾಡಿದ್ರು ಅದನ್ನು? ಆವಾಗ ಇಂಜಿನಿಯರಿಂಗ್ ಡಿಗ್ರಿ ಇರಲಿಲ್ಲ, ಬಟ್ ಇಂಜಿನಿಯರಿಂಗ್ ನಾಲೆಜ್ ಇತ್ತು. ಡಿಫ್ರೆನ್ಸ್ ಇದೆ, ವ್ಯತ್ಯಾಸ ಇದೆ. ನನಗೆ ಇಂಜಿನಿಯರಿಂಗ್ ಡಿಗ್ರಿ ಇರಬಹುದು, ಬಟ್ ಇವತ್ತು ಒಂದು ಇಂಜಿನಿಯರಿಂಗ್ ಪ್ರಶ್ನೆ ಕೇಳಿದ್ರೆ ನನಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಇಂಜಿನಿಯರಿಂಗ್ ಡಿಗ್ರಿ ಪಡೆದುಕೊಂಡವರು ಮತ್ತು ಇಂಜಿನಿಯರಿಂಗ್ ಯಾರು ಆ್ಯಕ್ಚುಲಿ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇರೋರು, ಅದರ ಮಧ್ಯೆ ವ್ಯತ್ಯಾಸ ಇದೆ. ಸೊ ದ್ಯಾಟ್ ಈಸ್ ದಿ ಡಿಫ್ರೆನ್ಸ್ ವಿ ನೀಡ್ ಟು ರಿಯಲೈಸ್. ಬಿಕಾಸ್ ಮಾನ್ಯ ಶಾಸಕರು ಹೇಳಿದಂತೆ ನಾಳೆ ಹೋಗಿ ಇದು ಎಲ್ಲ ಟೌನ್ ಪ್ಲ್ಯಾನಿಂಗ್ ಆಗಬೇಕು, ನಮ್ಮ ಜನಸಂಖ್ಯೆ ಯಾವಾಗಲೇ ಕಡಿಮೆ ಆಗೋದಿಲ್ಲ, ಇನ್ನೂ ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವರಿಗೆಲ್ಲರಿಗೆ ಅದೇ ನಮ್ಮ ಹತ್ರ, ಬಟ್ ಲ್ಯಾಂಡ್ ರಿಸೋರ್ಸಸ್ಸು, ನಮ್ಮ ಜಮೀನು ಜಾಸ್ತಿ ಆಗೋದಿಲ್ಲ, ಅದನ್ನು ಫಿಕ್ಸ್ಡು. ಸೊ ವಿದಿನ್ ದಟ್ ಲಿಮಿಟೆಡ್ ಲ್ಯಾಂಡ್ ರಿಸೋರ್ಸ್ ನಮ್ಮ ಹೆಚ್ಚು ಆಗ್ತಾ ಇರುವಂಥ ಜನಸಂಖ್ಯೆಗೆ ನಾವು ಹೇಗೆ ಮ್ಯಾನೇಜ್ ಮಾಡೋದು, ಹೌ ಟು ಗಿವ್ ದೆಮ್ ಸ್ಪೇಸ್ ಫಾರ್. ಅವರು ಈಗ ಪ್ರಮೋದ್ ಅವರು ಹೇಳ್ತಿದ್ದಾರೆ ನಮ್ಮ ಅಸೋಸಿಯೇಷನ್ಗೆ ಒಂದು ತಾವು ಜಾಗ ಕೊಡಿ. ಹೌ ಟು ಮ್ಯಾನೇಜ್ ದಿಸ್? ನಾಳೆ ಹೋಗಿ ನಮಗೆ ಇನ್ನೂ ಜಾಸ್ತಿ ಮನೆ ಬೇಕಾಗುತ್ತೆ, ನಾಳೆ ಹೋಗಿ ನಮಗೆ ಇನ್ನೂ ಜಾಸ್ತಿ ಇರಿಗೇಷನ್ ಕೆನಲ್ಸ್ ಬೇಕಾಗತ್ತೆ, ನೀರಾವರಿ. ನಾಳೆ ಹೋಗಿ ನಮಗೆ ಇನ್ನೂ ಜಾಸ್ತಿ ಟ್ರೈನ್ಸ್ ಬೇಕಾಗುತ್ತೆ, ಮೆಟ್ರೋಸ್ ಬೇಕಾಗುತ್ತೆ. ವಿ ನೀಡ್ ಮೋರ್ ಹಾಸ್ಪಿಟಲ್ಸ್, ವಿ ನೀಡ್ ಮೋರ್ ಕಾಲೇಜಸ್ಸು. ಬಟ್ ಜಮೀನು ನಮ್ಮ ಹತ್ರ ಲ್ಯಾಂಡ್ ರಿಸೋರ್ಸಸ್ ಫಿಕ್ಸ್ಡ್. ಸೊ ಈ ಥರ ಪ್ರಾಬ್ಲಮ್ಸ್ಗಳು ಯಾರು ಸಾಲ್ವ್ ಮಾಡ್ತಾರೆ? ಪರಿಹಾರ ಕೊಡುವರು ಯಾರು? ಇಂಜಿನಿಯರ್ಸು. ವಿದೌಟ್ ಇಂಜಿನಿಯರ್ಸ್ ವಿ ಕ್ಯಾನಾಟ್ ಸಾಲ್ವ್ ದೀಸ್ ಪ್ರಾಬ್ಲಮ್ಸ್. ಈಗ ಎಲ್ಲ ಕಡೆ ತಾಪಮಾನ ವೃದ್ಧಿ ಆಗ್ತಾ ಇದೆ, ಹವಾಮಾನ ಬದಲಾವಣೆ ಆಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಹೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಈ ಸತಿ ತಾವು ಎಲ್ಲರೂ ನೋಡಿದ್ರಿ, ವಾಡಿಕೆಗಿಂತ ಎಷ್ಟು ಒಂದು ಜಾಸ್ತಿ ಮಳೆ ಬಂತು. ವಿ ಹ್ಯಾಡ್ ಅ ವೆರಿ ಡಿಫಿಕಲ್ಟ್ ಟೈಮ್ ಮ್ಯಾನೇಜಿಂಗ್. ಅದು ಎಲ್ಲ ಯಾಕೆ? ಇಟ್ಸ್ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್. ಅದನ್ನು ಹೇಗೆ ಕಂಟ್ರೋಲ್ ಮಾಡ್ತೀವಿ? ಇಟ್ ಇಸ್ ಥ್ರೂ ಗ್ರೀನ್ ಎನರ್ಜಿ. ಯಾರು ಗ್ರೀನ್ ಎನರ್ಜಿ ತೊಗೊಂಡು ಬರ್ತಾರೆ? ಇಂಜಿನಿಯರ್ಸು. ನಮ್ಮ ಇಡೀ ಪ್ರಪಂಚದಲ್ಲಿ ಒಂದು ಕನಿಷ್ಠ ವೆಚ್ಚದಲ್ಲಿ, ಕಡಿಮೆ ವೆಚ್ಚದಲ್ಲಿ ಚಂದ್ರಗೆ ಕಳಿಸಿ ಒಂದು ಯಶಸ್ವಿಯಾಗಿ ಪ್ರೋಗ್ರಾಮ್ ಮಾಡಿರುವಂಥ ರಾಷ್ಟ್ರ ಹೇಳಿದ್ರೆ ನಮ್ಮ ಭಾರತ ವರ್ಷ. ಇಟ್ಸ್ ಅದನ್ನು ನಮಗೆ ಹೆಮ್ಮೆ ಪಡಬೇಕು. ವಿ ಶುಡ್ ನೋ ದಿಸ್ ಫ್ಯಾಕ್ಟ್ಸು. ಕನಿಷ್ಠ ಇಷ್ಟು ಒಂದು ಕಡಿಮೆ ವೆಚ್ಚದಲ್ಲಿ ಯಾರೂ ಸಹ ಮಾಡಿಲ್ಲ. ಅಮೆರಿಕನೂ ಮಾಡಿಲ್ಲ, ರಷ್ಯಾನೂ ಮಾಡಿಲ್ಲ. 1969 ವಿಕ್ರಮ್ ಸಾರಾಭಾಯಿ ಅವರು ಕೂಡ ಇಂಜಿನಿಯರು. ಸ್ಪೇಸ್ ಪ್ರೋಗ್ರಾಮ್ದು ಇಲ್ಲಿ ನಮ್ಮ ಭಾರತ ವರ್ಷದಲ್ಲಿ ಶುರು ಮಾಡಿದರು 1969ದಲ್ಲಿ. ಬರೀ ಒಂದು 50 ವರ್ಷ ಒಳಗೆ ನಾವೇ ವಿ ಆರ್ ಅ ಸ್ಪೇಸ್ ಸೂಪರ್ ಪವರ್. ದಟ್ ಈಸ್ ದಿ ಪ್ರೂಫ್ ಫಾರ್ ಇಂಜಿನಿಯರ್ಸ್ ಒಂದು ಏನಂತ ಕಾನ್ಸೆಪ್ಟು, ಅದನ್ನು ಒಂದು ಒಳ್ಳೆಯ ಉದಾಹರಣೆ. ನಮ್ಮ ಇಡೀ ಪ್ರಪಂಚದಲ್ಲಿ ಬ್ಯಾಂಗ್ಳೂರ್ ಸಿಟಿ, ನಮ್ಮ ಕರ್ನಾಟಕದು ಬ್ಯಾಂಗ್ಳೂರ್ ಸಿಟಿ ಒಂದು ಸ್ಟಾರ್ಟಪ್ ಕ್ಯಾಪಿಟಲ್ ಅಂತ ಹೆಸರು ಹೊಂದಿದೆ. ಇಟ್ ಈಸ್ ಅಗೇನ್ ಬಿಕಾಸ್ ಆಫ್ ಇಂಜಿನಿಯರ್ಸು. ತಾವು ಈಗ ಯಾರ್ಯಾರು ಬ್ಯಾಂಗ್ಳೂರ್ ಹೋಗಿ ಬರ್ತೀರಿ, ಬ್ಯಾಂಗ್ಳೂರಲ್ಲಿ ನೋಡಿರ್ಬೋದು ತಾವು, ಓಲಾ ಇದೆ, ಊಬರ್ ಇದೆ. ಮೊದಲೇ ಎಲ್ಲ ನಾನೇ ಕೂಡ ಚಿಕ್ಕಿದ್ದಾಗ, ಈಗ ತುಂಬ ಏಜ್ ಆಗಿದೆ ಅನಿಸುತ್ತೆ, ಅದೆಲ್ಲ ಹೋಲಿಸಿದ್ರೆ ನಾನು ಚಿಕ್ಕ ಇದ್ದಾಗ ಒಂದು ಟ್ಯಾಕ್ಸಿ ಹೈರ್ ಮಾಡಲಿಕ್ಕೆ ಭಾಳ ಕಷ್ಟ ಆಯಿತು, ಹೌದಲ್ವಾ? ಎಲ್ಲರೂ ನೋಡಿರ್ಬೋದು. ಒಂದು 2000-3000 ರುಪೀಸ್ ಆವಾಗ ಟೈಮ್ದಲ್ಲಿ ಕೊಟ್ಟರೆ ಕೂಡ ಗಾಡಿ ಸಿಗ್ತಾ ಇರಲಿಲ್ಲ. ಈಗ ನಾವೇ ಒಂದು ಮೊಬೈಲ್ದಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿ ಬುಕ್ ಮಾಡಿದರೆ ಒಂದು 100 ರೂಪಾಯಿ 200 ರೂಪಾಯಿಗೆ ಒಂದು ಆಟೋ ಸಿಗುತ್ತೆ. ಬೈಕ್ನೂ ಸಿಗ್ತಾ ಇದೆ ಬ್ಯಾಂಗ್ಳೂರಲ್ಲಿ. ಬೈಕ್ ತೊಗೊಂಡು ಬರ್ತಾರೆ, ನಿಮಗೆ ಕರ್ಕೊಂಡು ಹೋಗ್ತಾರೆ. ಸೊ ಹೂ ಹ್ಯಾಸ್ ಮೇಡ್ ಇಟ್ ಪಾಸಿಬಲ್? ಎಗೇನ್ ಇಂಜಿನಿಯರ್ಸು. ಸೊ ಅದಕ್ಕೆ ನಮ್ಮ ಡೈರೆಕ್ಟರ್ ಸಾಹೇಬರು ಏನು ಹೇಳಿದ್ರು, ಮತ್ತು ನಾನು ಅಲ್ಲಿಂದನೇ ಶುರು ಮಾಡಿದೆ. ಇಂಜಿನಿಯರ್ಸ್ ಆರ್ ದೋಸ್ ಹೂ ಗಿವ್ ಶೇಪ್ ಟು ಹ್ಯೂಮನ್ ಡ್ರೀಮ್ಸ್. ನಮ್ಮ ಕನಸುಗಳಿಗೆ ಆಕಾರ ಕೊಡುವವರು ಇಂಜಿನಿಯರ್ಸು. ಅದನ್ನು ನಾವೇ ಮರೆತಬಾರದು. ಮತ್ತು ನಮ್ಮ ಸರ್ಕಾರಿ ಸಿಸ್ಟಮ್ದಲ್ಲಿ ಕೂಡ ಯಾವುದೋ ಒಂದು ಪ್ರಾಜೆಕ್ಟ್ ಇರಲಿ, ಇವರು ಪ್ರಮೋದ್ಗೆ ನಾನೇ ತುಂಬ ಜೀವ ತಿಂತಾ ಇದ್ದೀನಿ, ಹಿಂದೆ ಬಿದ್ದಿದ್ದೀನಿ. ಎವ್ರಿ ಡೇ ಆಲ್ಮೋಸ್ಟ್ ಐ ಕಾಲ್ ಹಿಮ್. ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳು ಅವರು ಪ್ಲ್ಯಾನ್ ಮಾಡಿಕೊಡಿ. ನಮ್ಮ ಇಂಜಿನಿಯರ್ಸ್ಗಳು ಪ್ಲ್ಯಾನ್ ಮಾಡದೆ, ಎಸ್ಟಿಮೇಟ್ ಮಾಡದೆ, ಡಿಸೈನ್ ಮಾಡದೆ ಯಾವುದೋ ಒಂದು ಪ್ರಾಜೆಕ್ಟ್ ಸಾಧ್ಯ ಇರೋದಿಲ್ಲ. ಇನ್ಫ್ಯಾಕ್ಟ್ ನಮಗೆ ಒಂದು ಪ್ರಾಜೆಕ್ಟ್ ಮಾಡಿಕೊಟ್ರೆ ಕೂಡ ಅದನ್ನು ಇನಾಗ್ರೇಟ್ ಮಾಡೋಕ್ಕೆ ನಾವು ಹೆದರ್ತಾ ಇರ್ತೀವಿ. ಇಂಜಿನಿಯರ್ಸ್ ಬರಲಿ, PWD ಅವರು ಬರಲಿ, ಸರ್ಟಿಫೈ ಕೊಡಲಿ, ಇದು ಸೇಫ್ ಇದೆ ಅಂತ. ಸೊ ದ್ಯಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಇಂಜಿನಿಯರ್ಸ್ ಇವನ್ ಇನ್ ಗೌರ್ಮೆಂಟ್ ಸಿಸ್ಟಮ್. ನಮ್ಮ ಸರ್ಕಾರಿ ಸಿಸ್ಟಮ್ದಲ್ಲಿ ಕೂಡ ಭಾಳ ಒಂದು ಪ್ರಮುಖತೆ ಇರ್ತವೆ ನಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗಳಿಗೆ. ಶಾಸಕರು ಕೂಡ ಹೇಳಿದರು, ಎಷ್ಟು ಒಂದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಸ್ ಒಂದು ಗೌರ್ಮೆಂಟಲ್ಲಿ ಇದೆ ಅಂತ ಹೇಳಿದ್ರೆ ಅದೆಲ್ಲ ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ. ತುಂಬ ಡಿಪಾರ್ಟ್ಮೆಂಟ್ಸ್ಗಳಿವೆ, ಬಟ್ ದೇ ಆರ್ ಡೂಯಿಂಗ್ ಸಮ್ ವರ್ಕ್. ಅವರದ್ದು ಒಂದೊಂದು ಚಿಕ್ಕ ಅವರದ್ದು ಒಂದೊಂದು ಕಾಂಟ್ರಿಬ್ಯೂಷನ್ ಇದೆ. ಫಾರ್ ಎಕ್ಸಾಂಪಲ್ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಬೇರೆ ಕಾಂಟ್ರಿಬ್ಯೂಷನ್, PWD ಡಿಪಾರ್ಟ್ಮೆಂಟ್ ಬೇರೆ ಕಾಂಟ್ರಿಬ್ಯೂಷನ್. ಸೊ ಅದು ಎಲ್ಲ ನಮಗೆ ಸ್ವಲ್ಪ ತಿಳ್ಕೊಬೇಕು. ಬಿಕಾಸ್ ನಮ್ಮ ಸರ್ಕಾರಿ ಸಿಸ್ಟಮ್ಗೆ ಯಾರು ಬರ್ತಾರೆ ಇಂಜಿನಿಯರ್ಸು ಎಸ್ಪೆಷಲಿ, ಅದು ಈ ಒಂದು ಭಾಳ ಒಳ್ಳೆಯ ಮುಹೂರ್ತ ಇದು ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ. ಕೆಲವೊಮ್ಮೆ ದೇ ಡೂ ಅ ವೆರಿ ಥ್ಯಾಂಕ್ಲೆಸ್ ಜಾಬ್, ಹೌದಲ್ವಾ? ಇಟ್ಸ್ ಅ ವೆರಿ ಥ್ಯಾಂಕ್ಲೆಸ್ ಜಾಬ್. ಯಾಕೆಂದರೆ ಅವರು ಹಿಂದೆ ಇರ್ತಾರೆ, ಡಿಸೈನ್ ಮಾಡ್ತಾರೆ, ಎಕ್ಸಿಕ್ಯೂಷನ್ ಮಾಡ್ತಾರೆ, ಯಾರಿಗೆ ಕಾಣೋದಿಲ್ಲ ಅಷ್ಟು ಸ್ಪಷ್ಟವಾಗಿ. ತುಂಬ ಅವರ ಮೇಲೆ ಕೂಡ ಒತ್ತಡ ಇರ್ತದೆ ಟು ಎಸ್ಪೆಷಲಿ ನಮ್ಮ ದೇಶದಲ್ಲಿ ನಾವೇ ಒಂದು ಪ್ರಗತಿಶೀಲ ರಾಷ್ಟ್ರ, ವಿ ಆರ್ ಎ ಡೆವಲಪಿಂಗ್ ಕಂಟ್ರಿ. ನಾನೇ ಎಲ್ಲೂ ಸಹ ಹೋಗಿದ್ರೆ ಇದನ್ನೇ ಹೇಳ್ತಾ ಇದ್ದೀನಿ. 1947 1947ದಲ್ಲಿ ನಮಗೆ ಸ್ವತಂತ್ರ ಸಿಗಿತ್ತು. ನಮ್ಮ ಹತ್ರ ಏನೂ ಇರಲಿಲ್ಲ. ವಿ ಡಿಡ್ ನಾಟ್ ಹ್ಯಾವ್ ಎನಿಥಿಂಗ್. ಊಟ ಇರಲಿಲ್ಲ, ನಮ್ಮ ಹತ್ರ ತಿಂಡಿ ಇರಲಿಲ್ಲ, ನಮ್ಮ ಹತ್ರ ಮೆಡಿಸಿನ್ ಇರಲಿಲ್ಲ, ನಮ್ಮ ಹತ್ರ ಸ್ಕೂಲ್ ಇರಲಿಲ್ಲ, ನಮ್ಮ ಹತ್ರ ಆಸ್ಪತ್ರೆ ಇರಲಿಲ್ಲ. ಒಂದು ಅಪೇಕ್ಷೆ ಎಷ್ಟು ಇತ್ತ, ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳಿದರೆ 32 ಇಯರ್ಸು. 30 ವರ್ಷ ಆಗಿದ್ರೆ ಇವರು ಸಾಯ್ಲಿಕ್ಕೆ ಆಗಿದ್ದಾರೆ ಅಂತ ಹೇಳ್ತಿದ್ರು. ಬಿಕಾಸ್ ನಮ್ಮ ಹತ್ರ ಮೆಡಿಕಲ್ ಸಿಸ್ಟಮ್ ಇರಲಿಲ್ಲ. ನಮ್ಮದು ತಪ್ಪು ಇರಲಿಲ್ಲ, ಅದು ಬ್ರಿಟಿಷರ್ದು ತಪ್ಪು.
ಲೂಟಿ ಮಾಡಿ ಹೋದರು. ವಿದಿನ್ 76 ಇಯರ್ಸು, ಬರೀ ಒಂದು 76 ವರ್ಷಗಳಲ್ಲಿ ನಾವೇ ವಿ ಆರ್ ಎ ಸೂಪರ್ ಪವರ್. ವಿ ಆರ್ ಎನ್ ಇಂಜಿನಿಯರಿಂಗ್ ಸೂಪರ್ ಪವರ್, ವಿ ಆರ್ ಎ ನ್ಯೂಕ್ಲಿಯರ್ ಸೂಪರ್ ಪವರ್, ನಾವೇ ಒಂದು ಮಿಲಿಟರಿ ಸೂಪರ್ ಪವರ್. ಸೊ ಅದನ್ನು ನಮಗೆ ಸ್ವಲ್ಪ ಗಮನಕ್ಕೆ ಇಡಬೇಕು. ಕೆಲವು ಕಡೆ ಆಬ್ವಿಯಸ್ಲಿ ವಿ ಹ್ಯಾವ್ ಚಾಲೆಂಜಸ್, ಇಲ್ಲಿ ಈಗಲೂ ಕೂಡ ತೊಂದರೆಗಳಿವೆ, ಈಗಲೂ ಕೂಡ ಸವಾಲುಗಳಿವೆ. ಬಟ್ ತುಂಬ ಈ ಥರ ಸವಾಲುಗಳು, ತುಂಬ ಈ ಥರ ತೊಂದರೆಗಳು ನಾವೇ ಎದುರಿಸ್ಕೊಂಡು ಬಂದಿದ್ದೀವಿ, ಮತ್ತು ನಾವೇ ಸಾಲ್ವ್ ಮಾಡಿಕೊಂಡು ಬಂದಿದ್ದೀವಿ, ಇನ್ನು ಮುಂದೆ ಕೂಡ ಮಾಡ್ತೀವಿ. ಸೊ ಅದಕ್ಕೆ ಸ್ವಲ್ಪ ಈ ಇತಿಹಾಸ ನಮಗೆ ಗೊತ್ತಿರಬೇಕು. ವಿ ಶುಡ್ ನೋ ನಮ್ಮ ಜರ್ನಿ ಎಷ್ಟು ಒಂದು ಕಷ್ಟಪಟ್ಟು ನಮ್ಮ ಹಿರಿಯರು, ನಮ್ಮ ಮುಂದೆ ಬರುವವರೆಲ್ಲ ಮಾಡಿಕೊಂಡು ಹೋಗಿದ್ದಾರೆ. ಅದನ್ನು ನಮ್ಮ ಗಮನಕ್ಕೆ ಇದ್ದರೆ ಇನ್ನು ಮುಂದೆ ನಮಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ವಿಲ್ ಹ್ಯಾವ್ ಕರೇಜ್, ನಮಗೆ ಧೈರ್ಯ ಇರುತ್ತೆ, ನಮಗೆ ಆತ್ಮವಿಶ್ವಾಸ ಇರುತ್ತೆ, ನಾವೇ ಮುಂದೆ ಕೂಡ ಇನ್ನೂ ಒಳ್ಳೆಯ ಕೆಲಸ ಮಾಡ್ಬೋದು ಅಂತ. ಸೊ ಈಗ ತಾವು ಎಲ್ಲರೂ ಬಟ್ ಜಾಸ್ತಿ ಏನು ಹೇಳೋದಿಲ್ಲ, ಬಿಕಾಸ್ ಯು ಆಲ್ ನೋ ವಿಶ್ವೇಶ್ವರಯ್ಯ ಅವರದು ಜನ್ಮದಿನ ನಿನ್ನೆ ಇತ್ತು. ಸೊ ಅದನ್ನು ನಾವೇ ನಮ್ಮ ದೇಶದಲ್ಲಿ ಒಂದು ಇಂಜಿನಿಯರಿಂಗ್ ಡೇ ಅಂತ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ವಿಶ್ವೇಶ್ವರಯ್ಯ ಸಾಹೇಬರು ಹೇಳಿದರೆ ಅವರು ಇಡೀ ಪ್ರಪಂಚದಲ್ಲಿ ಒನ್ ಆಫ್ ದಿ ಬೆಸ್ಟ್ ಇಂಜಿನಿಯರ್ಸ್ ಅಂತ ಹೇಳ್ತೀವಿ. ಇಡೀ ಪ್ರಪಂಚದಲ್ಲಿ ಶ್ರೇಷ್ಠ ಇಂಜಿನಿಯರ್ ಇದ್ದರೆ ವಿಶ್ವೇಶ್ವರಯ್ಯ ಅವರು. ಬರೀ ಇಂಜಿನಿಯರಿಂಗ್ ಬಗ್ಗೆ ಅಲ್ಲ, ಅವ್ರದ್ದು ನಮ್ಮ IAS ಪ್ರೋಗ್ರಾಮ್ದಲ್ಲಿ ಟ್ರೈನಿಂಗ್ದಲ್ಲಿ ಒಂದು ಎಥಿಕ್ಸ್ ಬಗ್ಗೆ, ನೈತಿಕತೆ ಬಗ್ಗೆ ಒಂದು ಕೋರ್ಸ್ ಇದೆ. ಹೇಗೆ ಮನಸ್ಸಾಕ್ಷಿ ಇಡಬೇಕು, ಸ್ವಲ್ಪ ಎಥಿಕ್ಸು, ಮೊರಾಲಿಟಿ ಬಗ್ಗೆ ಒಂದು ಕೋರ್ಸ್ ಇದೆ. ಅದರಲ್ಲಿ ಕೂಡ ಪ್ರಥಮ ಉದಾಹರಣೆ, ಮೊದಲಿನ ಉದಾಹರಣೆ ವಿಶ್ವೇಶ್ವರಯ್ಯ ಅವರದ್ದು ಕೊಡ್ತಾರೆ. ವಿಶ್ವೇಶ್ವರಯ್ಯ ಅವರು ಆಫೀಸ್ದಲ್ಲಿ ಇರುವಂಥ ಕ್ಯಾಂಡಲ್, ಆವಾಗ ಲೈಟ್ ಕಟ್ ಆಗ್ತಾ ಇತ್ತು, ಇಷ್ಟು ಒಂದು ಒಳ್ಳೆಯ ವಿದ್ಯುತ್ ಸರಬರಾಜು ಇರಲಿಲ್ಲ. ಅವರ ಆಫೀಸಲ್ಲಿ ಇರುವಂಥ ಕ್ಯಾಂಡಲ್ ಅವರು ಮನೆ ಆಫೀಸ್, ಹೋಮ್ ಆಫೀಸಲ್ಲಿ ಬಳಸ್ತಾ ಇರಲಿಲ್ಲ. ಅವರು ಹೇಳ್ತಾ ಇದ್ರು ಇದು ಗೌರ್ಮೆಂಟ್ ಕ್ಯಾಂಡಲ್, ನಾನು ಯೂಸ್ ಮಾಡಲ್ಲ, ನನ್ನ ಜೇಬುವಿಂದ ದುಡ್ಡು ಹಾಕ್ಕೊಂಡು ಅದನ್ನು ಕ್ಯಾಂಡಲ್ ತಂದು ಯೂಸ್ ಮಾಡ್ತೀನಿ. ಸೊ ಹೀ ಈಸ್ ಅ ಗ್ರೇಟ್ ಮ್ಯಾನ್, ನಾಟ್ ಓನ್ಲಿ ಫಾರ್ ಇಂಜಿನಿಯರಿಂಗ್ ಬಟ್ ಆಲ್ಸೋ ಫಾರ್ ಹಿಸ್ ಎಥಿಕಲ್ ಸ್ಟ್ಯಾಂಡರ್ಡ್ಸ್. ಅವರು ಒಂದು ನೈತಿಕತೆ ಒಂದು ಸ್ಟ್ಯಾಂಡರ್ಡ್ ಹೀ ಸೆಟ್. ಮತ್ತು ಅವ್ರದ್ದು ಕೆಲವು ಫೇಮಸ್ ವರ್ಕ್ಸ್ ಅಂತ ಕೇಳಿದರೆ, ನನಗೆ ಮಕ್ಕಳು ಭೇಟಿ ಮಾಡಲಿಕ್ಕೆ ಬಂದಿದ್ದರು. ನಾನು ಕೇಳಿದೆ ವೈ ಇಸ್ ಮಿಸ್ಟರ್ ವಿಶ್ವೇಶ್ವರಯ್ಯ ಫೇಮಸ್. ಅವರು ಹೇಳಿದ್ರು KRS ಡ್ಯಾಮ್ ಅಂತ. ಕೇಳಿದಿರಾ KRS ಡ್ಯಾಮ್ ಬಗ್ಗೆ? ಅದೊಂದು ಅದ್ಭುತವಾದ ಡ್ಯಾಮ್. ಬಟ್ ಅದು ಫಸ್ಟ್ ಡ್ಯಾಮ್ ಇರಲಿಲ್ಲ, ಸಾಹೇಬರಿಗೆ ಗೊತ್ತಿರ್ಬೋದು. ವಿಶ್ವೇಶ್ವರಯ್ಯ ಅವರು ನಿರ್ಮಿಸುವಂಥ ಮೊದಲಿನ ಡ್ಯಾಮ್ ಯಾವುದು ಅಂತ ಕೇಳಿದರೆ ಕೆಲವರಿಗೆ ಗೊತ್ತಿರೋದಿಲ್ಲ. ಇಟ್ ಈಸ್ ಆ್ಯಕ್ಚುಲಿ ಪುಣೆ ಖಡಕ್ವಾಸ್ಲಾ ಡ್ಯಾಮ್. ಖಡಕ್ವಾಸ್ಲಾ ಈಸ್ ಆಲ್ಸೋ ಫೇಮಸ್ ಫಾರ್ NDA, ಅಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇದೆ ಆರ್ಮಿದು. ಸೊ ಖಡಕ್ವಾಸ್ಲಾ ಡ್ಯಾಮ್ ಇಸ್ ದಿ ಫಸ್ಟ್ ಡ್ಯಾಮ್ ಮಿಸ್ಟರ್ ವಿಶ್ವೇಶ್ವರಯ್ಯ ಬಿಲ್ಟ್. ಆವಾಗ ಆ ಕನಸುನೇ ಇರಲಿಲ್ಲ. ಸೊ ಅದನ್ನೇ, ನನಗೆ ಸ್ವಲ್ಪ ಹಿಸ್ಟ್ರಿ ನನಗೆ ಭಾಳ ಇಷ್ಟ. ನಾನು ಯಾವುದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ನಾನು ನಿಮಗೆ ಬೋರ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಎನಿವೇಸ್, ದೀಸ್ ಆರ್ ಸಮ್ ಆಫ್ ದಿ ಐಡಿಯಾಸ್ ಐ ವಾಂಟೆಡ್ ಟು ಶೇರ್. ಮತ್ತು ತಾವುಗಳು ಎಲ್ಲರೂ ಇಂಜಿನಿಯರ್ಸ್ ಇದ್ದೀರಿ, ಇನ್ನು ಮುಂದೆ ಕೂಡ ಸ್ವಲ್ಪ ಇದು ಎಲ್ಲ ಇತಿಹಾಸಕ್ಕೆ ನಮ್ಮ ಹೃದಯದಲ್ಲಿ ಒಂದು ಸ್ಥಾನ ಕೊಡಿ. ಮತ್ತು ಅದರದಿಂದ ಸ್ವಲ್ಪ ಪ್ರೋತ್ಸಾಹನೆ, ವಿ ಹ್ಯಾವ್ ಟು ಡ್ರಾ ಸಮ್ ಮೋಟಿವೇಶನ್ ಆ್ಯಂಡ್ ವರ್ಕ್ ಫಾರ್ವರ್ಡ್. ನಮಗೆ ಒಟ್ಟಿಗೆ ಮಾಡಬೇಕು. ನಮ್ಮ ದೇಶ ಈಗ ಇನ್ನೂ ಮುಂದೆ ಹೋಗಲಿಕ್ಕೆ ಇದೆ. ನಾವೀಗ ಟಾಪ್ 3, ಟಾಪ್ 5 ಸೂಪರ್ ಪವರ್ದಲ್ಲಿ ಇದ್ದೀವಿ. ಇನ್ನೂ ಒಂದು 10, 20 ವರ್ಷ, 30 ವರ್ಷದಲ್ಲಿ ಐ ಆಮ್ ಶ್ಯೂರ್ ವಿಲ್ ಬಿ ದಿ ಟಾಪ್ ಮೋಸ್ಟ್ ಸೂಪರ್ ಪವರ್ ಇನ್ ದಿ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ವಿಲ್ ಬಿ ದಿ ಬೆಸ್ಟ್ ಕಂಟ್ರಿ. ಅದನ್ನೇನು ಡೌಟ್ನೇ ಇಲ್ಲ, ಅದನ್ನೇನು ಸಂಶಯ ಇಲ್ಲ ನನಗೆ. ಯಾಕೆ ಅಂತ ಹೇಳಿದರೆ, ಗೂಗಲ್ದು ಚೇರ್ಮನ್ ಯಾರು? ಒಬ್ಬರು ಇಂಡಿಯನ್ ಇಂಜಿನಿಯರು. ಮೈಕ್ರೋಸಾಫ್ಟ್ ಚೇರ್ಮನ್ ಯಾರು? ಒಬ್ಬರು ಇಂಡಿಯನ್ ಇಂಜಿನಿಯರು. ನಾಸಾ ಸ್ಪೇಸ್ ಪ್ರೋಗ್ರಾಮ್ದಲ್ಲಿ ಮೋರ್ ದೆನ್ 30%, 40% ಇಂಡಿಯನ್ ಇಂಜಿನಿಯರ್ಸು. ಸೊ ದ್ಯಾಟ್ ಈಸ್ ದಿ ಪವರ್ ಆಫ್ ಇಂಜಿನಿಯರ್ಸು. ನಮ್ಮ IASದಲ್ಲಿ ನನ್ನ ಬ್ಯಾಚ್ಮೇಟ್ಸ್ಗಳಲ್ಲಿ 68% ಇಂಜಿನಿಯರ್ಸು. ನಾನು IPSದಲ್ಲಿ ಇದ್ದಾಗ 72% ಇಂಜಿನಿಯರ್ಸು. ಅದನ್ನು ನಾವೇ ಜೋಕ್ ಮಾಡ್ತಾ ಇರ್ತೀವಿ, ಇಂಜಿನಿಯರ್ಸು ಇಂಜಿನಿಯರಿಂಗ್ ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ ಅಂತ. ಸೊ ಇಂಜಿನಿಯರ್ಸ್ ಹ್ಯಾವ್ ಟು ಟೇಕ್ ದಿಸ್ ಕಂಟ್ರಿ ಫಾರ್ವರ್ಡ್. ಸೊ ವಿತ್ ದ್ಯಾಟ್, ಅದೇನೇ ಒಂದು ಐಡಿಯಾವೊಂದಿಗೆ ಅಷ್ಟೇ ಹೇಳ್ತಾ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸ್ತೀನಿ. ತಮ್ಮೆಲ್ಲರಿಗೆ ಶುಭಾಶಯಗಳು, ಅಭಿನಂದನೆಗಳು. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಥ್ಯಾಂಕ್ ಯು ಸರ್ ಫಾರ್ ಯುವರ್ ನೈಸ್ ವರ್ಡ್ಸ್. ಇದೀಗ ಮುಂದಕ್ಕೆ ಮೊನ್ನೆ ನಡೆದಂತಹ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದ ಪರೀಕ್ಷೆಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ನಮ್ಮ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಪುತ್ತೂರು ಇದರ 2 ವಿದ್ಯಾರ್ಥಿಗಳು ಅಮೋಘ ಸಾಧನೆಯನ್ನು ಮಾಡಿ ರ್ಯಾಂಕನ್ನು ತಮ್ಮ ವಶ ಮಾಡಿಕೊಂಡಿದ್ದಾರೆ. ಅವರಿಗೆ ಸನ್ಮಾನಿಸಲಾಗುವುದು. ಇಂಜಿನಿಯರ್ ಕೇಶವ್, ಪ್ರಜ್ವಲ್ ಹಾಗೂ ಪಲ್ಲವಿ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಂಜಿನಿಯರ್ ಕೇಶವ್ ಪ್ರಜ್ವಲ್ ಯೂನಿವರ್ಸಿಟಿಯಲ್ಲಿ 3ನೇ ರ್ಯಾಂಕನ್ನು ಪಡೆದಿರುತ್ತಾರೆ. 9.38 CGPAಯಲ್ಲಿ 3ನೇ ರ್ಯಾಂಕನ್ನು ಪಡೆದಿರುತ್ತಾರೆ. ಇವರ ತಂದೆ ಶ್ರೀ ಉದಯಶಂಕರ್ ಭಟ್ಟು ಹಾಗೂ ಶ್ರೀಮತಿ ಶ್ರೀವಾಣಿ ಪಿ ಇವರು ಮೂಲತಃ ಕುಂಬಳೆಯವರು. ತಮ್ಮ ಪದವಿಯನ್ನು ಮುಗಿಸಿ ಇದೀಗ ಮಣಿಪಾಲ್
ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಂ.ಟೆಕ್ ಪದವಿಯನ್ನು ಓದುತ್ತಾ ಇದ್ದಾರೆ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ನಲ್ಲಿ. ಅದೇ ರೀತಿ ಇಂಜಿನಿಯರ್ ಕೆ ಪಲ್ಲವಿಯವರು 5ನೇ ರ್ಯಾಂಕನ್ನು ಗಳಿಸಿರುತ್ತಾರೆ. CGPA 9.33 ಅಂಕದೊಂದಿಗೆ. ಶ್ರೀ ಕಿಶೋರ್ ಕುಮಾರ್ ಹಾಗೂ ಶ್ರೀಮತಿ ಕೆ ಚಂದ್ರಿಕಾ ಬಂಟ್ವಾಳ್ ಇಲ್ಲಿಯ ಶ್ರೀ ಕೆ ಪಲ್ಲವಿಯವರು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಂ.ಟೆಕ್ ಪದವಿಯನ್ನು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕಲಿಯುತ್ತಿದ್ದಾರೆ. ಈ ಎರಡು ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನ ಸುಖಮಯವಾಗಲಿ, ಹಾಗೆ ಇನ್ನಷ್ಟು ಎತ್ತರಕ್ಕೆ ಅವರ ಸಾಧನೆಗಳು ಏರ್ಲಿ ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಮಾಲಿಂಗೇಶ್ವರನು ಅವರ ಎಲ್ಲ ಆಸೆಯನ್ನು ಮುಂದಿನ ದಿನಗಳಲ್ಲಿ ನೆರವೇರಿಸಲಿ. ಸಹಾಯಕ ಆಯುಕ್ತರಾದಂತಹ ಶ್ರೀ ಜುಬಿನ್ ಮಹಾಪಾತ್ರವರು ಅನ್ಯ ಕಾರ್ಯಕ್ರಮಗಳ ನಿಮಿತ್ತ ಸಭೆಯನ್ನು ಇಲ್ಲಿಗೆ ಬಿಟ್ಟು ತೆರಳುತ್ತಾ ಇದ್ದಾರೆ. ಅವರಿಗೆ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ವಿಭಾಗದ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮುಂದಕ್ಕೆ ಇನ್ನೋರ್ವ ಅತಿಥಿಯಾದಂತಹ ಇಂಜಿನಿಯರ್ ಅಭಿಲಾಷ್ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಈ ದಿನ ವಿಶ್ವೇಶ್ವರಯ್ಯರವರ ಜನ್ಮದಿನದ ಪ್ರಯುಕ್ತ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಪುತ್ತೂರು ಇವರಿಗೆ ಮೊದಲಿಗೆ ಉತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇದೇ ಥರ ಅವರು ಪ್ರತಿ ವರ್ಷವೂ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮವನ್ನು ಇನ್ನೂ ಉತ್ತಮವಾಗಿ ನಡೆಸಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನ ಆತ್ಮೀಯರು ಹಾಗೂ ಅಸೋಸಿಯೇಷನ್ನ ಚೇರ್ಮನ್ ಆಗಿರುವಂಥ ಪ್ರಮೋದ್ ಅವರೇ ಹಾಗೂ ಸೆಕ್ರೆಟರಿ ಅವರೇ ಆದಂಥ ನಮ್ಮ ವಿನೋದ್ರವರೇ ಹಾಗೂ ವಿಜಯ್ ವಿಷ್ಣು ಮಯ್ಯ ಸರ್ ಅವರೇ ಹಾಗೂ ಚೇತನ್ ರವರೇ ಹಾಗೂ ಇಲ್ಲಿ ನಡೆದಿರುವ ಎಲ್ಲ ಪುತ್ತೂರಿನ ಹಾಗೂ ಎಲ್ಲ ಭಾಗದಿಂದ ಬಂದು ಇಂಜಿನಿಯರ್ ಅವರೇ ಹಾಗೂ ಮಾಧ್ಯಮ ಮಿತ್ರರೇ, ಈಗಾಗಲೇ ಎಲ್ಲ ಇಂಜಿನಿಯರ್ಗಳ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಕೆಲವೊಂದು ಇಂಜಿನಿಯರ್ಸ್ಗಳಿಗೆ ಇರುವಂತಹ ಡಿಫಿಕಲ್ಟೀಸ್ ಏನು ಅನ್ನೋದ್ರ ಬಗ್ಗೆ ಸಹ ಹೇಳಿದ್ದಾರೆ. ಹಾಗೆ ನಾನು ಪ್ರಾಧಿಕಾರದಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಿರೋದ್ರಿಂದ ನನ್ನ ಇಲಾಖೆಗೆ ಸಂಬಂಧಿಸಿದಂತೆ ಮತ್ತು ಇಂಜಿನಿಯರಿಂಗ್ಗೆ ಇರುವಂಥ ಒಂದು ಸಂಬಂಧ ಮತ್ತು ಶಾಸಕರು ತಿಳಿಸಿದಾಗೆ ಹೊಂದಾಣಿಕೆ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಕೆಲವು 2 ಅಂಶಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ವಲಯ ನಿಯಮಾವಳಿ ಅಂತ ಹೇಳಿದ್ದಾರೆ. ಸೊ ನಗರ ಯೋಜನಾ ಇಲಾಖೆದು ಮೂಲ ಕರ್ತವ್ಯ ಏನು ಅಂದರೆ ಒಂದು ನಗರಕ್ಕೆ ಸುಸಜ್ಜಿತವಾದ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ಮಹಾಯೋಜನೆಯನ್ನು ಸಿದ್ಧಪಡಿಸೋದು ಮತ್ತು ಆ ಮಹಾಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಒಂದು ವಲಯ ನಿಯಮಾವಳಿಯನ್ನು ಸಿದ್ಧಪಡಿಸೋದು. ಇದು ನಾವೊಂದು ನಗರ ಯೋಜನಾ ಇಲಾಖೆಯ ಮೂಲ ಉದ್ದೇಶ ಆಗಿರುತ್ತೆ. ಸೊ ಇದಕ್ಕೆ ನಮ್ಮ ಇಲಾಖೆ ಮತ್ತು ಇಂಜಿನಿಯರಿಂಗ್ ಇಲಾಖೆಯವರಿಗೆ ಇರುವಂತಹ ಒಂದು ವ್ಯತ್ಯಾಸ ಏನು ಅಂದರೆ, ನಾವು ಪ್ಲ್ಯಾನಿಂಗನ್ನು ಮಾಡ್ತೇವೆ, ಅವರು ಅದನ್ನು ಎನ್ಫೋರ್ಸ್ಮೆಂಟ್ ಮಾಡ್ತಾರೆ. ಸೊ ಇಲ್ಲಿ ತನಕ ನಾನು ಮೂಲತಃ ಇಂಜಿನಿಯರ್ ಆಗಿ ನಂತರ ನಾನು ಎಮ್.ಟೆಕನ್ನು ಪರ್ಸ್ಯೂ ಮಾಡಿ ಪ್ಲ್ಯಾನಿಂಗಲ್ಲಿ ಸ್ಪೆಷಲೈಸೇಷನಲ್ಲಿ ಎಮ್.ಟೆಕ್ ಮಾಡಿದೆ. ಸೊ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದಾಗ ನನಗೂ ಇದ್ದೇ ಪ್ರಶ್ನೆ, ಇಂಜಿನಿಯರ್ಸ್ಗಳು ಬಿಲ್ಡಿಂಗ್ ಕಟ್ತಾರೆ, ಇಂಜಿನಿಯರ್ಸ್ಗಳು ಡ್ಯಾಮ್ ಕಟ್ತಾರೆ, ಇಂಜಿನಿಯರ್ಸ್ಗಳು ಇನ್ಫ್ರಾಸ್ಟ್ರಕ್ಚರ್ ಕಟ್ತಾರೆ, ಆದರೆ ಇದನ್ನು ಯಾರು ಪ್ಲ್ಯಾನಿಂಗ್ ಮಾಡ್ತಾರೆ? ಇಲ್ಲೇ ಡ್ಯಾಮ್ ಬರಬೇಕು, ಇಲ್ಲೇ ರೋಡ್ ಬರಬೇಕು, ಇಲ್ಲೇ ಈ ಉದ್ದೇಶದ ಒಂದು ಡೆವಲಪ್ಮೆಂಟ್ ಬರಬೇಕಂತ ಯಾರು ಹೇಳ್ತಾರೆ? ಸೊ
ಇದಕ್ಕೆ ಅಂತ ಇರುವಂಥದ್ದೇ ಒಂದು ಡಿಪಾರ್ಟ್ಮೆಂಟ್ ಅರ್ಬನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಂತ ನಾನು ತಿಳ್ಕೊಂಡು ನಾನು ಸ್ಕೂಲ್ ಆಫ್ ಪ್ಲಾನಿಂಗ್ ಆ್ಯಂಡ್ ಆರ್ಕಿಟೆಕ್ಚರಲ್ಲಿ ನಾನು ಪ್ಲಾನಿಂಗನ್ನು ಪರ್ಸ್ಯೂ ಮಾಡಿದೆ ಮಾಸ್ಟರ್ಸ್. ಸೊ ಮಾಸ್ಟರ್ಸ್ ಕಂಪ್ಲೀಟ್ ಆಗಿ ನಾನು ಹೊರಗಡೆ ಬಂದ ಮೇಲೆ ಮುಂದೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಈಗ ಮುಂದೆ ಇಂಜಿನಿಯರಿಂಗ್ ಮಾಡಿದೆ, ಸೊ ಪ್ಲ್ಯಾನಿಂಗ್ ತಿಳ್ಕೊಂಡೆ, ಸೊ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಒಂದು ನಮ್ಮ ನಗರ ಯೋಜನಾ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳನ್ನು ಹೋಗಿ ಭೇಟಿ ಮಾಡಿದೆ. ಅವ್ರ ಹತ್ರ ಕೆಲವೊಂದು ಮಾಹಿತಿಗಳನ್ನ ಪಡ್ಕೊಂಡೆ. ಸೊ ಮತ್ತೆ ಈ ನಗರ ಯೋಜನಾ ಇಲಾಖೆಯ ಎಕ್ಸಾಮ್ಗೆ ಪ್ರಿಪೇರ್ ಆದೆ. ಸೊ ಎಕ್ಸಾಮನ್ನು ಸಹ ಪಾಸ್ ಮಾಡಿದೆ. ಸೊ ಇಲಾಖೆಗೆ ಸಹ ಜಾಯ್ನ್ ಆದೆ, ಕೆಲಸಕ್ಕೆ ಬಂದೆ. ಸೊ ಕೆಲಸಕ್ಕೆ ಬಂದ ಮೇಲೆ ನಾವು ಓದಿದ್ದೇ ಬೇರೆ, ಇಲ್ಲಿ ನಡೀತಿದ್ದಿದ್ದೇ ಬೇರೆ. ಸೊ ಸಾಧಾರಣವಾಗಿ ಎಲ್ಲರಿಗೂ ಅದೇ ಅನಿಸುತ್ತೆ. ಈಗ ಮೊದಲು ಮಾತಾಡೋರು ಹೇಳಿದರು, ಇಂಜಿನಿಯರ್ಸು ನಮ್ಮ AC ಅವ್ರು ಹೇಳಿದಾಗ ಇಂಜಿನಿಯರ್ ಕೆಲಸ ಬಿಟ್ಟು ಬೇರೆ ಎಲ್ಲರೂ ಮಾಡ್ತಾರೆ ಅಂತ. ನಮಗೂ ಹಾಗೆ ಅನ್ನಿಸಿದಾಗ ಇಲಾಖೆಗೆ ಬಂದಾಗ ನಾವು ಓದಿದ್ದೇನು, ಇಲ್ಲಿ ನಡೀತಾ ಇರೋದೇನು ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಮೂಡುತ್ತೆ, ಸಹಜ. ಅದು ನನಗೂ ಅದೇ ಪ್ರಶ್ನೆ ಮೂಡ್ತು. ಸೊ ಇಲಾಖೆ ಬಂದ ಮೇಲೆ ನಾವು ಈಗ ಮೊದಲು ಶಾಸಕರು ತಿಳಿಸಿದ್ರು ನಮ್ಗೆ ಮಾತಾಡುವಾಗ, ನಗರ ಯೋಜನಾ ಇಲಾಖೆಯಲ್ಲಿ ಮಹಾಯೋಜನೆಗಳು ಎಷ್ಟು ವರ್ಷದಿಂದ ಆಗಿಲ್ಲ, ಯಾಕೆ ಪೆಂಡಿಂಗ್ ಇದೆ, ಮಾಡ್ತಾ ಇಲ್ಲ. ನಗರ ಬೆಳಿಬೇಕು ಅಂದರೆ ಇದಕ್ಕೆ ಮುಖ್ಯವಾಗಿ ಮಹಾಯೋಜನೆ ಸಿದ್ಧಪಡಿಸಬೇಕು. 100ಕ್ಕೆ 100 ಸತ್ಯ. ಒಂದು ನಗರ ಬೆಳಿಬೇಕು ಅಂದರೆ ಉದಾಹರಣೆಗೆ ಮೊದಲು ಮಾತಾಡಿದಾಗ ತಿಳಿಸಿದರೆ ನಮ್ಮ ರಾಜ್ಯದಲ್ಲಿ ಏನಂತ ಮೈಸೂರು ನಾವು ಹೇಳುವಂಥದ್ದು ಬೆಸ್ಟ್ ಪ್ಲ್ಯಾನ್ ಸಿಟಿ ಅಂತ ಕರಿತೇವೆ. ನಾವು ಓದುವಾಗ ರೆಫರಲ್ ಆಗಿ ತೊಗೊಳ್ತೇವೆ. ಇಂಡಿಯಾದಲ್ಲಿ ಚಂಡೀಗಢ, ನಮ್ಮ ಮೈಸೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಮೈಸೂರನ್ನು ನಾವು ತೊಗೊಳ್ತೇವೆ. ಸೊ ಪ್ಲ್ಯಾನಿಂಗನ್ನು ಸಬ್ಜೆಕ್ಟು ಹೇಗೆ ಇಂಟಿಗ್ರೇಟ್ ಮಾಡಿ ಆ ಒಂದು ಸುಂದರ ನಗರವನ್ನು ನಿರ್ಮಿಸಿದನ್ನು ಹೇಳಲಿಕ್ಕೆ ಮೈಸೂರು ಒಂದು ಉದಾಹರಣೆ. ಸೊ ಅದೇ ಥರ ನಮ್ಮ ನಗರ ಸಹ ಆಗಬೇಕು ಅನ್ನೋದಾದರೆ ಅದೇ ಒಂದು ನಾವು ದಿಕ್ಕಿನಲ್ಲಿ ನಾವು ಯೋಚನೆ ಮಾಡುವುದು ತುಂಬ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಸೊ ಈಗ ನಾವು ನಮ್ಮ ಇಲಾಖೆಯಲ್ಲಿ ಮಹಾಯೋಜನೆ ಮಾಡುವುದು ವಿಳಂಬ ಆಗ್ತಾ ಇದೆ ಅಂತ ಅನ್ನೋದು ಇಲ್ಲಿ ಎಲ್ಲ ಸಹ ಇಂಜಿನಿಯರ್ಗಳು ನನ್ನ ಬಳಿ ಬಂದಾಗೆಲ್ಲ ಸಹ ಅವರು ನನಗೆ ಹೇಳ್ತಿರ್ತಾರೆ, ಸರ್ ತುಂಬ ವರ್ಷ ಆಗಿದೆ, ನಿಮ್ಮ ಮಾಸ್ಟರ್ ಪ್ಲ್ಯಾನ್ ಆಗ್ತಾ ಇಲ್ಲ ಅಂತ. ಸೊ ಇದು ಒಂದು ಟೆಕ್ನಿಕಲ್ ಇಶ್ಯೂಗಳನ್ನ ನಾನು ಎಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಇದು ಎಲ್ಲರ ಗಮನದಲ್ಲಿ ಇಂಜಿನಿಯರ್ಗಳು ಈಗ ಮುಂದಿನ ಹಂತದಲ್ಲಿ ಇಂಜಿನಿಯರ್ಗಳು ಫ್ರೀಕ್ವೆಂಟಾಗಿ ಇಂಥ ಒಂದು ಸಮಾಲೋಚನಾ ಸಭೆಗಳನ್ನ ಇಡ್ತಾ ಇದ್ದರೆ ಅವರಿಗೆ ಇದರ ಬಗ್ಗೆ ಇನ್ನೂ ಸಹ ಮಾಹಿತಿ ಇರ್ತದೆ. ಸೊ ಎವ್ರಿ 10 ಇಯರ್ಸ್ಗೆ ಒಂದು ಸರಿ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ಅಂತ ಕಾಯ್ದೆ ಹೇಳ್ತದೆ. ಎವ್ರಿ 10 ಇಯರ್ಸ್. ಸೊ ನಾವು 10 ವರ್ಷಕ್ಕೊಮ್ಮೆ ಮಾಸ್ಟರ್ ಪ್ಲ್ಯಾನ್ ಮಾಡ್ತೇವೆ. 10 ವರ್ಷ ಆದ ನಂತರ ರಿವಿಷನ್ ಮಾಸ್ಟರ್ ಪ್ಲ್ಯಾನ್ ಅಂತ ಮಾಡ್ತೇವೆ. ಸೊ ವಿಸ್ತೀರ್ಣವನ್ನು ಜಾಸ್ತಿ ಮಾಡ್ತೇವೆ. ಜನಸಂಖ್ಯೆ ಆಧಾರದ ಮೇಲೆ ಏರಿಯಾನ ನಾವು ಮತ್ತೆ ವಿಸ್ತರಿಸ್ತೇವೆ. ಅದಕ್ಕೆ ಮಹಾಯೋಜನೆಯನ್ನು ಸಿದ್ಧಪಡಿಸ್ತೇವೆ. ಸೊ ಸಿದ್ಧಪಡಿಸಿದ ಮೇಲೆ ಅದಕ್ಕೆ ನಾವು ಝೋನಲ್ ರೆಗ್ಯುಲೇಷನ್ ಅಂತ ಮಾಡ್ತೇವೆ. ಅದನ್ನು ಮಹಾಯೋಜನೆಯನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಝೋನಲ್ ರೆಗ್ಯುಲೇಷನ್. ಸೊ ಇಂಜಿನಿಯರ್ಸ್ ಅಸೋಸಿಯೇಷನ್ ಅವರು ಲಾಸ್ಟ್ ಟೈಮ್ ನನ್ನ ಹತ್ರ ಇದಕ್ಕೆ ಸಭೆಗೆ ಬಂದಾಗ, ಸರ್ ನಿಮ್ಮ ಹತ್ರ ನಾವು ಶಾಸಕರು ಹೇಳಿದ್ದಾರೆ, ನಾವು ವಲಯ ನಿಯಮಾವಳಿಯ ಬಗ್ಗೆ ಚರ್ಚೆ ಮಾಡಬೇಕಂತ ಹೇಳಿದರು. ಸೊ ವಲಯ ನಿಯಮಾವಳಿ ಮತ್ತು ಬಿಲ್ಡಿಂಗ್ ಬೈಲ ಏನಿದೆ ಅದು ಸೂಜಿ ಮತ್ತು ದಾರ ಇದ್ದಾಗೆ. ನೀವು ದಾರವನ್ನು ಕರೆಕ್ಟ್ ಕೂರ್ಬೇಕಂತ, ಸೂಜಿಯನ್ನು ಕರೆಕ್ಟಾಗಿ ನೀಡ್ಬೇಕಂತ ದಾರ ಅಷ್ಟೇ ಮುಖ್ಯ. ಸೊ ಹಾಗೆ ನೀವು ಝೋನಲ್ ರೆಗ್ಯುಲೇಷನನ್ನು ನಾವು ಬಿಲ್ಡಿಂಗನ್ನು ಯಾವುದೇ ಒಂದು ಡೆವಲಪ್ಮೆಂಟ್ ಮಾಡುವಾಗ ಯಾವ ದಿಕ್ಕಿನಲ್ಲಿ ಮಾಡಬೇಕು, ನಿಮಗೆ ರಿಸ್ಟ್ರಿಕ್ಟೆಡ್ ಹೇಗಿರಬೇಕು ಅನ್ನೋದನ್ನು ವಲಯ ನಿಯಮಾವಳಿಯಲ್ಲಿ ಸ್ಪಷ್ಟವಾಗಿ ನಾವು ಹೇಳ್ತೇವೆ. ಕೆಲವೊಂದು ಲೆಕನಸ್ಗಳು ಇದ್ದಾವೆ ನಮ್ಮ ವಲಯ, ಬಂಟ್ವಾಳಕ್ಕೆ ಇರ್ಬೋದು, ಪುತ್ತೂರು ಇರ್ಬೋದು, ಸುಳ್ಯ ಇರ್ಬೋದು, ಎಲ್ಲದಕ್ಕೂ ವಿವಿಧತೆಯಲ್ಲಿ ಏನಂತಾರೆ ಡಿಫ್ರೆಂಟ್ ಆಗಿರುವಂಥ ಒಂದು ಗೈಡ್ಲೈನ್ಸ್ಗಳು ಇದ್ದಾವೆ. ಆದರೆ ನಮ್ಮ ನಗರಕ್ಕೆ ಏನು ಬೇಕು, ಪುತ್ತೂರಿನ ಅಭಿವೃದ್ಧಿಗೆ ಏನು ಬೇಕು, ಅದರ ಅನುಸಾರವಾಗಿ ನಾವು ವಲಯ ನಿಯಮಾವಳಿಗಳನ್ನ ರಚಿಸಿಕೊಂಡು ನಾವು ಮಹಾಯೋಜನೆಯನ್ನು ಸಿದ್ಧಪಡಿಸಿ ನಾವು ಪುತ್ತೂರು ಒಂದು ಉತ್ತಮ ನಗರವಾಗಲಿಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟಿಂದ ಏನು ನಮ್ಮ ನಗರ ಯೋಜನಾ ಇಲಾಖೆಯಿಂದ ಏನಿದೆ, ನಾವು ಮೇಯ್ನ್ ನಮ್ಮ ಡೈರೆಕ್ಷನ್ ಎಲ್ಲಿ ಇರ್ತದೆ ಅಂದರೆ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಕೊಡುವಂಥದ್ದು. ಈಗ ಇಂಜಿನಿಯರ್ಸ್ಗಳು ಇದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ನಾವು ಹೇಗೆ ಜನಗಳಿಗೆ ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಅಂತ ಏನು ಹೇಳ್ತೀವಿ, ಈಗ ನೀರಿತ್ತು, ಗಾಳಿ ಇತ್ತು, ಈಗ ನೆಕ್ಸ್ಟು ಈ ಜನಗಳಿಗೆ ಶೆಲ್ಟರ್, ಮೂಲಭೂತ ಸೌಕರ್ಯ, ಎಲ್ಲ ಜನಗಳಿಗೂ ಮೂಲಭೂತ ಸೌಕರ್ಯ ತುಂಬ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ ಯಾರಿಗೆ ಮೂಲಭೂತ ಸೌಕರ್ಯ ಇಲ್ಲ ಅಂತಂದರೆ ಜನಗಳು ಎಲ್ಲ ವಂಚಿತರಾಗ್ತಾರೆ. ಅವರಿಗೆ ಕ್ವಾಲಿಟಿ ಆಫ್ ಲೈಫಲ್ಲಿ ಎಫೆಕ್ಟನ್ನು ಕಾಣ್ತಾರೆ. ನಮ್ಮ ಈಗ ಪುತ್ತೂರಿನ ಸುತ್ತಮುತ್ತಲಿನ ಸುಸಜ್ಜಿತವಾದ ಬಡಾವಣೆಗಳು ನಿರ್ಮಾಣ ಆಗ್ತಿರೋದನ್ನು ಕೆಲವರು ಗಮನಿಸಿರ್ತೀರ. ಸೊ ಬಡಾವಣೆಗಳ ನಿರ್ಮಾಣ ಮಾಡುವಾಗ ಅವರು ರಸ್ತೆ ಇರ್ಬೋದು, ಮತ್ತು ಚರಂಡಿಗಳ ವ್ಯವಸ್ಥೆಗಳಿರ್ಬೋದು, ವಾಟರ್ ಸಪ್ಲೈ ಇರ್ಬೋದು, ಅಥವಾ ಮತ್ತು ಕರೆಂಟಿನ ವ್ಯವಸ್ಥೆ ಇರ್ಬೋದು, ಅವರು
ಒಂದು ಸುಸಜ್ಜಿತವಾದ ಒಂದು ಬಡಾವಣೆಯನ್ನು ನಿರ್ಮಿಸೋಕ್ಕೆ ಅದನ್ನ ಡಿಸೈನ್ ಮಾಡಿರ್ತಾರೆ. ಸೊ ನಮ್ಮ ಇದಕ್ಕೆ ನಾವು ಪ್ರಾಧಿಕಾರದವರು ನಾವು ಏನು ಮಾಡ್ತೀವಿ, ಎಲ್ಲ ಒಂದು ಬಡಾವಣೆ ನಿರ್ಮಾಣ ಮಾಡುವಾಗ ನೀವು ಪ್ಲ್ಯಾನಿಂಗನ್ನು ಮೆನ್ಷನ್ ಮಾಡುವಾಗ ಹೇಳ್ತಿದ್ರು, ನಮ್ಮ ಮೂಲವನ್ನು ನಾವು ಮರಿಬಾರ್ದು, ನಮ್ಮ ಹೇಗೆ ನಾವು ಬೆಳೆದು ಬಂದಿದ್ದೇವೆ, ಯಾವ ಒಂದು ನಮ್ಮ ಫಂಡಮೆಂಟಲ್ಸ್ ಏನಿದೆ ಯಾವತ್ತು ನಾವು ಸ್ಟ್ರಾಂಗ್ ಇರಬೇಕಂತ. ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇರಬೇಕಂತ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು. ಫೌಂಡೇಶನ್ ಅಂದರೆ ಸಿವಿಲಲ್ಲಿ ನಮ್ಮ ಹೇಳ್ತಾರೆ, ನಮ್ಮ ಫೌಂಡೇಶನ್ ಫಸ್ಟ್ ನಾವು ಹೇಳ್ಕೊಡೋದೇ ಫೌಂಡೇಶನ್. ಹೇಗೆ ಒಂದು ಕಟ್ಟಡ ಗಟ್ಟಿ ಇರಬೇಕಂದ್ರೆ ಫೌಂಡೇಶನ್ ಗಟ್ಟಿ ಇರಬೇಕು, ಹೇಗೆ ಡಿಸೈನ್ ಮಾಡಬೇಕಂತ ಹೇಳಿಕೊಡ್ತಾರೆ. ಹಾಗೆ ನಮ್ಮ ಫಂಡಮೆಂಟಲ್ಸನ್ನು ನಾವು ಚೆನ್ನಾಗಿ ಮಾಡ್ಕೋಬೇಕು, ನಮ್ಮ ನೆಕ್ಸ್ಟ್ ಜನ್ರೇಷನ್ ಬರೋರಿಗೆ ನಾವು ಅದರ ಬಗ್ಗೆ ಅರಿವು ಮೂಡಿಸಬೇಕು ಅಂತ ನಾನು ಹೇಳ್ತಾ, ಇದನ್ನು ನನಗೆ ಇವತ್ತು ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ನೂತನ ಸದಸ್ಯರಿಗೆ ಹೂವನ್ನು ನೀಡಿ ನಮ್ಮ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ವಿಭಾಗಕ್ಕೆ ಇಂಡಕ್ಟ್ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೆಯದಾಗಿ ಇಂಜಿನಿಯರ್, ಗ್ರಾಮೀಣಾಭಿವೃದ್ಧಿ ಹಾಗೂ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆಯಲ್ಲಿ ತಮ್ಮ ಉಡುಪಿ ವಿಭಾಗದಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮೂಲತಃ ಪುತ್ತೂರಿನವರು. ಇವರು ನಮ್ಮ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ಶಾಖೆಗೆ ನೂತನವಾಗಿ ತಮ್ಮ ಸದಸ್ಯತನವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಮುಂದಕ್ಕೆ ಇಂಜಿನಿಯರ್ ರಶೀದ್, ಜೂನಿಯರ್ ಇಂಜಿನಿಯರ್, ಲೋಕೋಪಯೋಗಿ ಇಲಾಖೆ ಬಂಟ್ವಾಳ, ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೂಲತಃ ಪುತ್ತೂರಿನ ಇವರು ಇಬ್ಬರು ಇಂಜಿನಿಯರ್ನವರು. ಆಗ ಇಂಜಿನಿಯರ್ ಪ್ರಮೋದ್ ಕುಮಾರ್ ಅವರು ಹೇಳಿದಂತೆ ಕೇವಲ ಜಿಲ್ಲೆಯಲ್ಲಿ 4 ಜನ ಮಾತ್ರ ಮೊನ್ನೆ KPSC ಮಾಡಿದಂಥ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿ ಸರ್ಕಾರಿ ಉದ್ಯೋಗಕ್ಕೆ ಸೇರಿರುವರು. ಅವರಿಗೆ ಮುಂದಿನ ಜೀವನ ಸುಖಮಯವಾಗಲಿ ಅಂತೇಳಿ ಆಶಿಸ್ತಾ ಮುಂದಕ್ಕೆ ಅತಿಥಿಗಳಾದಂತಹ ಶ್ರೀ ವಿಜಯ ವಿಷ್ಣುಮಯ್ಯ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ಘಟಕ, ಇದರ ಅಧ್ಯಕ್ಷರಾದ ಆತ್ಮೀಯರಾದ ಪ್ರಮೋದ್ ಕುಮಾರ್ ಅವರೇ, ಉಳಿದಿರುವ ಅತಿಥಿಗಳಲ್ಲಿ ಇರುವಂತಹ ಅಭಿಲಾಷ್ ಅವರೇ, ವೇದಿಕೆಯ ಮೇಲಿರುವ ಕಾರ್ಯದರ್ಶಿ ವಿನೋದ್ ಹಾಗೂ ಖಜಾಂಜಿ ಚೇತನ್, ಜೀವಮಾನ ಪ್ರಶಸ್ತಿ ಪಡೆದಂಥ ಹಿರಿಯರಾದಂಥ ವೇಣುಗೋಪಾಲ್ ಶೆಣೆ ಅವರೇ, ಹಾಗೂ ನನ್ನ ಮುಂದೆ ಇರುವ ಎಲ್ಲ ಸಿವಿಲ್ ಇಂಜಿನಿಯರ್ ಅಭ್ಯಾಗತರು ಹಾಗೂ ಅವರ ಕುಟುಂಬದ ಸದಸ್ಯರೇ, ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮ ದಿನವನ್ನು ವಿಜೃಂಭಣೆಯಿಂದ ಆಚರಿಸುವಂತಹ ಈ ದಿನದ ಇಂಜಿನಿಯರ್ಸ್ ಡೇ, ಇದರ ವಿಷಯದಲ್ಲಿ ಇದರ ಬಗ್ಗೆ ನಿಮಗೆಲ್ಲರಿಗೂ ಹಾರ್ದಿಕವಾದ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇರ್ ಇಸ್ ಎ ಸೇ ಇನ್ ಇಂಗ್ಲಿಷ್, ನಿಮ್ಮ ಮನಸ್ಸಿನ ಸಮಸ್ಯೆಗಳು ಮುಖ್ಯ ಅಲ್ಲ, ಮನಸ್ಸಿನ ಗಾತ್ರದ ಆಲೋಚನೆಗಳು ಮುಖ್ಯ ಅಂತ ಹೇಳುವಂಥದ್ದು. ಇಟ್ ಈಸ್ ನಾಟ್ ದಿ ಸೈಜ್ ಆಫ್ ದಿ ಪ್ರಾಬ್ಲಮ್ ವಿಚ್ ಇಸ್ ಇಂಪಾರ್ಟೆಂಟ್, ಇಟ್ ಇಸ್ ದ ಸೈಜ್ ಆಫ್ ಯುವರ್ ಥಿಂಕಿಂಗ್ ವಿಚ್ ಇಸ್ ಇಂಪಾರ್ಟೆಂಟ್ ಅಂತ. ಯಾವುದೇ ಒಂದು ವಿಷಯಗಳು ಅಸಾಧ್ಯ ಅಂತ ಕಾಣೋದು ಯಾವಾಗ ಅಂತ ಹೇಳಿದರೆ, ನಾವು ನಮ್ಮಲ್ಲೇ ಅದನ್ನು ಅಳವಡಿಸಿಕೊಂಡಾಗ ಈ ಕೆಲಸ ನನ್ನಿಂದ ಆಗುವುದಿಲ್ಲ ಅಂತ ಹೇಳುವಂಥದ್ದು. ಇದು ನನ್ನಿಂದ ಸಾಧ್ಯ ಅಂತ ಹೇಳಿದ ನಾವು ಯಾವಾಗ ಆಲೋಚನೆ ಮಾಡ್ತೇವೆ, ಅದು ಇವತ್ತು ನಾಳೆ ಅಂತಲ್ಲ, ನಿರಂತರವಾಗಿ ಅದನ್ನು ಪ್ರಯತ್ನ ಮಾಡಿದಾಗ ಅದಕ್ಕೆ ಒಂದಲ್ಲ ಒಂದು ದಿನ ಯಶಸ್ಸು ಸಿಗ್ತದೆ ಅಂತ ಹೇಳುವಂಥದ್ದು ನಾವು ಕಂಡುಕೊಂಡಂಥದ್ದು. ಸರ್ ಎಂ ವಿಶ್ವೇಶ್ವರಯ್ಯನವರ ಜೀವನ ಗಾಥೆಯನ್ನು ನೀವು ನೋಡಿದಾಗ ಅವರು ತಾಂತ್ರಿಕತೆಯಿಂದ ಮಾಡಿದ ಸಾಧನೆಗಳು ಮಾತ್ರ ನಮ್ಮ ಕಣ್ಣಿಗೆ ಬೀಳುವಂಥದ್ದಲ್ಲ. ಇವತ್ತು ಮಾತಾಡ್ತಾ ಇದ್ದಾಗ ಪ್ರಮೋದ್ ಕುಮಾರ್ ಹೇಳಿದ್ರು, ವಿಜಯಮಯ್ಯ ಕೇವಲ ಇಂಜಿನಿಯರ್ ಆಗಿ ಮಾತ್ರ ಅಲ್ಲ, ಲಯನ್ಸಿನಲ್ಲಿ ಬಾಕಿದ್ದ ಕಡೆಯಲ್ಲಿ ಎಲ್ಲ ಕಡೆಯಲ್ಲೂ ನೋಡ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಅಂತ. ಸ್ನೇಹಿತರೆ, ನಾನೊಬ್ಬ ಇಂಜಿನಿಯರ್ ಆಗಿ ಮಾತ್ರ ಮಾತಾಡಬೇಕು ಅಂತ ಇಲ್ಲಿ ಬಂದಿಲ್ಲ. ಸಮಾಜ ಸಮೃದ್ಧವಾದ ಸಮಾಜದ ಒಂದು ನಿರ್ಮಾಣ ಕಾರ್ಯ ಮಾಡಬೇಕಾದ್ರೆ ನಾವು ನಮ್ಮ ವೃತ್ತಿಪರತೆಯಲ್ಲಿ ಕೂಡ, ನಮ್ಮ ಪ್ರೊಫೆಷನಲ್ಲಿ ಕೂಡ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಹೇಳುವಂಥ ಆಲೋಚನೆ ಇದ್ದಾಗ ಮಾತ್ರ ಸಾಧ್ಯ. ಯು ಕೆನಾಟ್ ಪ್ಲೀಸ್ ಎವ್ರಿಬಡಿ, ಎಲ್ಲರನ್ನು ಸಮಾಧಾನ ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನ ಸ್ವಾರ್ಥವನ್ನು ಬಿಟ್ಟು ನಾವು ಸಮಾಜದ ಒಳಿತಿಗಾಗಿ ಎಷ್ಟೋ ಜನರ ಬೈಗಳನ್ನು ತಿಂದು ಅಥವಾ ಅವರಿಗೆ ಮನವರಿಕೆ ಮಾಡಿಬಿಟ್ಟು ಈ ಒಂದು
ಸಮಾಜದ ಒಳಿತಿಗಾಗಿ ನಾವು ಯಾವಾಗ ಆಲೋಚನೆ ಮಾಡ್ತೇವೆ ಆಗ ನಾವು ಸರ್ ಎಂ ವಿಶ್ವೇಶ್ವರಯ್ಯನವರ ಆ ಜೀವಂತ ಆತ್ಮಕ್ಕೆ ಒಂದು ಕೊಟ್ಟಂತಹ ದೊಡ್ಡ ಮನ್ನಣೆ ಅಂತ ಹೇಳುವಂಥದ್ದು ನನ್ನ ಆಲೋಚನೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಶೋಕ್ ಕುಮಾರ್ ಅವರು ಒಂದು ಮಾತು ಹೇಳಿದರು, ZR ಅನ್ನು ಅರ್ದಿದ್ದಾರೆ, ಜಗ್ದಿದ್ದಾರೆ, ಮಾಡಿದ್ದಾರೆ ಅಂತ. ಸರ್, ಅಂಥದ್ದೇನಿಲ್ಲ, ಅಂಥ ವಿಷಯ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಜೀವನ ಮತ್ತು ಜೀವನೋಪಾಯದ ವಿಷಯದಲ್ಲಿ ನಮ್ಮ ಕಾಲ ಬುಡಕ್ಕೆ ಬಂದಾಗ, ಸಮಸ್ಯೆಗಳ ಕಾಲ ಬುಡಕ್ಕೆ ಬಂದಾಗ, ಸಮೀರ್ ಶುಕ್ಲಾ ಅಂತ ಹೇಳಿಕೊಂಡು ಒಬ್ಬರು ಅಧಿಕಾರಿ ಇದ್ದರು ಸರ್, ಕಮಿಷನರ್ ಆಗಿದ್ದಾಗ. ಅದರ ನಂತರ ಬಂದವರು ಪೊನ್ನುರಾಜು. ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ದೋಸ್ 2 ಆಫೀಸರ್ಸ್. ಅವ್ರು ಹೇಳಿದ್ರು, ಸಮಸ್ಯೆಗಳು ಬಂದಾಗ ನೀವು ಸಮಸ್ಯೆ ಉಂಟು ಅಂತ ಮಾತ್ರ ಹೇಳ್ತೀರಿ, ಸಿವಿಲ್ ಇಂಜಿನಿಯರ್ ಆಗಿಬಿಟ್ಟು ಈ ಕಾನೂನನ್ನು ಯಾವ ರೀತಿ ಮಾಡ್ಬೋದು ಅಂತ ನೀವೇ ಒಂದು ಕೊಡ್ಬೋದಲ್ಲ, ನಿಮ್ಮದೇ ಅಂತ ಅಭಿಪ್ರಾಯ ಮಂಡನೆ ಮಾಡ್ಬೋದಲ್ಲ, ನಿಮ್ಮದೇ ಆದಂಥ ಅಭಿಪ್ರಾಯ ಕೊಟ್ಟು ತಾಂತ್ರಿಕತೆವಾದ ಕೊಟ್ಟು, ಯು ಆರ್ ಅ ಲೋಕಲೈಟ್, ನೀವು ಸ್ಥಳೀಯವಾಗಿರುವವರು, ಅಲ್ಲಿ ಬ್ಯಾಂಗ್ಳೂರಲ್ಲಿ ಕೂತು ಯಾರು ಈ ಕಾನೂನನ್ನು ಮಾಡ್ತಾರೆ ಅವರಿಗೆ ಸ್ಥಳೀಯವಾಗಿ ಬಿಟ್ಟು ಈ ಸಮಸ್ಯೆಗಳು ಗೊತ್ತಿರುವುದಿಲ್ಲ, ಈ ಸಮಸ್ಯೆಗಳ ಅರಿವು ನಿಮಗಿರುವಾಗ ನೀವು ಅಲ್ಲಿ ಹೋಗಿ ಯಾಕೆ ಇದರ ಬಗ್ಗೆ ಮಾತಾಡಬಾರ್ದು ಅಂತ. ಅಲ್ಲಿಂದ ಶುರುವಾದ ಈ ಪಯಣ ಇತ್ತೀಚಿನ ಕಡೆ ಕೂಡ ನಡೀತಾ ಉಂಟು. ಸ್ನೇಹಿತರೆ, ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, 15 ವರ್ಷಗಳ ಕಾಲ ನಿರಂತರವಾಗಿ ನಾನೊಬ್ಬ ಆ ತಂಡದ ಸದಸ್ಯ ಮಾತ್ರ. ಸರ್ ಅಶೋಕ್ ರೈ ಅವರು ಹೇಳಿದಾಗ ಇದರಲ್ಲಿ ಧರ್ಮರಾಜನವರ ಕೊಡುಗೆ 95% ಕೊಡುಗೆ ಅವರದೇ. ಇದು ಹೋಗಿ ನಾವು ಬಿಟ್ಟು ಗಲಾಟೆ ಮಾಡಿ ಅಲ್ಲಿ ಮಾಡುವಂಥದ್ದಲ್ಲ. ಅಲ್ಲಿ ಸರಿಯಾದ ರೀತಿಯಲ್ಲಿ ನಮ್ಮ ಯಾವ ರೀತಿಯ ಪ್ರಪೋಸಲ್ಸ್ ಏನುಂಟು ಅದನ್ನು ಸರಿಯಾದ ರೀತಿಯಲ್ಲಿ ಅವರಿಗೆ ಮನವರಿಕೆ ಮಾಡುವಂಥದ್ದು. ಒಂದು ಮಾತು ಸಿವಿಲ್ ಇಂಜಿನಿಯರ್ ನೆನಪಿಟ್ಟುಕೊಳ್ಳಿ, ಸರ್ ಕೂಡ ಅದನ್ನು ಒಪ್ತಾರೆ, NBC ಈಸ್ ನಾಟ್ ಫೈನಲ್. NBC ಈಸ್ ನಾಟ್ ಫೈನಲ್. NBC ಈಸ್ ಓನ್ಲಿ ರೆಕಮೆಂಡರಿ. ಅಲ್ಲಿಯ ಸ್ಥಳೀಯವಾಗಿ ಇಲ್ಲಿಯ ಒಂದು ಇದಕ್ಕೆ ಮಂಗಳೂರು ಮತ್ತು ಬೆಂಗಳೂರಿಗೆ ನೀವು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮ್ಯಾಂಗ್ಳೂರ್ ಇಸ್ ಎ ಹಿಲ್ಲಿ ಏರಿಯಾ, Bangalore is a plain area, and a same ZR and a zoning regulation and a bylaw cannot be implemented. ಸೊ ಇದನ್ನು ಮನವರಿಕೆ ಮಾಡಲಿಕ್ಕೆ 2-3 ವರ್ಷ ಆಯಿತು. ಅದಕ್ಕೆ ಇಂತಹ ವಿಷಯಗಳು ಬಂದಾಗ ಸಿವಿಲ್ ಇಂಜಿನಿಯರ್ಸ್ಗಳಾದ ನೀವು ನಿಮ್ಮ ಸಮಯವನ್ನು ಒಂದಿಗೆ ಖಂಡಿತವಾಗಿಯೂ ಕೊಡಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ, ನಗರೀಕರಣ ಅಂತ ಹೇಳುವಂಥದ್ದು ಇಟ್ ಇಸ್ ಎ ವೆರಿ ವೆರಿ ವಾಸ್ಟ್ ಸಬ್ಜೆಕ್ಟ್. ನಗರೀಕರಣ, ನೀವು ಇನ್ವಾಲ್ವ್ ಯುವರ್ ಸೆಲ್ಫ್. ವೆನ್ ಯು ಆರ್ ಎ ಪಾರ್ಟ್ ಆಫ್ ದ್ಯಾಟ್ ದ ಲೀಗಲ್ ಪ್ರೋಸೆಸಸ್, ಆ ಒಂದು ಝೋನಿಂಗ್ ರೆಗ್ಯುಲೇಷನ್ಸ್, ಅದರ ಒಂದು ಕಾನೂನಲ್ಲಿ ಮಾಡುವಲ್ಲಿ ನಿಮ್ಮ ಒಂದು ಕೊಡುಗೆಯು ಕೂಡ ಇದೆ ಅಂತ ಹೇಳಿಕೊಂಡಾಗ ಪ್ರಿಂಟಾಗಿ ಬರ್ತದಲ್ಲ, ಅದಕ್ಕಿಂತ ಸಿಗುವ ದೊಡ್ಡ ಸಂತೋಷ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಅಭಿಲಾಷ್ ಅವರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ಸ್ವಲ್ಪ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ನಮಗೂ ಕೂಡ ಇದೆ. ಈ ನಿಟ್ಟಿನಲ್ಲಿ ಈ ಮಂಗಳೂರು, ಈ ಪುತ್ತೂರಾಗಲಿ, ಬೆಳ್ತಂಗಡಿ ಆಗಲಿ, ಮೂಡಬಿದ್ರೆ ಆಗಲಿ, ಎಲ್ಲ ಕಡೆಗಳು ಇದು ಒಂದು ದೊಡ್ಡ ಒಂದು ಪೆಡಂಭೂತವಾಗಿ ಕಂಡಿದೆ. ಜನರ ಮತ್ತು ನಿಮ್ಮ ಅಧಿಕಾರಿಗಳ ಮಧ್ಯದಲ್ಲಿ ಅಸೋಸಿಯೇಷನ್ ಯಾವತ್ತಿಗೂ ಇರ್ತದೆ. ಬೆಳ್ತಂಗಡಿಯಲ್ಲಿ ನಮ್ಮ ಜಗದೀಶ್ ಪ್ರಸಾದ್ ಕೂಡ ಕೂತಿದ್ದಾರೆ. ಇದರ ಬಗ್ಗೆ ನಾವು ಯಾವತ್ತಿಗೂ ಪ್ರಯತ್ನ ಮಾಡಿದಾಗ ಮಾತ್ರ ಸಾಧ್ಯ. ಸ್ನೇಹಿತರೆ, ಯಾಕೆ ಅಂತ ಹೇಳಿದರೆ, ಕೆಲವು ಒಂದು ನಮಗೆ ವಯಸ್ಸಾದಾಗ ನಮಗೆ ಯಾವತ್ತಿಗೂ ಕಾಣುವಂಥದ್ದು, ಅವರ್ ಥಿಂಕಿಂಗ್ ಲೆವೆಲ್ ಸ್ಟಾಪ್ಸ್. ನಾವು ಬಿಕಮ್ ರಿಜಿಡಿಟಿ, ಸ್ವಲ್ಪ ಹಠವಾದಿಗಳಾಗ್ತೇವೆ. ಸೊ ಇದೇ ರೀತಿಯಲ್ಲಿ ಬೆಂಗಳೂರಿಗೆ ಹೋದಾಗ ನೀವು ದೊಡ್ಡ ದೊಡ್ಡ ಅಧಿಕಾರಿಗಳು ಮೀಟ್ ಆದಾಗ ಏನು ನಿಮ್ಮನ್ನು ಕೈ ಹಿಡ್ಕೊಂಡು ಕೂತ್ಕೊಳಿಸೋದಿಲ್ಲ. ಪ್ರಪ್ರಥಮವಾಗಿ ನಿಮ್ಮ ಯಾವ ಪ್ರಪೋಸಲ್ಗಳು ಆಗುವುದಿಲ್ಲ ಅಂತಲೇ ಹೇಳ್ತಾರೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅಶೋಕ್ ಕುಮಾರ್ ರೈ ಅಂತವರ ಸಹಾಯ ತಗೊಳ್ಳಿ, ನಿಮ್ಮ ಪ್ರಪೋಸಲ್ ಏನಂತ ಕೊಡಿ. ಆಗ ಕೊಟ್ಟಾಗ ಮಾತ್ರ ಆಗುವಂಥದ್ದು. ನಿರಂತರವಾಗಿ ಈ ಕಾರ್ಯಕ್ರಮಗಳು ಆಗದೇ ಇದ್ದರೆ, ಇವತ್ತು ನನಗೆ ಕಾಂಕ್ರೀಟ್ ಇರ್ಬೋದು, ನಾಳೆ ನನಗೆ ಮಾರ್ಕಿಂಗ್ ಇರ್ಬೋದು, ಅದರ ನಾಡಿದ ನಂತರ ಮನೆ ಒಕ್ಕಲು ಇರ್ಬೋದು, ಇದು ಕೂಡ ಅದು ಮುಖ್ಯ. ಆದರೆ ಅದು ಕೂಡ ಮುಖ್ಯ ಅಲ್ಲ. ನಿರಂತರವಾಗಿ ಮುಂದಿನ 10 ವರ್ಷಗಳ 20 ವರ್ಷಗಳ ಕಾಲ ಸಮಗ್ರ ಬೆಳವಣಿಗೆಗೆ ಯಾವ ರೀತಿ ಆಗಬೇಕು, ಅದರಲ್ಲಿ ನಮ್ಮ ಈ ವೃತ್ತಿಪರತೆ ಯಾವ ರೀತಿ ಮೇಲೆ ಹೋಗಬೇಕು ಅಂತ ಹೇಳುವಂಥ ಆಲೋಚನೆಗಳ ಮುಂದೆ ಬಂದಾಗ ನಮ್ಮ ಈ ತ್ಯಾಗ, ನಮ್ಮ ಸಮಯದ ತ್ಯಾಗ ನಮಗೆ ಯಾವತ್ತಿಗೆ ಬೇಕಾಗುವಂಥದ್ದು. ತಿಂಗಳಿಗೆ ಒಂದು 2-3 ಸಲ ನಾವು ಯಾವತ್ತಿಗೆ ಬೆಂಗಳೂರಿಗೆ ಹೋಗ್ತದೆ. ಧರ್ಮರಾಜ್ ಸರ್ ಹಿಂದಿನ ದಿವಸ ಕರೆಯುವುದು, ಮರು ದಿವಸ ನಾನು ಮತ್ತು ಸತ್ಯರಂಜನ್ ಧರ್ಮರಾಜ್ ಸರ್ ಹೋಗುದು. ಸೊ ಪ್ರತಿ ಸಲ ಹೋದೆವು. ದೇವರದ್ದು ಏನೋ ಸ್ವಲ್ಪ ಕೃಪೆ ಜೋರಿ ಇತ್ತು. ಹಾಗಾದ ಕಾರಣ ಧರ್ಮರಾಜ್ ಸರ್ಗೆ ಯಾವತ್ತಿಗೆ ಆಕ್ಸಿಡೆಂಟ್ ಆಯಿತು ಆವತ್ತು ನಾನು ಮತ್ತು ಸತ್ಯರಂಜನ್ ಹೋಗಲಿಲ್ಲ. ಹಾಗಾದ ಕಾರಣ ಇವತ್ತು ಅವರು ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ. ಇದೆಲ್ಲ ಕಾಕತಾಳೀಯ ಇರ್ಬೋದು. ಸೊ ಇಟ್ ಥಿಂಗ್ಸ್ ಆರ್ ಎ ಪಾರ್ಟ್. ಡಿಯರ್ ಫ್ರೆಂಡ್ಸ್, ಸಿವಿಲ್ ಇಂಜಿನಿಯರ್ಗಲ್ಲಿಯೇ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಸಿವಿಲ್ ಇಂಜಿನಿಯರ್ ಅಂತ ಹೇಳುವಂಥದ್ದು ಅತ್ಯಂತ ಹೆಮ್ಮೆಯ ವಿಚಾರ. ಹಾಗಾಗಿ ಯಾವತ್ತಿಗೆ ಎದೆ ತಟ್ಟಿ ಹೇಳಿಕೊಳ್ಳಿ, ಸಮಾಜದ ಸಮಗ್ರ ಬೆಳವಣಿಗೆಗಾಗಲಿ, ಯಾವುದೇ ರೀತಿಯ ಯೋಜನಾ ಭರಿತ ಯೋಜನೆಗಳಿಗಾಗಲಿ
ಈ ಒಂದು ಭೂಮಿಯಲ್ಲಿ ಎಲ್ಲರೂ ಜೀವನ ಮಾಡಬೇಕಾದ್ರೆ ಅವರಿಗೆ ವ್ಯವಸ್ಥಿತವಾದ ಜೀವನೋಪಾಯ ಕೊಡುವಂಥದ್ದು ಯಾವಾಗ ಆಗ್ತದೆ ಹೇಳಿದರೆ ಒಬ್ಬ ಸಿವಿಲ್ ಇಂಜಿನಿಯರ್ ಇದ್ದಾಗ ಮಾತ್ರ, ಇಲ್ಲದ್ರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ವಿಷಯಗಳು ನಿಮ್ಮನ್ನು ನೀವು ಹೆಮ್ಮೆ ಪಟ್ಟುಕೊಳ್ಳಿ. ಕೆಲವೊಮ್ಮೆ ವಿ ಕಾಂಪ್ರಮೈಸ್ ಟೂ ಮಚ್ ಆನ್ ಅವರ್ ಕ್ವಾಲಿಟಿ. ಯಾರನ್ನೂ ಅವರನ್ನು ಮೆಚ್ಚಿಸ್ಲಿಕ್ಕೆ ಹೋಗಿಬಿಟ್ಟು ವಿ ಕಾಂಪ್ರಮೈಸ್ ಅವರ್ ಓನ್ ಪ್ರೊಫೆಷನಲ್ ವ್ಯಾಲ್ಯೂಸ್. ನಮ್ಮ ವೃತ್ತಿಯ ಆ ಮೌಲ್ಯವನ್ನು ನಾವೇ ಏನೋ ಸ್ವಲ್ಪ ಅದರ ಬಗ್ಗೆ ಒಳ ಒಪ್ಪಂದ ಮಾಡಿಕೊಳ್ತೇವೆ ಅಂತ ಹೇಳುವಂಥದ್ದು. ನಿಮ್ಮ ಕೆಲಸಗಳಲ್ಲಿ ಕಠಿಣತೆ ಕಠೋರತೆ ಯಾವತ್ತಿಗೂ ಇರಬೇಕು. ಯಾರು ನ್ಯಾಯ ನೀತಿಯಿಂದ ಕೆಲಸ ಮಾಡಿದ್ದಾರೆ ಇವತ್ತಿಗೂ ಕೂಡ ಅವರನ್ನು ನೆನಪಲ್ಲಿಟ್ಟುಕೊಳ್ತಾರೆ. ಪುತ್ತೂರು ಘಟಕದವರು ಇಬ್ಬರನ್ನು ಜೀವನಮಾನ ಸ್ಥಾನ ಪ್ರಶಸ್ತಿ ಕೊಟ್ಟರು. ಧನ್ಯವಾದ ಹೇಳ್ತೇನೆ. ಒಂದು ನನ್ನ ತಂದೆಯವರಾದ ನಾರಾಯಣಮಯಿ ಅವರು, ಇನ್ನೊಂದು ವೇಣುಗೋಪಾಲ್ ಶೆಣೆಯವರು. ಇವತ್ತಿಗೂ ಕೂಡ ಅವರನ್ನು ಕಂಡಾಗ ಕಾಣುವಂಥದ್ದು ಹೇಳಿದರೆ ಇವರು ಏನು ಬೇಕಾದರಾಗಲಿ ಇವರು ಗುಣಮಟ್ಟದ ಬಗ್ಗೆ ಇವರು ಯಾವತ್ತಿಗೂ ಒಪ್ಪಂದ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು. ಈ ಮಾತುಗಳು ನಮಗೆ ಯಾವತ್ತಿಗೂ ಬೇಕಾಗುವಂಥದ್ದು. ಇದು ನಮಗೆ ಆದರ್ಶಪ್ರಾಯ. ಇದು ನಮಗೆ ನಮ್ಮ ಜೀವನದಲ್ಲಿ ಯಾವ ರೀತಿ ನಡಿಬೇಕು ಅಂತ ಹೇಳುವಂಥದ್ದು ಹಿತವಚನಗಳು. ಹಾಗಾಗಿ ಪುತ್ತೂರಿನ ಈ ಸಮಗ್ರ ಬೆಳವಣಿಗೆಗೆ ನೀವೆಲ್ಲರೂ ಸೇರಿ ಕೈ ಜೋಡಿಸಿ ಯಾವತ್ತಿಗೂ ಅಭಿಲಾಷ ಅವರಾಗಲಿ ಅಥವಾ ನಿಮ್ಮ ಪುತ್ತೂರು ಈಗಂತ ನಗರಸಭೆಯವರಾಗಲಿ ಕರೆದಾಗ ಹೋಗಿ ನೀತಿಯಿಂದ ನಿಯತ್ತಿನಿಂದ ಭೇದ ಭಾವ ರಹಿತವಾಗಿ ನಿಮ್ಮ ಅಭಿಪ್ರಾಯ ಮಂಡಿಸಿ. ಇಟ್ ಈಸ್ ನಾಟ್ ವಾಟ್ ಯು ಗೆಟ್ ವಿತ್ ಯುವರ್ ಪ್ರೆಸೆಂಟೇಷನ್. ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ನಮ್ಮ ಈ ಊರಿನ ಸ್ವಾರ್ಥಕ್ಕಾಗಿ, ನಮ್ಮ ಈ ಸಮಾಜದ ಉದ್ಧಾರಕ್ಕಾಗಿ ನಮ್ಮಿಂದ ಏನು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ಅಭಿಪ್ರಾಯ ಮಂಡಿಸಿ. ಅದು ಆ್ಯಂಡ್ ಆಸ್ ಫಾಲೋ ಅಪ್ ಈಸ್ ಅ ವರ್ಡ್, ಯು ಶುಡ್ ಫಾಲೋ ಅಪ್. ಯು ವಿಲ್ ಗೆಟ್ 100 of hurdles. ಯಾಕೆಂದರೆ ಅಲ್ಲಿ ಬೆಂಗಳೂರಲ್ಲಿ ಕೂತಾಗ ಯಾರೋ ಒಬ್ಬರು ಬಂದುಬಿಟ್ಟು ಇದರ ಪ್ರಕಾರ ಆಗುವುದಿಲ್ಲ ಸರ್, ಇದರ ಪ್ರಕಾರ ಆ ರೀತಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥದ್ದು. ಪ್ರಾಯಶಃ ನಮಗೆ ದಕ್ಷಿಣ ಕನ್ನಡದಲ್ಲಿ ಜನನಾಯಕರುಗಳು ಎಲ್ಲರೂ ಅತ್ಯುತ್ತಮವಾದವರು ಸಿಕ್ಕಿದ್ದಾರೆ. ಯಾವತ್ತಿಗೂ ಬೇಕಾದರೆ ಅವರಿಗೆ ಗೊತ್ತಿಲ್ಲದಿದ್ದರೂ ಖಂಡಿತವಾಗಿ ಇಂಥ ಬಗ್ಗೆ ಅವರು ಖಂಡಿತವಾಗಿ ಕಳಕಳಿಯ ಕಾಳಜಿಯನ್ನು ತೋರಿಸಿ ಅದಕ್ಕೆ ನಮಗೆ ಬೇಕಾಗುವಂಥ ವಿಷಯಗಳನ್ನು ಮಾಡಿಕೊಳ್ತೇವೆ. ಮಂಗಳೂರು ಸಿಟಿ ಕಾರ್ಪೊರೇಷನ್ನ ಝೋನಿಂಗ್ ರೆಗ್ಯುಲೇಷನ್ ಇಸ್ ಅ ಲಿವಿಂಗ್ ಎಕ್ಸಾಂಪಲ್ ಆಫ್ ಲಿವಿಂಗ್ ಎಕ್ಸಾಂಪಲ್ ಆಫ್ ಎನಿಥಿಂಗ್ ಕ್ಯಾನ್ ಬಿ ಡನ್ ಇನ್ ಅನ್ ಆ್ಯಕ್ಟ್ ಆಲ್ಸೋ. ಆ್ಯಕ್ಟ್ ಇಸ್ ಸುಪ್ರೀಂ. ಆ್ಯಕ್ಟಿನ ಮೇಲೆ ಬೇರೆ ಯಾವುದಿಲ್ಲ. ಸೊ ಎನಿಥಿಂಗ್ ಕ್ಯಾನ್ ಬಿ ಆ್ಯಕ್ಟ್ ಲೋಕಲಿ ವೆರಿ ಫಿನಾಮಿನಲಿ ಆ್ಯಂಡ್ ಕಾಂಪ್ರಹೆನ್ಸಿವ್ಲಿ ಮಾಡಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ನಮ್ಮೊಳಗಿನ ವಿಶ್ವೇಶ್ವರಯ್ಯ ಅವು ಯಾವತ್ತಿಗೂ ಜಾಗೃತರಾಗಿ ನಮ್ಮ ವೃತ್ತಿಪರತೆ ಯಾವತ್ತಿಗೂ ಮೇಲ್ಪಂಕ್ತಿ ಆಗಲಿ. ಸಿವಿಲ್ ಇಂಜಿನಿಯರ್ ಅಂತ ಹೇಳುವಂಥ ಈ ಒಂದು ಮೇಲ್ಪಂಕ್ತಿ ಏನಿದೆ ಅದರ ಬಗ್ಗೆ ನಾವು ಯಾವತ್ತಿಗೂ ಹೆಮ್ಮೆ ಪಡುವಂತಾಗಿ ಮುಂದೊಂದು ದಿನ ನಾವು ದೇಹಾಂತ್ಯವಾಗಿ ಇಲ್ಲಿ ಇದ್ದಾರಾ ಇಲ್ವೋ, ನಮ್ಮ ಒಂದು ಮಾಡಿದ ಕಾರ್ಯಕಲಾಪಗಳು ನಿರಂತರವಾಗಿ ಇನ್ನೊಬ್ಬರ ಹೃದಯದಲ್ಲಿ ಮನಸ್ಸಿನಲ್ಲಿ ಜೀವಂತವಾಗಿ ಇರಲಿ ಅಂತ ಹೇಳ್ತಾ ಮತ್ತೆಲ್ಲರಿಗೂ ಅಭಿನಂದಿಸುತ್ತಾ ನನ್ನ ಈ ಮಾತಿಗೆ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಮುಂದಕ್ಕೆ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಪ್ರಾಯೋಜಕರಾದಂತಹ ಅಲ್ಟ್ರಾಟೆಕ್ ಸಿಮೆಂಟ್ನವರು ತಮ್ಮ ಕಾರ್ಪೊರೇಟ್ ಪ್ರೆಸೆಂಟೇಷನ್ ಅನ್ನು ಇದೀಗ ಮಾಡಲಿಕ್ಕಿದ್ದಾರೆ. ವೇದಿಕೆಯನ್ನು ಅಲ್ಟ್ರಾಟೆಕ್ನವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ. Good evening. Belated engineers' wishes to all the fellow engineers. UltraTech Cement, engineer's choice. That's our tagline. So engineers are the driving forces of our company. So my name is Shashank. I'm technical officer of UltraTech Cement, Bangalore. I'd like to give you a quick glance of the company's profile. So UltraTech Cement is a part of Aditya Birla Group. Aditya Birla Group is a multinational company. So we have around, we are present across 6 continents and 40 countries. So we are number one in
cement and concrete. Ultratech Cement is a popularly known as cement brand, and also in terms of concrete, RMC plant, we are number one production, and we are number two in fashion. In terms of fashion, fashion brand Aditya Birla Group stands number two. The popular brands like LP, Pantaloons are part of Aditya Birla Group, and we are number one in copper. So looking at the cement journey, we have started in the year 1983 with the capacity of 1 million ton per annum, and as of today we stand 152 million ton per annum production capacity, and going forward we target around 200 million tons per annum. So Ultratech is not only a cement company, we are a solution and a service providing company as well. So this is a journey of a construction, starting from planning till maintenance. So we are part of each and every stages of construction. We start from in terms of housing loan till termite treatments. So whatever the journey starts from the planning of a construction till maintenance of the house. So we have been part of all these stages in terms of products, solutions or services. So Ultratech Cement is already a popular brand. Ultratech RMC is also there. Birla White, popularly known as White Cement, is also part of Aditya Birla Group. And we have Ultratech Building Solutions, Ultratech UBS and UTech. Talking about RMC plants, Ultratech not only produces a normal ready-mix concrete, we have something called as VAC, which is called as value-added concrete. So depending on the requirement of a client, not only we provide a normal concrete, if there is a waterproofing concrete required or a small quantity of concrete is required, we provide such value-added concrete. So at present, the nearest ready-mix plant we have is in Baikampadi. Soon we will be having our plants in Mani as well, which will be serving Puttur and Bantwal area. So Birla White, which is also a part of Aditya Birla Group. So this is one of unique solutions which we have, which is called as UBS, Ultratech Building Solutions. So as you can see, all these brands which are there here, in terms of sanitary, pipeline, steel, all these products are available in a single platform. Ultratech is not only concentrating on cement. Today we provide you with services and solutions. So if you go to a Ultratech Building Solution shop, you will get all the products that you require for a construction journey. Not only cement, we have sanitary, pipelines, tanks, electricals, steel. So all these brands which you see here, all are available in a single roof, in a single shop. So we call it Ultratech Building Solutions. Next we have something called as Ultratech Building Products. We have already set up a customer guidance cap in the stage, in the corner of the gathering, where we provide products other than cement in terms of waterproofing, tile adhesives or repair products. So we have around 30 plus products in this category. Next we have something called as UTech. So today we know technology is part of everything. Technology, we are depending on technology for everything. So Ultratech, we have something called as UTech. It's a mobile application wherein it provides end-to-end solutions. If you require any loan facilities, or if you are going into planning segment, estimation, or rainwater harvesting, solar, all these facilities are provided under a single app. So you can download this app and go through it. So looking at the major partnership with the projects. So Ultratech has been a part of Central Vista project, New Delhi. And Ultratech has been a part of Bangalore 2 terminal construction. And Atal Tunnel in Himachal Pradesh. So Ultratech has been a part of top projects which has been conducted in the country. So we are green product certified company. So the cement has green certification, as well as our building products has green certifications. So Ultratech, as you all know, is as a cement company. So I like to say that Ultratech is not a cement company. Today we are a product as well as a service company. So not only cement, if you need any products related to waterproofing or tile adhesives, or if you need any services in terms of housing loans, solar services, rainwater harvesting or anti-termite treatment,
all these services are provided in a single roof. So you do not go anywhere else. Just if you consult Ultratech, if you contact Ultratech, we'll be providing you end-to-end journey, starting from your planning home services till paints. So whatever the products, services are required, we will be providing under single roof. Thank you. I'd like to congratulate ACCI for their first Engineers celebration. And Ultratech has been a part of ACCI from the beginning. We like to continue this collaboration henceforth. So thank you for giving the opportunity. Thank you. ಧನ್ಯವಾದಗಳು ಸರ್. ಮುಂದಕ್ಕೆ ಆಗ ನಡೆದಂತಹ ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ಬಹುಮಾನವನ್ನು ವಿಜಯ ವಿಷ್ಣುಮಯ್ಯ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಆದಿಶ್ ಬಾಲಕೃಷ್ಣ ಪೊದ್ವಾಳ್ ಅವರು ನಡೆಸಿಕೊಟ್ಟಂತಹ ಸ್ಪರ್ಧೆಗಳಲ್ಲಿ ಗೆದ್ದವರು ಆದಿಶ್. ಮುಂದಕ್ಕೆ ಇಂಜಿನಿಯರ್ ಅಭಿಲಾಷ್, ಇಂಜಿನಿಯರ್ ರವಿರಾಜ್, ಕೊನೆಯದಾಗಿ ಮಿಸ್ಟರ್ ಶಿವಾನಂದನ. ಮುಂದಕ್ಕೆ ಇಂದಿನ ಕಾರ್ಯಕ್ರಮಕ್ಕೆ ಅಲ್ಟ್ರಾಟೆಕ್ನ ಜೊತೆಯಲ್ಲಿ ಇತರ ಅನೇಕ ಸಂಸ್ಥೆಗಳು ನಮ್ಮೊಟ್ಟಿಗೆ ಸಹಭಾಗಿಯಾಗಿದೆ, ಸಹಪ್ರಾಯೋಜಕತ್ವವನ್ನು ಮಾಡಿದೆ. ಇದರಲ್ಲಿ ಮೊದಲನೇದಾಗಿ LOF ಕನ್ಸ್ಟ್ರಕ್ಷನ್ ಕಾಸರಗೋಡು, ಪಾರ್ವತಿ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್ ನೆಲ್ಲಿಗಟ್ಟೆ. ಇದರ ಸಂಸ್ಥೆ ಯಾರಾದರೂ ಇದ್ದರೆ ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪಾರ್ವತಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್, ಪಂಚಮಿ ಹಾರ್ಡ್ವೇರ್ಸ್ ಕಲ್ಲಾರೆ, ಕಿರಣ್ ಎಂಟರ್ಪ್ರೈಸಸ್ ದರ್ಬೆ, ಸುದರ್ಶನ್ ಎಂಟರ್ಪ್ರೈಸಸ್ ದರ್ಬೆ, ಕಿರಣ್ ಎಂಟರ್ಪ್ರೈಸಸ್ ಇಲ್ಲೇ ಪಕ್ಕದಲ್ಲಿ ತಮ್ಮ ಹಾರ್ಡ್ವೇರ್ ಶಾಪ್ ಅನ್ನು ಮಾಡಿದ್ದಾರೆ. ಸುದರ್ಶನ್ ಎಂಟರ್ಪ್ರೈಸಸ್ ದರ್ಬೆ, SRK ಲ್ಯಾಡರ್ಸ್, SRK ಲ್ಯಾಡರ್ಸ್ ಎಲ್ಲರಿಗೂ ಚಿರಪರಿಚಿತ ಸಂಸ್ಥೆ. ಅನೇಕ ಕೃಷಿ ಉಪಕರಣಗಳನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಕೃಷಿಕರಿಗೆ ಬೆನ್ನೆಲುಬಾಗಿ ನಿಂತಿದೆ. ಮರ್ಕ್ಯುರಿ ಏಜೆನ್ಸೀಸ್ ಆ್ಯಂಡ್ ವಾಟರ್ ಪ್ರೂಫಿಂಗ್, ಎಲ್ಲರಿಗೂ ನಿತ್ಯ ಚಪಾತಿ ತಿಳಿದೇ ಇದೆ. ಅವರ ಇನ್ನೊಂದು ಸಂಸ್ಥೆ ಮರ್ಕ್ಯುರಿ ಏಜೆನ್ಸೀಸ್ ಆ್ಯಂಡ್ ವಾಟರ್ ಪ್ರೂಫಿಂಗ್. ಮಿಲೆಟ್ ಮ್ಯಾನ್ ಆಫ್ ಪುತ್ತೂರು, ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಇವತ್ತು ಈ ಶುಭ ಸಂದರ್ಭದಲ್ಲಿ ಎಲ್ಲ ಇಂಜಿನಿಯರ್ಸ್ಗಳು ಸೇರಿಕೊಂಡು ಇಂಜಿನಿಯರ್ಸ್ ಡೇಯನ್ನು ಆಚರಿಸ್ತಿದ್ದೀರಿ. ನಾನು ಕೂಡ ಇಂಜಿನಿಯರಿಂಗ್ ಡಿಪ್ಲೊಮೊ ಮೆಕ್ಯಾನಿಕಲ್ ಅಂದು ಬೇಸಿಕಲಿ, ಬಟ್ ನಾನು ಸುಮಾರು
18 ವರ್ಷದಿಂದ ಸಿವಿಲ್ ಇಂಜಿನಿಯರ್ ಜೊತೆ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹೆಸರು ರಾಧಾಕೃಷ್ಣ ಅಂತ. ನಾನು ಇಲ್ಲಿ ಮರ್ಕ್ಯೂರಿ ಏಜೆನ್ಸಿ ಕನ್ಸ್ಟ್ರಕ್ಷನ್ ಕೆಮಿಕಲ್ಸ್ ವಾಟರ್ ಪ್ರೂಫಿಂಗ್ ನಂದು ಸ್ಪೆಷಲೈಸ್ ಸಬ್ಜೆಕ್ಟ್ ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೇನೆ. ನಾನು ಸುಮಾರು 8 ವರ್ಷಗಳ ಕಾಲ ಫಾಸ್ಟ್ರಾಕಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಸಿವಿಲ್ ಕನ್ಸಲ್ಟಿಂಗ್ ಆಗಿ ವಾಟರ್ ಪ್ರೂಫಿಂಗಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಂತರ ನಾನು ರಿಸೈನ್ ಕೊಟ್ಟು ನಮ್ಮದೇ ಊರು, ನಂದು ಆ್ಯಕ್ಚುಲಿ ಊರು ಪುತ್ತೂರು, ಸುಳ್ಯ. ನಾನು ಇಲ್ಲಿ ಪುತ್ತೂರಲ್ಲಿ 10 ವರ್ಷಗಳ ಹಿಂದೆ ಮರ್ಕ್ಯೂರಿ ಏಜೆನ್ಸಿ ಅಂತ ವಾಟರ್ ಪ್ರೂಫಿಂಗ್ ಆ್ಯಂಡ್ ಕನ್ಸಲ್ಟಿಂಗ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಆಲ್ಮೋಸ್ಟ್ ಎಲ್ರಿಗೂ ನಂದು ಪರಿಚಯ ಇದೆ. ನಾನು ಯಾಕೆಂದರೆ ಒಂದು 8 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇತ್ತು ಕನ್ಸ್ಟ್ರಕ್ಷನ್ ಕೆಮಿಕಲ್ಸಲ್ಲಿ. ನಂತರ ವಾಟರ್ ಪ್ರೂಫಿಂಗ್ ರಿಪೇರಿ ಆ್ಯಂಡ್ ರಿಹ್ಯಾಬಿಲೇಷನ್ ವರ್ಕಿಗೆ ಹೆಚ್ಚು ಫೋಕಸ್ ಕೊಟ್ಟು ನಾನು ಇಲ್ಲಿ ಒಂದು ಪ್ರಯತ್ನ ಮಾಡಿದೆ. ಸುಮಾರು ಎಲ್ಲ ಸಿವಿಲ್ ಇಂಜಿನಿಯರ್ಗಳು ನಮಗೆ ಸಪೋರ್ಟ್ ಕೊಟ್ಟರು. ಭಾಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿಕೊಂಡು ಅನುಭವಗಳನ್ನು ಪಡ್ಕೊಂಡು ನಾವು ಈಗ ಉತ್ತಮವಾಗಿ ಇಲ್ಲಿ ಒಂದು ಸೇವೆ ನೀಡಲಿಕ್ಕೆ ನಾನು ಸಮರ್ಥನಾಗಿದ್ದೆ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಹೆಮ್ಮೆ ಇದೆ. ಯಾಕೆಂದರೆ ನಮಗೆ ಸುಮಾರು 10 ವರ್ಷದಿಂದ ನಮ್ಮ ಪರಿಚಿತ ಇಂಜಿನಿಯರ್ ಆದ ವೆಂಕಟರಾಜ್ ಇದ್ದಾರೆ, ಮತ್ತು ಚಂದ್ರಶೇಖರ್ ಆಳ್ವರು ನಮ್ಮನ್ನು ಬ್ಯಾಂಗ್ಳೂರಲ್ಲಿ ಪರಿಚಯ ಆಗಿ ಪುತ್ತೂರಲ್ಲಿ ನೀವೊಂದು ವಾಟರ್ ಪ್ರೂಫಿಂಗ್ ಬಗ್ಗೆ ಈ ಸಬ್ಜೆಕ್ಟನ್ನು ಹೆಚ್ಚು ಒತ್ತು ಕೊಟ್ಟು ನೀವು ಮಾಡಬೇಕು ಅಂತ ನನಗೆ ಸಪೋರ್ಟ್ ಕೊಟ್ಟರು. ಸೊ ಆ ನಿಟ್ಟಿನಲ್ಲಿ ನಾನು ಒಂದು 10 ವರ್ಷಕ್ಕಿಂತ ಆರಂಭಿಸಿದ್ದು. ಸೊ ನಂದು ಸ್ಪೆಷಲೈಸ್ಡ್ ವರ್ಕ್ ಅಂದರೆ ಒಂದು ವಾಟರ್ ಪ್ರೂಫಿಂಗ್, ಇನ್ನೊಂದು ಯಾವುದೇ ರಿಪೇರಿ ಆ್ಯಂಡ್ ರಿಹ್ಯಾಬಿಲೇಷನ್ ಮಾಡ್ತೀವಿ, ಮತ್ತೊಂದು ಪಾಲಿಯೂರಿಥಿನ್ ಅಂತ ಸ್ಪೆಷಲೈಸ್ಡ್ ವರ್ಕ್. ಪಾಲಿಯೂರಿಥಿನ್ ಇಂಜೆಕ್ಷನ್ ಮಾಡೋದು, ಇದು ಡೈರೆಕ್ಟ್ ಲೈವ್ ವಾಟರ್ ಲೀಕೇಜಿಗೆ ಇಂಜೆಕ್ಷನ್ ಮಾಡುವಂಥ ಮೆಥಡ್. ಇದೊಂದು ಕೊರಿಯನ್ ಮೇಕ್ ಪ್ರಾಡಕ್ಟನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸಿನ್ಸ್ ಸುಮಾರು 8 ವರ್ಷದಿಂದ ನಾನು ಮಾಡ್ತಾಯಿದ್ದೇನೆ. ನಮ್ಮದು ಮೇಯ್ನ್ ಕ್ಲೈಂಟ್ಸ್ ಬಂದು MRPL, HPCL, ಏರ್ಪೋರ್ಟಲ್ಲಿ ವರ್ಕ್ ಮಾಡ್ತಿದ್ದೀವಿ. ಈಗ ಪ್ರೆಸೆಂಟ್ಲಿ ವಿ ಆರ್ ವರ್ಕಿಂಗ್ ಆನ್ ಎತ್ತಿನಹೊಳೆ ಡ್ಯಾಮ್ ಪ್ರಾಜೆಕ್ಟ್ ಫಾರ್ ಲೈವ್ ಲೀಕೇಜ್ ವರ್ಕ್ಗಳಿಗೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿನ ನಿಮ್ಮಿಂದಲೇ ನಾವು ಎಕ್ಸ್ಪೀರಿಯನ್ಸ್ಗಳನ್ನು ತಗೊಂಡು ನಾನು ವರ್ಕ್ ಮಾಡ್ತಾ ಇದ್ದೇನೆ. ಹಾಗಾಗಿ ನಮಗೆ ಭಾಳಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ಯಾಕಂದರೆ ಇನ್ನು ಮುಂದೆ ನೀವು ಉತ್ತಮವಾದ ಗುಣಮಟ್ಟದ ಕ್ವಾಲಿಟಿ, ಈಗ ಸರ್ ಭಾಳ ಸೀನಿಯರ್ಸ್ ಎಲ್ಲ ಹೇಳಿದರು ಹೇಗೆ ನಾವು ಸಮಾಜಕ್ಕೆ ವಿನ್ಯಾಸಗಳನ್ನು ಕೊಡಬೇಕು, ಆ ನಿಟ್ಟಿನಲ್ಲಿ ನನ್ನದು ಕೂಡ ಒಂದು ಸೇವೆ ಅಂತ ತಿಳ್ಕೊಂಡು ನಾನು ಕೂಡ ಅದರಲ್ಲಿ ಹೆಚ್ಚು ಮುತುವರ್ಜಿ ವಹಿಸಿ ನನ್ನ ಒಂದು ಗುಣಮಟ್ಟವನ್ನು ನಾನು ಕೂಡ ಕಾಪಾಡಿಕೊಂಡು ಬರಬೇಕು ಅನ್ನೋ ಉದ್ದೇಶ ನನಗೆ ಇದೆ. ಆ ನಿಟ್ಟಿನಲ್ಲಿ ನಿಮ್ಮೊಂದಿಗೆ ನಾನು ಕೈ ಜೋಡಿಸ್ತಾ ಇದ್ದೇನೆ. ನನಗೆ ಇಲ್ಲಿ ಅವಕಾಶ ನೀಡಿದಂಥ ಈ ಸ್ಪಾನ್ಸರ್ ಆಗಿ ಹಾಗೂ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ನೀಡಿದಂಥ ನಿಮಗೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಹಾಗೆ ನನ್ನ ಇನ್ನೊಂದು ಸಂಸ್ಥೆಯನ್ನು ಕೂಡ ನಾನು ನಡೆಸ್ತಾ ಇದ್ದೇನೆ. ನಮ್ಮದು ಆ್ಯಕ್ಚುಲಿ ಫುಡ್ ಪ್ರೊಸೆಸಿಂಗ್ ಯೂನಿಟನ್ನು ಮಾಡ್ತಾ ಇದ್ದೇನೆ. ನಂದು ನಿತ್ಯ ಬ್ರ್ಯಾಂಡಲ್ಲಿ ಭಾಳಷ್ಟು ಆಹಾರ ಉತ್ಪನ್ನಗಳನ್ನು ಇದು ಮಾಡ್ತಾ ಇದ್ದೀನಿ. ನಂದು ಅದು ಡಿಫೆನ್ಸ್, DRDO ಮತ್ತು DFRL ಮತ್ತು CFTR ಇಂದ ತಂತ್ರಜ್ಞಾನವನ್ನು ವರ್ಗಾಯಿಸಿಕೊಂಡು ಸಮಾಜಕ್ಕೆ ಒಂದು ಉತ್ತಮವಾದ ಆರೋಗ್ಯಕರ ಆಹಾರವನ್ನು ನೀಡಬೇಕು ಅನ್ನೋ ಬೇಸಿಕ್ ಕಾನ್ಸೆಪ್ಟ್ ನಂದು. ಸೊ ಆ ನಿಟ್ಟಿನಲ್ಲಿ ನಾವು ಈಗ ಡಿಫೆನ್ಸಿಗೆ ಕೂಡ ಸುಮಾರು ಆಹಾರ ಪ್ರಾಡಕ್ಟ್ಗಳನ್ನು, ಮಿಲೆಟ್ಸ್ ಪ್ರಾಡಕ್ಟ್ಗಳನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಅದು ಕೂಡ ಸಂತೋಷ. ಅದಕ್ಕಾಗಿ ನಮಗೆ ಈ ಪುತ್ತೂರಿನ ಜನತೆ ಭಾಳಷ್ಟು ಅವಕಾಶಗಳು ನೀಡಿ ನಮ್ಮನ್ನು ಹುರಿದುಂಬಿಸಿ ನಮಗೆ ಸಪೋರ್ಟ್ ಮಾಡಿದಿರಿ. ಎಲ್ಲ ಇಂಜಿನಿಯರ್ಸ್ಗಳು, ನನ್ನ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದು ಸಿವಿಲ್ ಇಂಜಿನಿಯರ್ಸ್ನ ಅಸೋಸಿಯೇಷನ್ ಮುಖಾಂತರವೇ. ಹಾಗಾಗಿ ನನ್ನ ಮೊದಲ ಕೃತಜ್ಞತೆ ಎಲ್ಲ ಸಿವಿಲ್ ಇಂಜಿನಿಯರ್ಸಿಗೆ ಹೇಳ್ತಾ ನನ್ನ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಇಂಜಿನಿಯರ್ ಚೇತನ್, ಕೋಶಾಧಿಕಾರಿಗಳು ಇವರಿಂದ. ಇಂದಿನ ಕಾರ್ಯಕ್ರಮದ ಕೊನೆಯ ವಂದನಾರ್ಪಣೆ. ವೇದಿಕೆಯಲ್ಲಿ ಆಸೀನರಾಗಿದ್ದಂಥ ಗಣ್ಯಾತಿ ಗಣ್ಯರೇ ಮತ್ತು ಸಹಪಾಠಿಗಳೇ, ನನ್ನ ಹಿರಿಯ ಕಿರಿಯ ಇಂಜಿನಿಯರ್ ಮಿತ್ರರೇ ಹಾಗೂ ಅತಿಥಿಗಳೇ, ಇವತ್ತಿನ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಮತ್ತು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೇವೆ ಅಂತ ಹೇಳಲು ಬಹಳ ಹೆಮ್ಮೆ ಆಗ್ತಿದೆ. ಇನ್ನು ಮುಂದೆ ಹಾಗೆ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಿಕೊಡುವ ಹಾಗೂ ಎಲ್ಲರ ಸಹಕಾರಗಳನ್ನು ಬಯಸುತ್ತಾ, ಇಲಾಖೆಯ ಸೇವೆಯೊಂದಿಗೆ ದಿನದ 24 ಗಂಟೆ ನಮ್ಮ ಪುತ್ತೂರಿನ ಸಂಸ್ಥೆಯನ್ನು ಕಟ್ಟಿ ಬೆಳೆಸಲು ಮಾರ್ಗದರ್ಶನ ನೀಡಿ ದಣಿವೇ ಇಲ್ಲದ ನಮ್ಮ ಸಂಸ್ಥೆಯ ಚೇರ್ಮನ್ ಆದಂತಹ ಅಧ್ಯಕ್ಷತೆಯನ್ನು ವಹಿಸಿ ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳೆದು ಇಂಜಿನಿಯರ್ ಪ್ರಮೋದ್ ಕುಮಾರ್ KK ಇವರಿಗೆ ACCI ಪುತ್ತೂರು ಸೆಂಟರ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದಂತಹ ಅಸಿಸ್ಟೆಂಟ್ ಕಮಿಷನರ್ ಪುತ್ತೂರು
ಶ್ರೀಯುತ ಜುಬಿನ್ ಮೊಹಾಪಾತ್ರ IAS ಇವರು ನಮ್ಮ ಜೊತೆ ಭಾಗಿಯಾಗಿದ್ದರು. ಅರ್ಜೆಂಟ್ ಇದ್ದ ಕಾರಣ ಹೋಗಿದ್ದಾರೆ. ಸೊ ಅವರಿಗೂ ಕೂಡ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ನೆಚ್ಚಿನ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು ಸರ್ ಬಂದಿದ್ದರು. ಸೊ ಅವರು ಕೂಡ ಕಾರಣಾಂತರಗಳಿಂದ ನಮ್ಮನ್ನು ವರ್ಕಿನ ಕಾರಣ ಹೋಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಂಜಿನಿಯರ್ ಅಭಿಲಾಷ್ AD ಟೌನ್ ಪ್ಲ್ಯಾನಿಂಗ್ ಕೂಡ ಪುತ್ತೂರು, ಅವರು ಕೂಡ ನಮ್ಮ ಜೊತೆ ಇದ್ದರು. ಅವರಿಗೂ ಕೂಡ ನಮ್ಮ ತುಂಬ ಹೃದಯ ಧನ್ಯವಾದಗಳು. ಹಾಗೆ ನಮ್ಮ ಊರಿನವರೇ ಆದಂಥ ವಿಜಯ ವಿಷ್ಣು ಮಯ್ಯ ಸರ್, ಸೆಕ್ರೆಟರಿ ಜನರಲ್ ಪಾಸ್ಟ್ ACCI, ಅವರಿಗೆ ಆರೋಗ್ಯ ಹುಷಾರಿಲ್ಲದ ಕಾರಣ ಕೂಡ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಮಗೆ ತುಂಬ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಕಾರಣಾಂತರಗಳಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಸಂಸದರು ದಕ್ಷಿಣ ಕನ್ನಡ, ಅವರು ಕೂಡ ಬರಲಿಕ್ಕೆ ಆಗಲಿಲ್ಲ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಸೆಕ್ರೆಟರಿ ಇಂಜಿನಿಯರ್ ವಿನೋದ್ ಕುಮಾರ್ ಅವರು ನಮ್ಮ ಜೊತೆ ಸೇರಿಕೊಂಡು ತುಂಬ ಶ್ರಮ ಪಟ್ಟಿದ್ದೇವೆ ಇದರ ಕಾರ್ಯಕ್ರಮದ ಹಿಂದೆ. ಅವರಿಗೂ ಕೂಡ ನಾನು ತುಂಬ ಹೃದಯ ಧನ್ಯವಾದಗಳು. ಹಾಗೆ ನಮ್ಮ ಮೆಂಬರ್ಗಳು, ಕಮಿಟಿ ಮೆಂಬರ್ಗಳು ಮತ್ತು ತುಂಬ ಕಷ್ಟಪಟ್ಟಿದ್ದಾರೆ, ಹಗಲು ರಾತ್ರಿ ಅಂತ ವರ್ಕ್ ಮಾಡಿದ ಅಂತ ಹೇಳ್ಬೋದು ನಾನು ಒಂದು ವಾಕ್ಯದಲ್ಲಿ. ಸೊ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮ್ಮ ಹಿರಿಯ ವೇಣುಗೋಪಾಲ್ ಶೆಣೈ ಸರ್, ಸೀನಿಯರ್ ಸಿವಿಲ್ ಇಂಜಿನಿಯರ್, ಅವರಿಗೂ ಕೂಡ ನಾವು ಇವತ್ತು ಸನ್ಮಾನ ಮಾಡಿದ್ದೇವೆ. ಅವರಿಗೂ ಕೂಡ ನಮ್ಮ ಪುತ್ತೂರು ACCI ಪುತ್ತೂರು ಸೆಂಟರ್ನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಲಾಸ್ಟ್ ಬಟ್ ಲೀಸ್ಟ್ ಕಾರ್ಯಕ್ರಮದ ಬೆನ್ನೆಲುಬು ಅಂತ ಹೇಳ್ಬೋದು. ಕಾರ್ಯಕ್ರಮಕ್ಕೆ ಮೇನ್ ಸ್ಪಾನ್ಸರ್ ಆಗಿ ಅಲ್ಟ್ರಾಟೆಕ್ನವರು ನಮ್ಮ ಜೊತೆ ಇಂಜಿನಿಯರ್ ಅಶೋಕ್ ರೆಡ್ಡಿ ಸರ್ ಕೂಡ ಇದ್ದರು, ಮತ್ತು ಅವರ ಸಿಬ್ಬಂದಿಗಳು ಇದ್ದರು. ಸೊ ಅವರನ್ನು ನಾವು ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಕೋ ಸ್ಪಾನ್ಸರ್ಗಳಾದಂಥ ಲೂಫ್ ಕನ್ಸ್ಟ್ರಕ್ಷನ್, ಸಿದಿ ಕನ್ಸ್ಟ್ರಕ್ಷನ್, ಪಾರ್ವತಿ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಪಂಚಮಿ ಹಾರ್ಡ್ವೇರ್, ಕಿರಣ್ ಎಂಟರ್ಪ್ರೈಸಸ್, ಮರ್ಕ್ಯೂರಿ ಏಜೆನ್ಸಿ ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ಸ್, SRK ಲ್ಯಾಡರ್ಸ್, ಸುದರ್ಶನ್ ಎಂಟರ್ಪ್ರೈಸಸ್, ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಹೀಗೆ ಇನ್ನು ಮುಂದಕ್ಕೂ ನಾವು ಇಂಜಿನಿಯರ್ಸ್ಗಳು ಸ್ವಲ್ಪ ಅವರಿಗೆ ಸಪೋರ್ಟ್ ಮಾಡುವ, ಯಾಕಂತ ಹೇಳಿದ್ರೆ ಇನ್ನು ಮುಂದಕ್ಕೆ ನಾವು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೊಡಲಿಕ್ಕಿದೆ. ಸೊ ಆದ ಕಾರಣ ಅವರು ನಮ್ಮ ಜೊತೆ ಇರಬೇಕಂತ ಕೇಳಿಕೊಳ್ಳುತ್ತಾ ನಮ್ಮ ಇಂಜಿನಿಯರ್ಸ್ ಕೂಡ ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ವಿನಂತಿ. ಹಾಗೆ ನಮ್ಮ ಮಾತೃ ಸಂಸ್ಥೆಯಾದಂಥ ACC ಬೆಳ್ತಂಗಡಿ, ನಮ್ಮನ್ನು ಹುಟ್ಟು ಹಾಕಿದೆ ಬೆಳ್ತಂಗಡಿ ಸೆಂಟರ್, ಅದರ ಚೇರ್ಮನ್ ಆದಂಥ ಜಗದೀಶ್ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮ್ಮ ಪಾಸ್ಟ್ ಟ್ರೆಜರರ್ ಆದಂಥ ಇಂಜಿನಿಯರ್ ಸುರೇಶ್ ಬಂಗೇರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ಡಾಕ್ಟರ್ ರವೀಶ್ ಪಡಮಲೆ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮ್ಮ ಈಗಿನ ಟ್ರೆಜರರ್ ಆದಂಥ ACC ಬೆಳ್ತಂಗಡಿನ ಕೇಶವ್ ಅವರು ಬಂದಿದ್ದಾರೆ. ಮತ್ತು ಎಲ್ಲ ಪದಾಧಿಕಾರಿಗಳು, ಮೆಂಬರ್ಗಳು ಎಲ್ಲ ಬಂದಿದ್ದಾರೆ. ಅವರಿಗೂ ಕೂಡ ಅನಂತ ಹೃತ್ಪೂರ್ವಕವಾಗಿ. ಮತ್ತು ಹೇಳಲೇಬೇಕು, ಪ್ರೆಸ್ಸಿನವರು ಇದ್ದರು. ಪ್ರೆಸ್ಸಿನವರಿಗೂ ಕೂಡ ನಮ್ಮ ಕಾರ್ಯಕ್ರಮದ ಬಗ್ಗೆ ತುಂಬ, ಅಂದರೆ ಸ್ಟಾರ್ಟಿಂಗ್ ಈಗ ನಾಳೆ ಹೇಳಿದಾಗೆ ನಾಳೆಗೆ 1 ವರ್ಷ ಆಗ್ತದೆ ACC ಪುತ್ತೂರು ಸೆಂಟರ್ ಇನಾಗ್ರೇಷನ್ ಆಗಿ. ಆದರೆ ಇವತ್ತು ಮಾಡ್ತಾ ಇದ್ದೇವೆ. ಕಳೆದ ವರ್ಷ ನಮಗೆ ಇಂಜಿನಿಯರ್ಸ್ ಡೇ ಸೆಲೆಬ್ರೇಷನ್ ಅಂತ ಒಟ್ಟಿಗೆ ಮಾಡಿ, ಸೊ ಆದ ಕಾರಣ ನಮ್ಮನ್ನು ಸ್ವಲ್ಪ ಗುರುತಿಸಲಿಕ್ಕೆ ಕಾರಣ ಪ್ರೆಸ್ಸಿನವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮಗೆ ಇವತ್ತು ವಾಕಥಾನಿಗೆ ಪರ್ಮಿಷನ್ ಕೊಟ್ಟಂತಹ ನಗರ ಪೊಲೀಸ್ ಠಾಣೆ ಮತ್ತು ಟ್ರಾಫಿಕ್ ಪೊಲೀಸ್ ಠಾಣೆ, ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಸಂಸ್ಥೆಯಾದಂಥ ಪುತ್ತೂರಿನ ಪೇಸ್ ಸಂಸ್ಥೆ ಕೂಡ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಸರ್ ಬಂದಿದ್ದಾರೆ. ಅವರಿಗೂ ಕೂಡ ಅನಂತ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಸೌಂಡ್ಸಿನ ಮತ್ತು ಅಶ್ವಿನಿ ಹೋಟೆಲ್ನ ಸಿಬ್ಬಂದಿಗಳಿಗೆ ಹಾಗೂ LCD ಪ್ರೊವೈಡ್ ಮಾಡಿದಂತಹ ಪ್ರಜ್ವಲ್ ಅವರಿಗೆ ಹಾಗೂ ಇನ್ನು ಉಳಿದಂಥ ಪ್ರತ್ಯೇಕ ಪರೋಕ್ಷವಾಗಿ ನಾನು ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಇದೊಂದು ಸೂಚನೆ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಬೆಳ್ತಂಗಡಿ ಹಾಗೂ ಪುತ್ತೂರು ಸೆಂಟರ್ನ ಜಂಟಿ ಆಶ್ರಯದಲ್ಲಿ 19ನೇ ತಾರೀಕಿಗೆ ಈ ತಿಂಗಳ 19ನೇ ತಾರೀಕಿಗೆ ಹೋಟೆಲ್ ಓಷನ್ ಪರ್ಲ್ ಉಜಿರೆಯಲ್ಲಿ ಸಂಭ್ರಮ 2024
ಇದರಲ್ಲಿ ಇಂಜಿನಿಯರ್ಸ್ ಡೇ ಹಾಗೂ ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರಿಂಗ್ ಆ್ಯಕ್ಟ್ 2024 ಇದರ ಸಂಭ್ರಮೋತ್ಸವ ನಡೆಯಲಿಕ್ಕಿದೆ. ಇದರಲ್ಲಿ ಇಂಜಿನಿಯರ್ ಶ್ರೀಕಾಂತ್ ಎಸ್ ಚನ್ನಲ್, ಪ್ರೆಸಿಡೆಂಟ್ KPCA ಕನ್ಸಾರ್ಟಿಯಂ ಕರ್ನಾಟಕ, ಗೆಸ್ಟ್ ಆಫ್ ಆನರ್ ಶ್ರೀ ಹರೀಶ್ ಪೂಂಜಾ MLA ಬೆಳ್ತಂಗಡಿ, ಶ್ರೀ ಪ್ರತಾಪ್ ಸಿಂಹ ನಾಯಕ್ MLC ಬೆಳ್ತಂಗಡಿ, ಶ್ರೀ ಹರೀಶ್ ಕುಮಾರ್ XMLC ಬೆಳ್ತಂಗಡಿ, ಇಂಜಿನಿಯರ್ ಅಜಿತ್ ಕುಮಾರ್ SM ಸೆಕ್ರೆಟರಿ KPCA ಕರ್ನಾಟಕ, ಡಾಕ್ಟರ್ MU ಅಶ್ವಥ್ ಪ್ರಿನ್ಸಿಪಾಲ್ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಡಾಕ್ಟರ್ MR ಕಲ್ಗಲ್ KPCEA SC ಫೌಂಡೇಶನ್ ಮೆಂಬರ್ ಇವರೆಲ್ಲರೂ ಭಾಗವಹಿಸಲಿಕ್ಕಿದ್ದಾರೆ. ಇದಕ್ಕೆ 2 ಪುತ್ತೂರು ಸೆಂಟರ್ ಹಾಗೂ ಬೆಳ್ತಂಗಡಿ ಸೆಂಟರ್ನ ಪರವಾಗಿ ಎಲ್ಲ ಇಂಜಿನಿಯರ್ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಾಳೆಯ ದಿನ ಪುತ್ತೂರು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇದರ ವತಿಯಿಂದ ಇಂಜಿನಿಯರ್ಸ್ ಡೇ ಸೆಲೆಬ್ರೇಷನ್ ನಡೀಲಿಕ್ಕಿದೆ. ಇದರ ಅಧ್ಯಕ್ಷತೆಯನ್ನು ಇಂಜಿನಿಯರ್ ಸತ್ಯಗಣೇಶ್ ಎಂ ಅಧ್ಯಕ್ಷರು ಪೇಸ್, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮಹೇಶ್ ಪ್ರಸನ್ನ ಪ್ರಾಂಶುಪಾಲರು ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಹಾಗೂ ಇಂಜಿನಿಯರ್ SK ಆನಂದ್ ಕುಮಾರ್ ಗೌರವಾಧ್ಯಕ್ಷರು ಪೇಸ್. ಗೌರವ ಅರ್ಪಣೆ ಇಂಜಿನಿಯರ್ ಅರುಣ್ ರೈ ಡಿಂಬ್ರಿ ರಾಜ್ಯ ಕೃಷಿ ಪಂಡಿತ್ ಪ್ರಶಸ್ತಿ ಪುರಸ್ಕೃತ ಉದ್ಯಮಿಗಳು ಪುತ್ತೂರು ಹಾಗೂ ಇಂಜಿನಿಯರ್ ಹರೀಶ್ ಪುತ್ತೂರಾಯ ಮಾಜಿ ಅಧ್ಯಕ್ಷರು ಮತ್ತು ಮಾಲಕರು ಪುತ್ತೂರಾಯ ಎಂಟರ್ಪ್ರೈಸಸ್ ತಿಂಗಳಾಡಿ. ಈ ಕಾರ್ಯಕ್ರಮವು ಅಶ್ಮಿ ಕಂಫರ್ಟ್ ಬೈಪಾಸ್ ರಸ್ತೆ ಪುತ್ತೂರು ಇದರಲ್ಲಿ ನಡೆಯಲಿಕ್ಕಿದೆ. ಸಂಜೆ 6:30ಕ್ಕೆ ಎಲ್ಲ ಇಂಜಿನಿಯರ್ ಮಿತ್ರರು ಅದಕ್ಕೂ ಸಹ ಆಗಮಿಸಿ ಚಂದ ಕಾಣಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಕೊನೆಗೆ ರಾಷ್ಟ್ರಗೀತೆ, ಎಲ್ಲರೂ ಧ್ವನಿಗೂಡಿಸಿ ರಾಷ್ಟ್ರಗೀತೆಯನ್ನು ಹಾಡಬೇಕಾಗಿ ಎಲ್ಲರಲ್ಲಿ ವಿನಂತಿ. ಆಗಮಿಸಿದಂತಹ ಎಲ್ಲ ಅತಿಥಿ ಅಧ್ಯಾಪಕರಿಗೆ ಭೋಜನದ ವ್ಯವಸ್ಥೆ ಇದೆ. ಈ ಸಭಾಂಗಣದಲ್ಲಿ ಸಸ್ಯಾಹಾರ ಹಾಗೂ ಮೇಲಿನ ವಿಭಾಗದಲ್ಲಿ ಶಾಕಾಹಾರ ಇದರ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲರೂ ತಮ್ಮ ಆತಿಥ್ಯವನ್ನು ಸ್ವೀಕರಿಸಿ ತೆರಳಬೇಕು. ಈ ಸಮಯದಲ್ಲಿ ಇದೀಗ ನಮ್ಮ ತಂಡದ ಸದಸ್ಯರಾದಂತಹ ಕೃಷ್ಣರಾಜ್ ಹಾಗೂ ಅವರ ಶ್ರೀಮತಿಯವರು ತಮ್ಮ ಸುಶ್ರಾವ್ಯ ಕಂಠದ ಮೂಲಕ ಒಂದೆರಡು ಹಾಡುಗಳನ್ನಾಡಿ ತಮ್ಮ ಮನಸ್ಸನ್ನು ಸೂರೆಗೊಳ್ಳಿಗಳು. ಹಲೋ ಟೆಸ್ಟ್ ಹಾಲು Hello, test, hello. ಎಲ್ರಿಗೂ ಮತ್ತೊಮ್ಮೆ ಇಂಜಿನಿಯರ್ಸ್ ಡೇ ಸೆಲೆಬ್ರೇಷನ್ನ ಶುಭಾಶಯವನ್ನು ತಿಳಿಸ್ತಾ ಒಂದೆರಡು ಮಧುರವಾಗಿರುವಂತಹ ಗೀತೆ ನನ್ನ ನೆಚ್ಚಿನ ಎಲ್ಲ ಇಂಜಿನಿಯರ್ಸ್ ಮಿತ್ರರಿಗೆ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಸಂದರ್ಭೋಚಿತವಾದಂತಹ ಗೀತೆಯೊಂದಿಗೆ ನಾನು ಕೃಷ್ಣರಾಜ್ ಸುಳ್ಯ.
ಶುಚಿರುಚಿಯಾದ ಬೊಂಬಾಟ ಭೋಜನದ ಜೊತೆಗೆ ಮಧುರವಾಗಿರುವಂತಹ ಗೀತೆಯನ್ನ ಆಲಿಸುವಂತ ಒಂದು ವ್ಯವಸ್ಥೆಯನ್ನ ಪ್ರಮೋದ್ ಸರ್ ಅವರು ಮಾಡಿಕೊಟ್ಟಿದ್ದಾರೆ. ಈ ಸುಂದರವಾಗಿರುವಂತಹ ವೇದಿಕೆಯಲ್ಲಿ ಸಂದರ್ಭೋಚಿತವಾದಂತಹ ಒಂದು ಮಧುರವಾಗಿರುವಂತಹ ಗೀತೆಯನ್ನ ಹಾಡ್ತಾ ಇದ್ದೇನೆ. ಸಿವಿಲ್ ಇಂಜಿನಿಯರ್ ಅಂತ ಹೇಳಿದ್ರೆ ಅದು ನಮ್ಮ ವಿಶ್ವೇಶ್ವರಯ್ಯ ಸರ್ ಅವರು, ಅವರನ್ನ ನೆನಪಾಗತ್ತೆ. ಅವರನ್ನು ಸ್ಮರಿಸಿಕೊಳ್ತಾ ಈ ಒಂದು ಮಧುರವಾಗಿರುವಂತಹ ಗೀತೆ ಈ ವೇದಿಕೆಯಿಂದ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಆಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವು ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಬರಲಿ ಕಿರಿಯರೇ ಬರಲಿ ಭೇದವ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಗೆ ನಿನ್ನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ನಿಮ್ಮನ್ನು ಪಡೆದ ನಾನು ಪುನೀತ ಬಾಳು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರ ಅವನದು. ಒಂದು ಮುತ್ತಿನ ಕಥೆಯು ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವೊಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು
ಎಂದು ಸೋಲದು ಸೋತು ತಲೆಯ ಆಗದು. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹಾಡು ತುಂಬಾ ಇಷ್ಟ. ಅದರಲ್ಲೂ ನನ್ನ ಗುರುಗಳ ಮುಂದೆ ಹಾಡುವಂಥದ್ದು, ನನ್ನ ಕ್ಲಾಸ್ಮೇಟ್ಸ್ ಮುಂದೆ ಹಾಡುವಂಥದ್ದು, ನಮ್ಮ ಬೆಂಚ್ಮೇಟ್ ಜೊತೆ ಹಾಡುವಂಥದ್ದು, ವಿಶೇಷವಾಗಿ ನನ್ನ ದೊಡ್ಡ ಕುಟುಂಬ ಸಿವಿಲ್ ಇಂಜಿನಿಯರ್ಸ್ ಕುಟುಂಬದ ಜೊತೆ ಹಾಡುವಂಥದ್ದು ಬಹಳ ಇಷ್ಟ. ಯಾರ್ಯಾರು ಸಿವಿಲ್ ಇಂಜಿನಿಯರ್ಸ್ ಆಗಿದ್ರು, ಅದ್ರ ಜೊತೆಗೆ ಯಾರ್ಯಾರು ಲೆಕ್ಚರ್ಸ್ ಆಗಿದ್ದಾರೋ, ಪ್ರೊಫೆಸರ್ಸ್ ಆಗಿದ್ದಾರೋ, ಹಾಗೇನೆ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೋ, ಅವರೆಲ್ಲರೂ ಹೇಳುವಂತ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಸರ್ ನಮಗೆ ಸಿವಿಲ್ ಲೈನ್ ಅಲ್ಲಿ ಉದ್ಯೋಗ ಸಿಗತ್ತಾ, ಕೆಲಸ ಸಿಗತ್ತಾ, ಸಂಬಳ ಒಳ್ಳೆ ಸಿಗತ್ತಾ ಅಂತ. ನಾನು ಅಂತಹ ಎಲ್ಲ ಮಿತ್ರರ ಹತ್ರ ಹೇಳೋದು ಒಂದೇ ವಿಷಯ, ಯಾರ್ಯಾರು ಸಿವಿಲ್ ಇಂಜಿನಿಯರಿಂಗ್ ಕಲಿತಾ ಇದ್ದೀರೋ ಅವ್ರ ಹತ್ರ ಹೇಳುವಂಥ ಒಂದೇ ಒಂದು ವಿಚಾರ, ನೀವು ಮಾಡಬೇಕಾದದಿಷ್ಟೇ, ಇಂಜಿನಿಯರಿಂಗ್ ಕೋರ್ಸನ್ನು ನೀಟಾಗಿ ಫಿನಿಶ್ ಮಾಡಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ CS ಇಂಜಿನಿಯರ್ಸ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ ಆಗಿರಲಿ, AM ಇಂಜಿನಿಯರ್ಸ್ ಆಗಿರಲಿ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಲಿ, ಎಲ್ರಿಗೂ ಲಕ್ಷದ ಮೇಲೆ ಸಂಬಳ ಬರಲಿ ಅಂತ ನೀವು ಆ ಭಗವಂತನಲ್ಲಿ ಪ್ರಾರ್ಥಿಸಬೇಕು. ಯಾರು ಪ್ರಾರ್ಥಿಸಬೇಕು? ಸಿವಿಲ್ ಇಂಜಿನಿಯರ್ಸ್ ಪ್ರಾರ್ಥಿಸಬೇಕು. ಎಲ್ಲ CS, AML, ಮೆಕ್ಯಾನಿಕಲ್ಲು, AC ಬ್ರಾಂಚಿನ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆ ಜಾಬ್ ಆಗಿ ಲಕ್ಷ ಸಂಪಾದಿಸಲಿ ಅಂತ ನೀವು ಸಿವಿಲ್ ಇಂಜಿನಿಯರ್ಸು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅವರು ಲಕ್ಷ ಸಂಪಾದಿಸಿ ನೇರವಾಗಿ ಮನೆ ಕಟ್ಟಬೇಕಿದ್ರೆ ನಿಮ್ಮ ಹತ್ರ ಬರ್ತಾರೆ. ಸೊ ಎಲ್ರಿಗೂ ಒಳ್ಳೆಯದನ್ನೇ ಬಯಸೋಣ, ನೆಗೆಟಿವ್ ಅನ್ನು ಕೂಡ ನಾವು ಪಾಸಿಟಿವ್ ಆಗಿ ಟ್ರೀಟ್ ಮಾಡ್ತಾ ಮುಂದಿನ ದಿನಗಳಲ್ಲಿ CS ಎಲ್ಲ ಇಂಜಿನಿಯರ್ಸ್ ನಿಮ್ಮ ಕೈಯಿಂದ ದೊಡ್ಡ ಬಂಗ್ಲೆ ಕಟ್ಟಿಸುವಂತಾಗಲಿ. ಸೊ ಎಲ್ರಿಗೂ ಮತ್ತೊಮ್ಮೆ ಶುಭವಾಗಲಿ ಅಂತ ಹೇಳ್ತಾ ಮತ್ತೊಂದು ಮಧುರವಾಗಿರುವಂತಹ ಗೀತೆಯನ್ನು ಪೂರ್ಣಿಮಾ ಕೃಷ್ಣರಾಜ್ ದಂಪತಿಗಳು ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಶುಚಿರುಚಿಯಾದ ಬೊಂಬಾಟ ಭೋಜನದ ಜೊತೆಗೆ ಮಧುರವಾಗಿರುವಂತಹ ಹಾಡಿನ ಕಡೆ ಕೂಡ ನಿಮ್ಮ ಪ್ರೀತಿಯ ಗಮನ ಇರಲಿ ಅಂತ ಹೇಳ್ತಾ ಹಲ್ ಹಲ್ testing check. Yes. ವಾ ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯೋದಿಲ್ಲ, ನಮ್
ಕಡಿ ಡಾಂಬರ್ ಅಂದ್ರೆ ನಿಮ್ ಕಡಿ ತಿಳಿಯೋದಿಲ್ಲ. ನಿಮ್ ಕಡೆ ಶೀರಾ ಅಂದ್ರೆ ತಲೆ ಅಂತ ತಿಳ್ಕೊತೀರಿ, ನಮ್ ಕಡೆ ಶೀರಾ ಅಂದ್ರೆ ಕೇಸರಿ ಬಾತ್ ಅನ್ಕೋತೀರಿ. ಎಂತದು ಎಂತದು ಹಾಡೋದೆಂತ ಕೂಡೋದೆಂತ ಕುಣಿಯೋದೆಂತ, ಹ್ಯಾಂಗಪ್ಪ ಹ್ಯಾಂಗಪ್ಪ ಹಾಡೋದೆಂಗ ಕೂಡೋದೆಂಗ ಕುಣಿಯೋದೆಂಗ. ಬೆಳಗಾವಿಯಾದರೇನು ಬೆಳಂಗಳೂರು ಆದರೇನು, ನಗಬೇಕು ನಾವು ಮೊದಲು ಮಾತಾಡಲು, ಎದೆ ಭಾಷೆಯ ಅರಿವಾಗಲು. ಬೆರಿಬೇಕು ನಾವು ಮೊದಲು ನಲಿದಾಡಲು, ನಾವೆಲ್ಲರೂ ಸರಿ ಹೋಗಲು. ಬೆಂಗಳೂರಲ್ಲಿ ಬೋಂಡ ಅಂದ್ರೆ ಆಲೂಗೆಡ್ಡೆ ಉಂಡೆ ಅಂತೆ, ಮಂಗಳೂರಲ್ಲಿ ಸೀರೆ ಅಂದ್ರೆ ಸೆಲ ನೀರು ಕಾಯಿ ಅಂತೆ. ಗದುಗಿನಲ್ಲಿ ಪೂರಿ ಜೊತೆ ಬಾಜಿ ಕೊಡ್ತಾರೆ, ಮೈಸೂರಲ್ಲಿ ಕುಸ್ತೆಗಾಗಿ ಬಾಜಿ ಕೊಡ್ತಾರೆ. ಮೈಸೂರಲ್ಲಿ ಹುಲಗರಿಗೆ ಬೋತಾಯಿ ಅಂತಾರೆ, ಮಂಗಳೂರಲ್ಲಿ ಒಂದು ಮೀನಿಗೆ ಬೋತಾಯಿ ಅಂತಾರೆ. ನಿಮ್ ಕಡೆ ಬಂಗಿ ಅಂದ್ರ ಹೋಗಿ ಸೊಪ್ಪು ಹಚ್ಚುವುದು ಸೇದುವುದು, ನಮ್ ಕಡೆ ಬಂಗಿ ಅಂದ್ರ ಚೊಕ್ಕ ಮಾಡು ಮಾನವರ ನಾಮವದು. ಸಾವಿರ ಹೂವ ಎದೆ ಹನಿಬೇಕು ಜೇನಿನ ಗೂಡಾಗಲು, ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡಗರು. ಗುಡಿಗೇರಿಯಾದರೇನು ಮಡಿಕೇರಿಯಾದರೇನು, ದುಡಿಬೇಕು ನಾವು ಮೊದಲು ದಣಿಯಾಗಲು, ಬಂಗಾರದ ಗಣಿಯಾಗಲು. ಯಾವ ಭಾಷೆ ದೊಡ್ಡದು ಯಾವುದು ಚಿಕ್ಕದು, ಯಾವ ಭಾಷೆ ಕಲಿಯುವುದು ಯಾವುದು ಬಿಡುವುದು. ಜಯ ಭಾರತಿ ಮಡಿಲಲ್ಲಿವೆ ನೂರಾರು ಭಾಷೆಗಳು, ನೂರಾರಲು ಗುರಿ ಇಲ್ಲದ ನೂರಾರು ಕವಲುಗಳು. ನೋಟಿನಲ್ಲಿ ಕಾಣುವುದು 14 ರಾಜ್ಯಗಳ ಲಿಪಿಗಳು, ಕನ್ನಡಕ್ಕೆ ಅಲ್ಲಿ ಉಂಟು 4ನೇ ದೊಡ್ಡ ಸ್ಥಾನಮಾನಗಳು. ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆ ಇದೆ, ಭೂಪಟದಲ್ಲಿ ಮೆರೆಯಲು ನಮಗೆ ಸಂಸ್ಕೃತಿಯು ಜೊತೆ ಇದೆ.
आजकल तेरे मेरे प्यार के चर्चे हर ज़बान पर, सबको मालूम है और सबको खबर हो गई। आजकल तेरे मेरे प्यार के चर्चे हर ज़बान पर, सबको मालूम है और सबको खबर हो गई। आजकल तेरे मेरे प्यार के चर्चे हर ज़बान पर, अच्छा हमने तो प्यार में ऐसा काम कर लिया, प्यार की राह में अपना नाम कर लिया। हमने तो प्यार में ऐसा काम कर लिया, प्यार की राह में अपना नाम कर लिया, प्यार की राह में अपना नाम कर लिया। आजकल तेरे मेरे प्यार के चर्चे हर ज़बान पर, अच्छा सबको मालूम है और सबको खबर हो गई। आजकल तेरे मेरे प्यार के चर्चे हर ज़बान पर, सबको मालूम है और सबको खबर हो गई। दो बदन एक दिन एक जान हो गई, मंजिल एक हुई हम सफर बन गई। दो बदन एक दिन एक जान हो गई, मंजिल एक हुई हम सफर बन गई, मंजिल एक हुई हम सफर बन गई। तेरे मेरे प्यार के चर्चे हर ज़बान पर, सबको मालूम है और सबको खबर हो गई। आजकल तेरे मेरे प्यार के चर्चे हर ज़बान पर, सबको मालूम है और सबको खबर हो गई। क्यों भला हम डरे, दिल के मालिक हम, हर जन्म में तुझे अपना माना सनम। क्यों भला दिल डरे, दिल के मालिक हम, हर जन्म में तुझे अपना माना सनम, हर जन्म में तुझे अपना माना सनम। आजकल तेरे मेरे प्यार के चर्चे हर ज़बान पर, सबको मालूम है और सबको खबर हो गई। आजकल तेरे मेरे प्यार के चर्चे हर ज़बान पर, सबको मालूम है और सबको खबर हो गई। आजकल तेरे मेरे प्यार के चर्चे हर ज़बान पर, सबको मालूम है और सबको खबर हो गई। ವೆಂಕಟರಾಜ್ ಸರ್